ಮಾನಿಲ ಕ್ಷೇತ್ರದ ಯೋಗಿ ಕೌಸ್ತುಭ ಕರ್ಮಯೋಗಿ ಸತ್ಕರ್ಮದ ಬಸವಿ
ನೂತನ ಕುಲಾಲ ಸಮುದಾಯ ಭವನ ಕುಲಾಲ ಸಂಘ ರಿಜಿಸ್ಟರ್ಡ್ ಕೊಲ್ಯ ಪಿರ್ಮೆದ ಕಾಣಿಕೆ ಮಾಣಿಲ ಕ್ಷೇತ್ರದ ಯೋಗಿ ಕೌಸ್ತುಭ ಕರ್ಮಯೋಗಿ ಸತ್ಕರ್ಮ ತಪಸ್ವಿ ಪರಮ ಪೂಜನೀಯ ಮೋಹನದಾಸ ಪರಮಹಂಸ ಸ್ವಾಮೀಜಿಯನ್ನ ದಿವ್ಯ ಸಾನ್ನಿಧ್ಯುಡು ಅರ್ಣ ಅಮೃತ ಹಸ್ತುಡು ಇನಿತ ಈ ಕಟ್ಟಡ ಉದಿಪನಾಥ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ಉಪನಾಯಕರು ಮಾಜಿ ಸಚಿವರು ಬೊಕ್ಕ ಶಾಸಕರು ಆಯ್ನಂಚಿನ ಶ್ರೀ ಯುಟಿ ಖಾದರ್ ಮೇರೆ ಶ್ರೇಯಾ ಹಸ್ಮಿತ ಸಭಾಂಗಣ ಉದಿಪನ ಮಲ್ತೇರು निर्विघ्नं कुरु मे देव सर्वकार्येषु सर्वदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुर्गपार्वतीत् ॐ ಶಾಂತಿ ಶಾಂತಿ ಶಾಂತಿಃ. ನಮ್ಮ ಸಮುದಾಯದ ಹಿರಿಯನ್ನ ಸಮುದಾಯ ಪ್ರೀತಿ ದೂರದೃಷ್ಟಿ ಸಂಘಟನೆ ಪಂಪಿನ ಗೇರುಡು ಕುಲಾಲ ಸಂಘ ಕೊಲ್ಯ ಈ ಪರಿಸರಡು ಅರಳಲು ಆನಿಕಟ್ಟಿನ ಕನ ಹಠ ಸಾಧನದ ಅಂಗಲಾಪುಡು ಪರ ಬೇರು ಹೊಸ ತಿರಿ ಸೇರದು ಇನಿ ಉಂಡಾಂಡು ಕುಲಾಲ ಸಮಾಜದ ಸಾಧನೆದ ಸೌಧ ಪೆರ್ಮೆದ ಕುಲಾಲ ಸಂಘ ರಿಜಿಸ್ಟರ್ ಕೊಲ್ಯದ ಕನ ನೂತನ ಕುಲಾಲ ಸಮುದಾಯ ಭವನ ಈ ಸಭಾಭವನದ ಲೋಕಾರ್ಪಣೆದ ಬಿರುದದ ಸಭಾಲೇಸಿಗೆ ಗಣ್ಯಮಾನದಿಗೆ ಪಡೆಯಿನ ಪೂಜ್ಯ ಸ್ವಾಮೀಜಿಯರನ್ನು ಗಣ್ಯಮಾನ್ಯರನ್ನು ಲೆಪ್ಪದ ಬಂಧುರನ್ನು ಜಾತ್ಯಪ್ಪ ಜೋಕ್ಲನ್ನು ಮೋಕಿಡಿ ಎತ್ಕೊಂಡರೆ ಚಾವಡಿಗೆ ಬರಮಂತದುಳೆ ಕುಲಾಲ ಸಮುದಾಯದ ಬಿರುದದ ಯುವ ನಾಯಕಿ ಸಹಕಾರಿ ರಂಗದ ಸಾಧಕಿ ಉದ್ಯಮಿ ಕೊಲ್ಯ ಕುಲಾಲ ಸಂಘದ ಕಟ್ಟಡ ನಿರ್ಮಾಣ ಸಮಿತಿಯ ಗುರಿಕಾರರಾಯಣ ಲಯನ್ ಅನಿಲ್ ದಾಸ್ ಅಂಬಿಕರೋಡ್ ಉಳ್ಳಾಲ ಕೊಲ್ಯ ಕುಲಾಲ ಮಂದಿರ ರಿಜಿಸ್ಟರ್ಡ್ ಕೊಲ್ಯ ಈ ಲೋಕಾರ್ಪಣದ ಸಮಯ ನಮ್ಮೊಟ್ಟಿಗೆ ಇರ್ತದೆ ಸಮಾಜದ ಮಾರ್ಗದರ್ಶನ ಮಂತದ್ದು ಪ್ರತಿ ಧರ್ಮನ ಪ್ರೀತಿ ಮಂತದ್ದು ಪೆಟ್ಟ ಸಂದೇಶ ಕೊಡೋದು ಸಾಮಾಜಿಕ ಬದುಕುಡು ಸಾಮಾಜಿಕ ನೆರಟು ಮಾತ್ರ ಒಗ್ಗಟ್ಟು ಮಕ್ಕಳಿಗೆ ನಮ್ಮ ಪ್ರೀತಿದ ಸ್ವಾಮೀಜಿ ನೆಂಚಿನ ಅವೆಲ್ಲ ಕೈನ ಆಶ್ವಾಸನೆ ಕೊಡಬೇಕು ನೆಂಚಿನ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ನಮ್ಮೊಟ್ಟಿಗೆ ಅರಣ ಪಾದಕ್ಕೆ ತರದಕ್ಕ ಒಂದು ಇನ್ನಿತ ಕಾರ್ಯಕ್ರಮದ
ಆಶೀರ್ವಚನ ಕಾರ್ಯಕ್ರಮ ಮುಗಿಪಿನ ಅರೆಗಳ ಶಿರಸ ವಂದನೆ ಮಾಡ್ತಾರೆ. ಚಾವಡಿಲಿ ವಿರಾಜಮಾನ್ಯರಾಯಿನ ಪೂಜ್ಯ ಸ್ವಾಮೀಜಿಯರಿಗೆ ಲಯನ್ ಅನಿಲ್ ದಾಸ್ ದಂಪತಿಲು ಬೊಕ್ಕ ಸಂಘದ ಬದುಕಿಗೆ ಸೇರೊಂದು ಫಲ ಸಮರ್ಪಣೆ ಮಲ್ತದೆ ಆಶೀರ್ವಾದ ನಟರೊಂದು ಕೇಳೊಂದುಳ್ಳೆ. ಅವೇಲಕ ಇನ್ನಿತ ಈ ನಮ್ಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ತಂದು ಪರಿಣಾಮ ಹಲವಾರು ವರ್ಷಗಳಿಂದ ಈ ಸಂಘದ ಬಗ್ಗೆ ಚಿಂತನೆ ನಡೆದು ಮಾರ್ಗದರ್ಶನ ಕೊಡೋದು ಇದ್ದಾತೆ ಪುನರಚನೆ ಸಮಿತಿಯ ಅಧ್ಯಕ್ಷತೆ ಆದ ಈ ಸಂಘದ ಬೇರೆಗೆ ಚುರುಕು ಕೊರ್ರೆ ಎನ್ನೊಟ್ಟಿಗೆ ಬೆರೆಸಿನ ಈ ಸಮಾರಂಭದ ಅಧ್ಯಕ್ಷ ವಹಿಸಿನ ಭಾಸ್ಕರ್ ಕತ್ತಾರೋಲರು ಅರೆಗಳು ಕೂಡ ಆತ್ಮೀಯವಾಗಿ ಗೌರವಪೂರ್ಣವಾದ ಸ್ವಾಗತಗಳು. ಶ್ರೀಯುತ ಭಾಸ್ಕರ್ ಕುತ್ತಾರರಿಗೆ ರಂಜಿತ್ ಉಚ್ಚಿಲ ಶಾಲು ಪಾಡ್ದು ನೆಂಪುದ ಕಾಣಿಕೆ ಕೊರ್ದು ಸ್ವಾಗತ ಮಲ್ಪಡೋದು ವಿನಂತಿ ಮಂದದಲ್ಲ. ಶ್ರೀಯುತ ನಾರಾಯಣ್ ದೇವಿಪುರ ವಿನಿತ ಕುಲಾಲ ಸಂಘ ಕುಲ್ಯ ನೂತನ ಕುಲಾಲ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದ ಸಭಾಗಿರಿಸಿದ ಉದಿಪನ ಮಲ್ಪರೆ ನಮ್ಮೊಟ್ಟಿಗೂ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಮತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದ ಪಟೇಲ್ ನಮ್ಮೊಟ್ಟಿಗೂ ನಾರಾಯಣ ಈ ವೇದಿಕೆಗೆ ಓದ್ಕೇಳಿ ಏರ್ಕೊಳ್ಳೋದಿಲ್ಲ. ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ಎರಡು ಮೋಕಿಡು ಚಾವಡಿ ಎದ್ಕೊಳ್ಳೋದಿಲ್ಲ. ಅವೇಲಕ ಇನ್ನಿತ ಕಾರ್ಯಕ್ರಮದ ಪ್ರಧಾನమైన ಮಿನರಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ದಯವಿಟ್ಟು ಚಾವಡಿಗೆ ಬರಡು. ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರು ಅರೆ ಅಲೆಮಾರಿ ನಿಗಮ ಮಂಡಳಿ ಕರ್ನಾಟಕ. ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ. ಇದನ್ನು ಮಾತ್ರಲ್ಲ ಮೌಖ್ಯದ ವೇದಿಕೆಗೆ ಗೆದ್ದುಕೊಳ್ಳೋದಿಲ್ಲ. ಅವೇಲಕ
ಇಂಥ ಕಾರ್ಯಕ್ರಮದ ಪ್ರಧಾನమైన ಒಂದು ಸ್ಥಾನ ಈ ಒಂದು ಬಿಲ್ಡಿಂಗ್ನ ಉದ್ಘಾಟಕರಾದ ನಮ್ಮ ಪಕ್ಷದ ಉಪನಾಯಕರಾಗಿದ್ದ ಕರ್ನಾಟಕ ಸರ್ಕಾರ ಉಪನಾಯಕರಾಗಿದ್ದ ಸನ್ಮಾನ್ಯ ಗರ್ಭಾನಿವಾಸ ಇರ್ತದೆ. ಯಕ್ಷಗಾನ ಭಾರಿ ಮಾತ್ರ ಮಲ್ಲಮಲ್ಲ ಕಾರ್ಯಕ್ರಮ ಅಪೇಕ್ಷೆ ಒತ್ತಾಯಿಸಿದೆ, ಪ್ರೀತಿಗೆ ಸ್ಮರಿಸಿದೆ. ರಾತ್ರಿ ಬೇರೆ ಶಾಲು ಮಾಡಿದ ನೆನಪುದ ಕಾರ್ಯಕ್ರಮ ಕೊಡು ಸ್ವಾಗತ ಹಿಂದುಳಿದ ಸಮುದಾಯದೊಟ್ಟಿಗೆ ಬೆನ್ನೆಲುಬಾದ ಅವೇತೋ ಹಿಂದುಳಿದ ಅಂಚಿನ ಜಾತಿದ ಒಂಜಿ ಸಮುದಾಯಕ್ಕೆ ಗಟ್ಟಿಯಾದ ಒಂಜಿ ಸೊರದೆ ಪುಣಂಚಿನ ವಿಧಾನಸಭೆ ಆದಪ್ಪು ಅವು ನಮ್ಮ ಜಿಲ್ಲೆದ ಮಟ್ಟಿಗೆ ಆದಪ್ಪು ಪ್ರತಿ ಒಂಜಿ ಗ್ರಾಮಕ್ಕೆ ಪುಟ್ಟನಂಚಿನ ಸೇವೆ ಕೊರ್ರೆ ಇತ್ಯಾದಿ ಬಂದು ನಮ್ಮೊಟ್ಟಿಗೆ ಒಳ್ಳೆ ಬಂದಿದ್ದಂಚಿನ ಕೋಟ ಶ್ರೀನಿವಾಸ ಪೂಜಾರಿ ಅವ್ರು ಬರ್ಬೇರು ಒಂಚೂರು ತಡಾದ ಬರ್ಬೇ ಬಂದಿರ ಅರೆಗಳ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋದು. ಅವೇ ಲೆಕ್ಕ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಪ್ರತಾಪ್ ಸಿಂಹ ನಾಯಕ್ ಅವರಿಗೆ ವೈಯಕ್ತಿಕವಾದ ಪಾತ್ರ ಆಯ್ಸಿ ಆ ಬೇತೆ ವಿಶೇಷ ಕಾರ್ಯಕ್ರಮ ಜಿಲ್ಲೆದ ರಾಜ್ಯದ ಓಡಾಟ ಹಿಡಿತನಲ್ಲ ಆ ಕಾರ್ಯಕ್ರಮಕ್ಕೆ ಬರ್ಪೆ ಆಮಂತ್ರಣ ಪತ್ರಿಕೆ ಎತ್ತಲೇದು ಪಡ್ಡೇರು ಆರಲ ಎಂಕಲ ಒಂದು ಪ್ರೀತಿಪೂರ್ವವಾದ ವಿನಂತಿಗೆ ಬೈದೇರು ಅರೆಗಳ ಪ್ರತಾಪ್ ಸಿಂಹ ನಾಯಕ್ ಅರೆಗಳ ಎಂಕಲ ಸಮಾಜದ ಪರವಾದ ಒಳ್ಳೆಯ ಕುಲಾಲ ಸಮುದಾಯದ ಪ್ರತಿ ಒಂದು ಸದಸ್ಯರ ಪರವಾದ ಆತ್ಮೀಯವಾದ ಸ್ವಾಗತ. ಶ್ರೀ ಪ್ರತಾಪ್ ಸಿಂಹ ನಾಯಕ್ ಮೇರೆಗೆ ರಂಜಿತ್ ಉಚ್ಚಿಲ ಶಾಲು ಪಾಡ್ದು ನೆನಪುದ ಕಾಣಿಕೆಯನ್ನು ಕೊಟ್ಟು ಗೌರವ ಸಮರ್ಪಣೆ ಮಾಡಿಕೊಡೋದು ವಿನಂತಿ ಮಾಡಿದ್ರೆ ಅವೇ ಲೆಕ್ಕ ನಮ್ಮ ಪ್ರೀತಿದ ಅಕ್ಕ ಕಸ್ತೂರಿ ಪಂಜ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನಮ್ಮ ಸಮಾಜದ ಶಕ್ತಿಯಾದ ಸಾಮಾಜಿಕ ನ್ಯಾಯ ಈ ಮಾಜಿ ಉಪಾಧ್ಯಕ್ಷರಾದ ನಮ್ಮ ಸಮಾಜದ ಒಂದು ಶಕ್ತಿಯಾದ ಸಾಮಾಜಿಕ ನ್ಯಾಯ ಸದಾ ನಮ್ಮೊಟ್ಟಿಗೆ ಪುರಂಚಿನ ಕಸ್ತೂರಿಕ ಅರೆಗಳ ಈ ಕುಲಾಲ ಸಮುದಾಯದ ಪರವಾದ ನಮ್ಮ ಸಮಿತಿಯ ಪರವಾದ ಮಾತೆಯ ಪರವಾದ ಯಾನ ಆತ್ಮೀಯವಾದ ಸ್ವಾಗತ ಬಯಸಿದೆ. ಶ್ರೀಮತಿ ಕಸ್ತೂರಿ ಪಂಜ ಮೇರೆಗೆ ಹರಿನಾಕ್ಷಿ ಟೀಚರ್ ಶಾಲು ಪಾಡ್ದು ನೆನಪುದ ಕಾಣಿಕೆಯನ್ನು ಕೊಟ್ಟು ಸ್ವಾಗತ ಮಾಡಿಕೊಡೋದು ವಿನಂತಿ ಮಾಡಿದ್ರೆ ನನಂಜಿ ಮುಖ್ಯ ಭಿನ್ನರಾಯನಂಚಿನ ನಮ್ಮ ತೆರೆಕರಿತಾರೆ ಇತ್ಯಾತೆ ಅಧ್ಯಕ್ಷರಾದ ಅಲೆಮಾರಿ ನಿಗಮ ಮಂಡಳಿದ ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾದ ಪುಣಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮೊಟ್ಟಿಗಿದ್ದಾರೆ. ಕಾಣಿಕೆಯನ್ನು ಕೊಟ್ಟು ಎದ್ಕೊಂಡು ಮಾಡೋದು ವಿನಂತಿ ಮಾಡ್ತಾರೆ. ಅವೇ ಲೆಕ್ಕ ನನ್ನೊಂದಿ ನಮ್ಮ ಜಿಲ್ಲೆದ ರಾಜ್ಯವ್ಯಾಪಿ ಕುಲಾಲಯನ ಸಂಘಟನೆ ಮಂತದ್ದು ಕುಲಾಲಯನ ಬದುಕೊಂದು ನ್ಯಾಯ ಕೊಟ್ಟರೆ ನಿತ್ಯ ನಿರಂತರವಾದ ಹೋರಾಟ ಮಂತದ್ದು ಹಲವಾರು ಸಂಸ್ಥೆಗಳ ಜವಾಬ್ದಾರಿ ತಂದು ನಮ್ಮ ಸಂಘದ ಹಿತೈಷಿ ಆದ ಮೆಡಿಕಲ್ ಆಫೀಸರ್ ಕೋವಿಡ್ ನೋಡಲ್ ಆಫೀಸರ್ ಆದ ಮಂಗಳೂರು ಮಹಾನಗರ ಪಾಲಿಕೆ ಕೋವಿಡ್ ಟೈಮ್ ಮತ್ತು ಮಾತಾ ಟೈಮ್ಗಳ ವೈದ್ಯರನ್ನ ಸಂಪರ್ಕದಿಂದ ನಿತ್ಯ ನಿರಂತರವಾದ ಸಮಾಜಗಳ ಮೇಲೆ ಬಂದು ನಂಚಿನ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಒಳ್ಳೆಯರು ಅವರೆಗಳ ನಮ್ಮ ಸಮಾಜದ ಪರವಾದ ಒಳ್ಳೆಯ ಕುಲಾಲ ಸಮುದಾಯದ ಪರವಾದ ಆರ್ಥಿಕವಾದ ಸ್ವಾಗತ. ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ ಜಯಂತ್ ಸಂಕೋಳಿಗೆ ಶಾಲು ಪಾಡ್ದು ನೆಂಪುದ ಕಾಣಿಕೆನೆ ಕೊರದು ಎತ್ಕೊಳ್ಳೋದು ವಿನಂತಿ ಬಂದಿಲ್ಲ. ಅವೇ ಲೆಕ್ಕ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರು ನಮ್ಮ ಮಾತಾ ಸಮಾಜದ ಪ್ರೀತಿದ
ಪಕ್ಷನ ಕಟ್ಟುನಿಟ್ಟು ಮುತುವರ್ಜಿದೆ ತಂದು ಇಡೀ ಉಳ್ಳಾಲ ಮಂಡಲ ಸಂಚಾಲನ ಮಂದಿನ ಚಂದ್ರಾಸ್ ಪಂಡಿತ ವಸೂಲಿರು ಅರೆಗಳ ಹೃದಯಪೂರ್ವಕವಾದ ಆರ್ಥಿಕ ಸ್ವಾಗತ. ಶ್ರೀಯುತ ಚಂದ್ರಹಾಸ್ ಪಂಡಿತ್ ಹೌಸ್ದರಿಗೆ ಸಂಜೀವ ಸೋಮೇಶ್ವರ ಶಾಲು ಪಾಡ್ದು ನೆಂಬುದ ಕಾಣಿಕೆಡು ಕೊಡ್ದು ಎದ್ಕೊಂಡು ಅವೆಲ್ಲ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಸಮಾಜ ಮಿತ್ರ ಪ್ರೀತಿ ಇದೆ ಇನ್ನಿದ ಕಾರ್ಯಕ್ರಮದ ಪಾಲ್ಗೊಳ್ಳುತ್ತಿನ ಶ್ರೀ ಸದಾಶಿವ ಉಳ್ಳಾಲ್ ಅರೆಗಳ ಆರ್ಥಿಕ ಹೃದಯಪೂರ್ವಕ ಸ್ವಾಗತ. ಶ್ರೀಯುತ ಸದಾಶಿವ ಉಳ್ಳಾಲ್ ಮೇರೆಗೆ ವೆಂಕಪ್ಪ ಮೂಲ್ಯ ಶಾಲು ಪಾಡ್ದು ನೆಂಪುದ ಕಾಣಿಕೆಡು ಮಾನದಿಗೆ ಅವೆಲ್ಲ ನಮ್ಮ ಮುಖ್ಯ ಬಿಂದಿನಾದ ಧಾರ್ಮಿಕ ಪರಿಷತ್ ನಮ್ಮ ಮಾತೆಲ್ಲ ಪ್ರೀತಿ ಇದೆ, ಸಮಾಜದ ಮಿತ್ರ ಪ್ರೀತಿ ಇದೆ, ಬಿಲ್ಲವೇರ ಮುಖಂಡರಾದ ಬಿಲ್ಲವೇರನ ಶ್ರೇಷ್ಠಗಿದ್ದದ್ದು ಹಿಂದುಳಿದ ಸಮುದಾಯದೊಟ್ಟಿಗೆ ಉಪನಂಚಿನ ನಮ್ಮ ಭಾರಿ ಆತ್ಮೀಯ ನಾಯಕರಾಗಿನ KT ಸುವರ್ಣವರು ಆರು ನಮ್ಮ ಭವ್ಯವಾದ ವೇದಿಕೆಗೆ ಆಸೀನವನ್ನು ಬಂದು ವಿನಂಬವಿನ ಶ್ರೀಯುತ KT ಸುವರ್ಣರಿಗೆ ಲೋಹಿತ್ TS ತಲಪಾಡಿ ಶಾಲು ಪಾಡ್ದು ನೆಂಬುದ ಕಾಣಿಕೆಡು ಸ್ವಾಗತ ಮಾಡ್ಕೋರು. ಅವೆಲ್ಲ ನಮ್ಮ ಸಮಾಜದ ಭೇಟಿದಾರ ಆಡಳಿತ ಮುಕ್ತೇಶ್ವರರು ಚಿರುಂಬ ಭಗವತಿ ಕ್ಷೇತ್ರ ಮೂಲಕ ಉತ್ತರ ನೆಚ್ಚಿನ ಶ್ರೀ ಗಂಗಾಧರ ಅರೆಲ್ಲ ಆತ್ಮೀಯವಾದ ಸ್ವಾಗತ. ಶ್ರೀಯುತ ಗಂಗಾಧರ ಉಳ್ಳಾಲ್ವರಿಗೆ ನಾರಾಯಣ ತಲಪಾಡಿ ಶಾಲು ಪಾಡ್ದು ನೆಂಬುದ ಕಾಣಿಕೆಡು ಮಾನಾದಿಗೆ ಅವೆಲ್ಲ CPM ಉಳ್ಳಾಲ ವಲಯದ ಕಾರ್ಯದರ್ಶಿ ಜಯಂತ್ ನಾಯ್ಕ ಉಳ್ಳೇರಿ ಅರೆಗಳ ಆತ್ಮೀಯವಾದ ಸ್ವಾಗತ. ಶ್ರೀಯುತ ಜಯಂತ್ ನಾಯ್ಕ ಮೇರೆಗೆ ಪ್ರಕಾಶ್ ಕೊಲ್ಯ ಶಾಲು ಪಾಡ್ದು ನೆಂಬುದ ಕಾಣಿಕೆಡು ಸ್ವಾಗತ. ಅವೆಲ್ಲ ನಮ್ಮ ಈ ಕಾರ್ಯಕ್ರಮದ ಹಿಂದುಳಿದ ವರ್ಗದ ಜಿಲ್ಲಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಮಂಗಳೂರು ನೆತ್ತ ಮುಖ್ಯಸ್ಥರ ನೆಚ್ಚಿನ ಶ್ರೀ ಸಚಿನ್ ಕುಮಾರ್ ಉಳ್ಳೇರ್ ಆಫೀಸರ್ ಅರೆಗಳ ಈ ಕುಲಾಲ ಸಮುದಾಯದ ಪರವಾಗಿ ನಮ್ಮ ಮಾತೆರರ ಪರವಾದ ಆತ್ಮೀಯವಾದ ಸ್ವಾಗತ. ಅವೆಲ್ಲ ಗುಡಜಿ ನಮ್ಮ ಸಮಾಜದ ಮುಖ್ಯವಾಗಿ ನೆಚ್ಚಿನ ಕೊಂಚಿ ಪ್ರೀತಿ ಬೈದು ನಮ್ಮೊಟ್ಟಿಗೆ ಇದ್ದದ್ದು ನಮ್ಮ ಕಾರ್ಯಕ್ರಮ ಬರಡಿನ ನಾನು ಬರ್ತಾ ಬಂದಿದ್ದೆ ಶ್ರೀ ಮಂಜಪ್ಪ ತಾಂತ್ರಿಕ ನಿರ್ದೇಶಕರು SSCOM ಅರೆಗಳು ಕೂಡ ಆತ್ಮೀಯವಾದ ಸ್ವಾಗತ. ಅವೆಲ್ಲ ಇನ್ನಿತ ಈ ಒಂಜಿ ಕಾರ್ಯಕ್ರಮ ನಮ್ಮ ಈ ಒಂಜಿ ಭವ್ಯವಾದ ಸುಸಜ್ಜಿತವಾದ ಒಂಜಿ ಈ ಕುಲಾಲ ಮಂದಿರ ಮೊದಲ ಅಂತಸ್ತದ ಅವೇ ನಮ್ಮ ಸ್ಟೆಪ್ ಗ್ರಾನೈಟ್ದ ಟೈಲ್ಸ್ದ ವ್ಯವಸ್ಥೆ ಪೂರ ಮತ್ತು ಮಾಡಿದು ಈ ಒಂಜಿ ಕುಲಾಲ ಸಮುದಾಯದ ಧಾರ್ಮಿಕ ಕೇಂದ್ರ ಆಗಿನ ವೀರನಾರಾಯಣ ದೇವಸ್ಥಾನದ ಮುಕ್ತೇಶ್ವರ ಆಗಿನ ಪ್ರೇಮಾನಂದ ಕುಲಾಲ ಕೊಡಿಕಲ್ ಉಳ್ಳದು ಅರೆಲ್ಲ ನಮ್ಮ ಈ ಒಂದು ಕುಲಾಲ ಸಮುದಾಯದ ಪರವಾದ ಮಾತೆರರ ಪರವಾದ ಆತ್ಮೀಯವಾದ ಸ್ವಾಗತ. ಶ್ರೀಯುತ ಪ್ರೇಮಾನಂದ ಕುಲಾಲ್ ಕೋಡಿಕಲ್ ಮೇರೆಗೆ ಪದ್ಮನಾಭ ಮರ್ಕೆದು ಶ್ರೀಯುತ ರಘುಪತಿ ಪುತ್ತಾರ್ ಶಾಲು ಪಾಡ್ದು ನೆಂಪುದ ಕಾಣಿಕೆಡು ಬಂದು ಸ್ವಾಗತ ಮಾಡ್ಕೊಡೋದು ವಿನಂತಿ ಬಂದವೇ. ಅವೆಲ್ಲ ನಮ್ಮ ಈ ಕುಲಾಲ ಸಂಘದ ವಧು ಕೊಠಡಿ ಹೊರ ಕೊಠಡಿದ ಉದ್ಘಾಟನೆ ಆಗ್ತದೆ. ಆ ಒಂದು ಯುಕ್ತ ಮೇನ್ ನಮ್ಗೆ ಕೊಡುಗೆ ದಾನಿ ಆಗಿ ನೆಚ್ಚಿನ ಉದ್ಯಮಿ ಆಗಿ ನೆಚ್ಚಿನ ಶ್ರೀ ರಾಜೇಶ್ ಬೆಂಗಳೂರು ಅರೆಗಳ
ನಮ್ಮ ಸಮಾಜದ ಪರವಾದ ಆರ್ಥಿಕವಾದ ಸ್ವಾಗತ. ಶ್ರೀಯುತ ರಾಜೇಶ್ ಬೆಂಗಳೂರು ಮೇರೆಗೆ ಪದ್ಮನಾಭ ಮರ್ಕೆದು ಶಾಲು ಪಾಡ್ದು ನೆಪ್ಪುದ ಕಾಲಿಗೆಡೆ ಮಾನಾದಿಗೆ ಅವೇದಕ ನಮ್ಮ ಸಮಾಜದ ಉದ್ಯಮಿ ಅದು ಸಮಾಜದೊಟ್ಟಿಗೆ ಗುರುತಿಸೋದು ನಿರಂತರ ಸೇವೆ ಮಾಡಿದ ಸಾಮಾಜಿಕ ಸೇವೆ ಅವರ ಸೇವೆ ನಮ್ಮ ಕುಲ್ಯ ಕುಲಾಲ ಮಂದಿರಕ್ಕೆ ಅಭೂತಪೂರ್ವమైన ಒಂದು ಕೊಡುಗೆ ಕೊಡನಂಚಿನ ಈ ಕುಲಾಲ ಸಮುದಾಯದ ಪ್ರೀತಿದ ನಮ್ಮ ಮಾತೆಯನ್ನರ ಒಂದು ಹಿತೈಸಿ ಸಮಾಜದ ಬಂಧು ಶ್ರೀ ವಿಠಲ್ ಕುಲಾಲ್ ವಿ.ಕೆ. ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅರಣ್ಯ ಆತ್ಮೀಯವಾದ ಸ್ವಾಗತ ಬಂತು. ಶ್ರೀಯುತ ವಿಠಲ್ ಕುಲಾಲ್ರಿಗೆ ವಿಶ್ವತ್ ಕೊಲ್ಯ ಶಾಲು ಪಾಡ್ದು ನೆಪ್ಪುದ ಕಾಲಿಗೆಡೆ ಎದ್ಕೊಂಡು ಅವೇದಕ ನಮ್ಮ ದೂರದ ಒಂದು ಆತ್ಮೀಯವಾಗಿ ನೆಚ್ಚಿನ ಕುಲಾಲ ಬಂದು ಕುಲಾಲ ಸಮುದಾಯ ಹಿಡಿತದ ಬಿಸ್ನೆಸ್ ಬಂಧದ ಉದ್ಯಮಿ ಅದು ಪುಣೆ ನೆಚ್ಚಿನ ಎಸ್.ಆರ್. ಬಂಜನ್ ಬೈಕುಳ್ಳರು ಅವರಿಗೆಲ್ಲ ಆತ್ಮೀಯ ಸ್ವಾಗತ. ಹಿರಿಯರನ್ನು ಅನುಭವಿಸಿದ್ದಾರೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ, ಅವರಿಗೆಲ್ಲ ಆರ್ಥಿಕ ಸ್ವಾಗತ. ಅವೇದಕ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಕಾಪಿಕಾಡು ಈ ಒಂದು ಕಾಪಿಕಾಡು ಪರಿಸರ ಧಾರ್ಮಿಕವಾದ ಸಂಘಟನಾತ್ಮಕವಾದ ನಮ್ಮ ಸಮುದಾಯ ಅದು ಪ್ರತಿವರಿ ಸಮುದಾಯಗಳ ಪ್ರೀತಿಪೂರ್ವಕವಾದ ಕೊಡುಗೆ ದಾನಿಯಾದ ಉದಾರವಾದ ಏಪಲ ಒಟ್ಟಿಗೆ ಒಳ್ಳೆ ಸಮುದಾಯದೊಟ್ಟಿಗೆ ಏಪಲ ಒಳ್ಳೆ ಬಂದು ನಮ್ಮೊಟ್ಟಿಗೆ ಉಪನಂಚಿನ ಮನ್ನನ ಕೆತ್ತಿನಂಚಿನ ಶ್ರೀ ಯಜಶೇಖರ್ ಒಳ್ಳೆಯರು ಅವರಿಗೆಲ್ಲ ಆತ್ಮೀಯವಾದ ಸ್ವಾಗತ ಬಂತು. ಶ್ರೀಯುತ ಎಸ್.ಆರ್. ಬಂಜನ್ರಿಗೆ ಪ್ರಶಾಂತ್ ಟಿ ಶಾಲು ಪಾಡ್ದು ನೆಪ್ಪುದ ಕಾಲಿಗೆಡೆ ಎದ್ಕೊಂಡು ಇತ್ಯಾದಿ ಪಲ್ಲಕ ಎಸ್.ಆರ್. ಬಂಜನ್ ನಾನು ಗಮನದ ಯಾರು ಬೈದರು ಅವರಿಗೆಲ್ಲ ನಮ್ಮ ಈ ಕಾರ್ಯಕ್ರಮದ ಆರ್ಥಿಕವಾದ ಸ್ವಾಗತ ಬಯಸಿದೆ. ಶ್ರೀಯುತ ಯಜಶೇಖರ್ ಕಾಪಿಕಾಡು ಮೇರೆಗೆ ಸತೀಶ್ ಕಿಶೋರ್ ಮುನ್ನೂರು ಶಾಲು ಪಾಡ್ದು ನೆಪ್ಪುದ ಕಾಲಿಗೆಡೆ ಸ್ವಾಗತ ಮಾಡ್ಕೊಂಡು ಅವೇದಕ ನಮ್ಮ ಶ್ರೀ ವೀರನಾರಾಯಣ ದೇವಸ್ಥಾನ ಐತ ಆಡಳಿತ ಮುಕ್ತೇಶ್ವರಾದ ಸಮಾಜದ ಒಂದು ಉದ್ಯಮಿಯಾದ ಶ್ರೀ ಪುರುಷೋತ್ತಮ ಕಲ್ಬಾವಿ ಅವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಶ್ರೀಯುತ ಕೆ. ಪುರುಷೋತ್ತಮ ಕುಮಾರ್ ಕುಲಾಲ್ ಕಲ್ಬಾವಿ, ಶ್ರೀಯುತ ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್ ಮೇರೆ ಶಾಲು ಪಾಡ್ದು ನೆಪ್ಪುದ ಕಾಲಿಗೆಡೆ ಎದ್ಕೊಂಡು ವಿನಂತಿ ಬಂದವರೇ. ಶ್ರೀ ವೀರನಾರಾಯಣ ದೇವಸ್ಥಾನದ ಮುಕ್ತೇಶ್ವರಾದ ಈ ಸಮಾಜದ ಕೊಲ್ಯ ಕುಲಾಲ ಮಂದಿರದ ಕೈತಲ್ಲ ಒಂಜಿ ಕುಟುಂಬದ ಬರ್ತದೆ. ಇತ್ತ ವೀರನಾರಾಯಣ ದೇವಸ್ಥಾನದ ಮುಕ್ತೇಶ್ವರಾದ ನಮ್ಮ ಈ ಸಮಾಜದ ಕೊಲ್ಯ ಕುಲಾಲ ಭವನದ ಈ ಒಂದು ಕಟ್ಟಡಕ್ಕೆ ಆರ್ಥಿಕವಾದ ಮಸ್ತ್ ಸಹಕಾರ ಮಾಡ್ತದೆ. ನಮ್ಮ ವೀರನಾರಾಯಣ ದೇವಸ್ಥಾನದ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಧಾರ್ಮಿಕ ಕ್ಷೇತ್ರದ ಮುಂಚೆ ನಡುಪುನಂಚಿನ ಶ್ರೀ ಗಿರಿಧರ್ ಜಯ ಮೂಲ್ಯವೇ ಅವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಶ್ರೀ ಗಿರಿಧರ್ ಜೆ ಮೂಲ್ಯ ಮೇರೆಗೆ ವಿಶ್ವನಾಥ್ ಬೈಲಮೂಲೆ ಶಾಲು ಪಾಡ್ದು ನೆಪ್ಪುದ ಕಾಲಿಗೆಡೆ ಎದ್ಕೊಂಡು
ಸಕಾರಾತ್ಮಕವಾದ ಈ ಸಮಾಜಕ್ಕೆ ಕೊಡುಗೆ ನಚ್ಚಿನ ಕೊಲ್ಲಿಯ ಕುಲಾಲ ಸಮುದಾಯದ ಪ್ರೀತಿ ಇದೆ ನಮ್ಮೊಟ್ಟಿಗೆ ಯಾಪಲ ಉಲ್ಲಾಪ ನಚ್ಚಿನ ಸತೀಶಣ್ಣ ಬೈದರು ಅರೆಗಳ ಆತ್ಮೀಯವಾದ ಹಾರ್ದಿಕವಾದ ಸ್ವಾಗತ. ಶ್ರೀಯುತ ಸತೀಶ್ ಕುಂಬಳ ಮೇರೆಗೆ ಅಜಂತ್ ಕುಲಾಲ್ ಶಾಲು ಪಾಡದೆ ನೆಪ್ಪದ ಕಾಣಿಕೆಡೆ ಎದ್ಕೊಂಡು ವಿನಂತಿ ಬಂದೊಮ್ಮೆ. ಶ್ರೀ ಕೃಷ್ಣಪ್ಪ ಸರಳಾಯಕವಾಣಿ ಕುಂಪಲ ಮಾಜಿ ಯೋಧರು ಆರ್ಲ ನಮ್ಮೊಟ್ಟಿಗೆ ಅರೆಗಳ ಆತ್ಮೀಯವಾದ ಸ್ವಾಗತ. ಶ್ರೀಯುತ ಕೆ.ಸಿ. ಕೃಷ್ಣಪ್ಪ ಮೇರೆಗೆ ಮೋಹನ್ ಶಾಲು ಪಾಡದೆ ನೆಪ್ಪದ ಕಾಣಿಕೆಡೆ ಎದ್ಕೊಂಡು ವಿನಂತಿ ಬಂದೊಮ್ಮೆ. ಅವೇ ಲೆಕ್ಕ ಶ್ರೀಮತಿ ವಸಂತಿ ಲೋಕೇಶ್ ಕೊಲ್ಲಿ ಅವರು ಅರೆಲ್ಲ ನಮ್ಮ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯವಾದ ಸ್ವಾಗತ. ಶ್ರೀಮತಿ ವಸಂತಿ ಲೋಕೇಶ್ ಮೇರೆಗೆ ರಾಜೀವಿ ಕೆಂಪು ಮಣ್ಣು ಶಾಲು ಪಾಡದೆ ನೆಪ್ಪದ ಕಾಣಿಕೆಡೆ ಎದ್ಕೊಂಡು. ಅವೇ ಲೆಕ್ಕ ನಮ್ಮ ಈ ಒಂದು ಸಭಾ ಕಾರ್ಯಕ್ರಮ ಶ್ರೀ ಜಯಂತ್ ಬೀಲ್ಕೂರು ಉದ್ಯಮಿ ನಮ್ಮ ಸಮಾಜದ ಪ್ರೀತಿ ಬೈದರೆ ಅರೆಗಳ ಆತ್ಮೀಯವಾದ ಸ್ವಾಗತ. ಶ್ರೀಯುತ ಜಯಂತ್ ಕೆ ಪಿಲಿಕೋರು ಮೇರೆಗೆ ಪ್ರವೀಣ್ ಕೊಲ್ಯ ಶಾಲು ಪಾಡದೆ ನೆಪ್ಪದ ಕಾಣಿಕೆಡೆ ಎದ್ಕೊಂಡು. ಅವೇ ಲೆಕ್ಕ ನಮ್ಮ ಚಿರುಂಬ ಭಗವತಿ ಅವೇ ಲೆಕ್ಕ ಸಹಕಾರಿ ಕ್ಷೇತ್ರದ ಕೆಲಸ ಮಂತ್ರಿ ನಂಚಿನ ಸುರೇಶ್ ಭಟ್ನಗರ್ ಒಳ್ಳೆಯರು ಅರೆಗಳ ಆತ್ಮೀಯವಾದ ಸ್ವಾಗತ. ಅವೇ ಲೆಕ್ಕ ನಮ್ಮ ಈ ಕೊಲ್ಲಿಯ ಕುಲಾಲ ಮಂದಿರದ ಕಟ್ಟಡದ ಕಾಮಗಾರಿ ಅದಕ್ಕೂ ಬೇರೆ ಬೇರೆ ವಿಷಯದ ಮಾರ್ಗದರ್ಶನ ಮಾಡುತ್ತದೆ. ಈ ಕುಲಾಲ ಸಂಘದ ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಗೌರವಾಧ್ಯಕ್ಷರಾದ ನೆಚ್ಚಿನ ಸೌಂದರ್ಯ ರಮೇಶ್ ಒಳ್ಳೆಯರು ಅರೆಲ್ಲ ಆತ್ಮೀಯವಾದ ಈ ಕಾರ್ಯಕ್ರಮ ಸ್ವಾಗತ. ಶ್ರೀಯುತ ಸೌಂದರ್ಯ ರಮೇಶ್ ಮೇರೆಗೆ ಅವೇ ಲೆಕ್ಕ ಕೊಲ್ಲಿಯ ನಾರಾಯಣ ದೇವಿಪುರ ಶಾಲು ಪಾಡದೆ ನೆಪ್ಪದ ಕಾಣಿಕೆಡೆ ಎದ್ಕೊಂಡು ವಿನಂತಿ ಬಂದೊಮ್ಮೆ. ಅವೇ ಲೆಕ್ಕ ಕೊಲ್ಲಿಯ ಕುಲಾಲ ಮಂದಿರ ಅದು ಬೇರೆ ಬೇರೆ ಸಮುದಾಯದೊಟ್ಟಿಗೆ ಸಾಮಾಜಿಕವಾದ ಆರ್ಥಿಕವಾದ ಸಹಕಾರ ಕೊಡುವ ಗಾಣಿಗೆ ಸಮಾಜದ ಮುಖ್ಯಸ್ಥೆ ನಮ್ಮ ಮಾತೆಲ್ಲ ಪ್ರೀತಿದ ಹರೀಶ್ ಪುತ್ತಾರುಲೆ ಅರೆಯನ್ನು ಕೂಡ ಆತ್ಮೀಯವಾದ ಉಪಸ್ಥಿತಿಯನ್ನು ಗೌರವಿಸಿದರು. ಅವೇ ಲೆಕ್ಕ ಇನ್ನಿತ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಾದ ಸುರೇಶ್ ಶೆಟ್ಟಿ ಕಕ್ಕೆಮಜಲ್ ಒಳ್ಳೆಯರು, ವೇಣುಗೋಪಾಲ್ ಕೊಲ್ಲಿ ಒಳ್ಳೆಯರು, ದಯಾನಂದ್ ಗಟ್ಟಿಪಿಲಾರ್ ಒಳ್ಳೆಯರು, ಮನೋಜ್ ಸಾಲಿಯಾನ್ ಒಳ್ಳೆಯರು, ಐತಪ್ಪ ಶೆಟ್ಟಿ ಒಳ್ಳೆಯರು, ಸುಂದರ ಆಚಾರ್ಯ ಒಳ್ಳೆಯರು, ಹರಿಭಟ್ ಒಳ್ಳೆಯರು, ಐತಪ್ಪ ಶೆಟ್ಟಿಗಾರ್ ಒಳ್ಳೆಯರು, ಆನಂದ್ ಗಾನಿಗ, ಚಂದ್ರಾಸ್ ಉಲ್ಲಾಲ್ ಅಧ್ಯಕ್ಷರು ಇತ್ತಾತೆ ಬರ್ಪೆ ಬಂದರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸೇರಿದರು. ಅವೇ ಲೆಕ್ಕ ಶ್ರೀಧರ್ ರಾವ್ ಕುಂಪಾಲ ಒಳ್ಳೆಯರು, ಪದ್ಮನಾಭ ಎನ್ ಸೋಮೇಶ್ವರ್ ಒಳ್ಳೆಯರು, ಸುಂದರ್ ಕಾಪಿಕಾರ್, ನರಸಿಂಹ ನಾಯಕ್, ಅನಂತಕೃಷ್ಣ ಯಾದವ್, ಬಾಲಕೃಷ್ಣ ಬಿ ದೀಕ್ಷಾ ಕುಂಜತ್ತು ಈಗ ಪೂರ ನಮ್ಮ ಗೌರವ ಉಪಸ್ಥಿತಿ ಇದೆ. ಬೇರೆ ಬೇರೆ ಸಹಕಾರಿ ಅದಕ್ಕೂ ಈ ಒಂದು ಸಮುದಾಯದ ಲೆಕ್ಕನೆ ತಿರಚಿನ ಹಿಂದುಳಿದ ಸಮುದಾಯದ ಎತ್ತೋ ಸಮುದಾಯ ಗಾಣಿಗ ಸಮಾಜ ಮಾಧ್ಯಮ ಬೇರೆ ಬೇರೆ ಸಮುದಾಯದ ಅಧ್ಯಕ್ಷರಾದ ಉಪನಂಚಿನ ನಮ್ಮ ಸಂಸ್ಥೆಯ ಗೌರವ ನಗದಿದ್ದು ಬೈದೇನೆ. ಅವೇ ಲೆಕ್ಕ ಈ ನಮ್ಮ ಕೊಲ್ಲಿಯ ಕುಲಾಲ ಮಂದಿರದ ಪರಾವರ್ತಿಂಚೆ ತಿನಂಚಿನ ಹಿರಿಯ ಕ್ಲೈಂಚಿನ ಇತ್ತೆ ಮಧುವಾರದ ಕಟ್ಟಡಿ ಉದ್ಘಾಟನೆ ಮತ್ತು ನಮ್ಮೊಟ್ಟಿಗೆ ಉಪನಂಚಿನ ಶ್ರೀ ಗೋಪ ಭಾರತಿ ಉಳ್ಳೇರು, ವೆಂಕಪ್ಪ ಮಾಸ್ಟರ್ ಅಸೇಗೋಲಿ ಉಳ್ಳೇರು, KM ಕೋಟೆಕರ್ ಉಳ್ಳೇರು, ಸೀತಾರಾಮ್ ಬಂಗೇರ ಉಳ್ಳೇರು. ಅವೇ ಲೆಕ್ಕ ವೆಂಕಪ್ಪ ಮಾಸ್ಟರ್ ಅಶೇಗೋಲಿ ಉಳ್ಳೇರು, ಆನಂದ್ ಚಂದ್ರ ಉಳ್ಳೇರು, ಗೋಪಾಲ್ ಸಾಲಿಯನ್ ಕನೋಕಿರ್ಕ ಉಳ್ಳೇರು, ವೆಂಕಪ್ಪ ಮೂಲೆ ಕನೀರ್ ತೋಟ ಉಳ್ಳೇರು. ಅವೇ ಲೆಕ್ಕ ಕರುಣಾಕರ್ ಸಾಲಿಯನ್ ಮುಂಬೈದಾರ್ಲ ನಮ್ಮೊಟ್ಟಿಗೆ ಉಳ್ಳೇರು, ಪುರುಷೋತ್ತಮ್ ಚೆಂಡ್ಲ ಅಧ್ಯಕ್ಷರು ಕುಲಾಲ ಸಂಘ ಬೆಂಗಳೂರು ಆರ್ಲ ನಮ್ಮೊಟ್ಟಿಗೆ ಉಳ್ಳೇರು, ರಾಮೇಶ್ ಬಂಗೇರ ಉಪಾಧ್ಯಕ್ಷರು ಕುಮಾರ ಗುಡಿಗಾರಿಕೆ ಚಕ್ರ ಸೋದರ ಕುಲ ಯಾರ್ಲ ಉಳ್ಳೇರು, ಪುಂಡರೀಕ್ಷ ಇವು ಅಧ್ಯಕ್ಷರು ಮುಳಿಪು ಕುಲಾಲ ಸಂಘ ಅರೆಲ್ಲ ಗೌರವವಾದ ಎದ್ಕೊಳ್ಳೋದಿಲ್ಲ. ಅವೇ ಲೆಕ್ಕ ರವೀಂದ್ರ ಮಣಿಪಾಡಿ ಅಧ್ಯಕ್ಷರು ಕಾಸರಗೋಡು ಕುಲಾಲ ಸಂಘ ಮಂಜೇಶ್ವರ ಅರೆಲ್ಲ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಿಲ್ಲ. ಶ್ರೀ ಕೃಷ್ಣಪ್ಪ ಸೇಗೋಲಿ ಹಿರಿಯ ಸದಸ್ಯರು ಆರ್ಲ ನಮ್ಮೊಟ್ಟಿಗೆ ಅರೆಲ್ಲ ಗೌರವಪೂರ್ವಕವಾದ ಮುಂದೊಂದು ಆಶೀರ್ವಾದ ಮುಂದೊಂದು
ಅವೇಲಕ ಶ್ರೀ ಬಾಲಕೃಷ್ಣ ಸಾಲಿಯಾನ್ ಕಂಪ ಹಿರಿಯರು ಅರೆಲ್ಲ ನಮ್ಮ ಗೋರಖಪುರದ ಆಶೀರ್ವಾದದೊಂದು ಈ ಕಾರ್ಯಕ್ರಮ ಸ್ವಾಗತ ಮಾಡ್ತದಲ್ಲ. ಅವೇಲಕ ನಮ್ಮ ಪ್ರೀತಿಗೆ ಆಮಂತ್ರಣ ಕೊಡ್ತು ಚಂದ್ರಶೇಖರ್ ಉಚ್ಚಿಲ್ ಬೈದೇರು, ಸುರೇಶ್ ಕುಮಾರ್ ಬೈದೇರು, ವೀರನಾರಾಯಣ ದೇವಸ್ಥಾನದ ಮುಖ್ಯಸ್ಥರು, ದಾಮೋದರ್ ಉಳ್ಳೇರು. ಅವೇಲಕ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರ ಹೆಂಚಿನ ಪೃಥ್ವಿರಾಜ್ ಉಳ್ಳೇರು, ಸುಂದರ್ ಕುಲಾಲ್ ಉಳ್ಳೇರು. ಅವೇಲಕ ದೀಪಕ್ ಪಿಲಾರ್ ಉಳ್ಳೇರು, ಪ್ರವೀಣ್ ಆಲ್ವೇರ್ ಉಳ್ಳೇರು, ವೈಭವ್ ಶೆಟ್ಟಿ ಉಳ್ಳೇರು, ಸುದೇಶ್ ಉಳ್ಳೇರು. ಇನಿ ಬತ್ತಿನಂಚಿನ ಪ್ರತಿ ಒರಿ ಹೇಗಲ ನಮ್ಮ ಸ್ವಾಗತ ಮುಂದಿಲ್ಲ ಐಟು ಬಂದದ್ದು ಇದ್ದಾತೆ ಬರ್ಪೆ ಪಂಡದ ಒಂದೇ ಸಮಯದ ಬರ್ಪಣಂಚಿನ ಪಿರಿಯಡ್ ಎಂತೋ ಗಣ್ಯರು ಉಳ್ಳೇರು, ನನಾಥ ಸೇರೋಂಡ್ರು ಉಳ್ಳೇರು. ಅಕ್ಲೇನು ಪೂರ ಈ ಒಂಜಿ ಕುಲಾಲ ಸಮುದಾಯದ ಉದ್ಘಾಟನಾ ಸಮಾರಂಭದ ಆತ್ಮೀಯವಾದ ಸ್ವಾಗತ ಮುಂದಿಲ್ಲ. ಅವೇಲಕ ಇನ್ನಿತ ಈ ಕಾರ್ಯಕ್ರಮದ ಬತ್ತದ ಪಾಲ್ದೆತ್ತೊಂದಂಚಿನ ಮಾತಾ ಹೊರ ಊರ್ದ ಗಣ್ಯರು ಉಳ್ಳೇರು. ಬೇತೆ ಸಮುದಾಯದ ಅಧ್ಯಕ್ಷರಾಗಬೇಕು, ಬೇತೆ ಬೇತೆ ಸಂಘ ಸಂಸ್ಥೆ ಕೆಲಸ ಮಂದಿನಂಚಿನ ಗಣ್ಯರು ಉಳ್ಳೇರು. ಇನ್ನಿತ ಈ ಕಾರ್ಯಕ್ರಮದ ಮಾಧ್ಯಮದ ಮಿತ್ರರು ಉಳ್ಳೇರು. ಅವೇಲಕ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಐತ ಮುಖ್ಯಸ್ಥರು ಉಳ್ಳೇರು. ಪ್ರತಿವರೆಗಳ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಂದು. ಇನ್ನಿತ ಈ ಕಾರ್ಯಕ್ರಮಕ್ಕೆ ಸುರೇಶ್ ಭಟ್ನಗರ ಇವರಿಗೆ ಆತ್ಮೀಯವಾಗಿ ಸ್ವಾಗತ ಕೋರಿದೆ. ಸುರೇಶ್ ಭಟ್ನಗರ. ಶ್ರೀಯುತ ಸುರೇಶ್ ಭಟ್ನಗರವರಿಗೆ ಅದೇ ರೀತಿ ವಸಂತಿ ಕೊಲ್ಲೆ ಇದ್ದಾರೆ, ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ, ನಮ್ಮ ಸಮಿತಿಯ ಓರ್ವ ಹಿರಿಯ ಸದಸ್ಯೆ. ಅದೇ ರೀತಿ ಸುಲೋಚನೆ ಮಹಿಳಾ ಉಪಾಧ್ಯಕ್ಷರಾಗಿರುವಂಥ ಸುಲೋಚನೆ ಅವರು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಿ ನಮ್ಮೊಟ್ಟಿಗೆ ಇರ್ತೀನಿ ಅಂತೇಳಿ ಇನ್ನು ಇವತ್ತಿನ ಇಡೀ ದಿವಸ ಬೆಳಗ್ಗೆಯಿಂದ ರಾತ್ರಿ 12-1 ಗಂಟೆವರೆಗೆ ಕೂಡ ಅವರ ಕಾರ್ಯಕ್ರಮದಲ್ಲಿ ಇರ್ತಾರೆ, ನಿತ್ಯ ನಿರಂತರ ಕಾರ್ಯಕ್ರಮದಲ್ಲಿ ಇದ್ದು ಸಂಘಟನಾತ್ಮಕವಾಗಿ ಭಜನೆ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲಿಯೂ ಕೂಡ ತಪ್ಪಿಸದೆ ಆ ಒಂದು ಸಮಯಕ್ಕೆ ಸರಿಯಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧಾರ್ಮಿಕವಾಗಿ ನಮ್ಮ ಸ್ವಾಮೀಜಿಗಳ ಪಂಕ್ತಿಯಲ್ಲಿ ಅಗ್ರಸ್ಥಾನದಲ್ಲಿರುವಂಥ ಮಾನಿಲ ಸ್ವಾಮೀಜಿಗಳು ಈಗಾಗಲೇ ಆಶೀರ್ವಚನೆ ನೀಡಲಿದ್ದಾರೆ. ಅವರಿಗೆ ಕೂಡ ತುರ್ತಾಗಿ ಬೇರೆ ಬೇರೆ ಕಾರ್ಯಕ್ರಮ ಇದೆ. ಅದೇ ರೀತಿ ನಮ್ಮ ಸಂಸದರಾಗಿದ್ದು ನಮ್ಮ ಕೊಲ್ಯ ಸಮುದಾಯದ ಕುಲಾಲರು ಮಾತ್ರವಲ್ಲ, ರಾಜ್ಯವ್ಯಾಪಿ ಕುಲಾಲ ಹಿಂದುಳಿದ ವರ್ಗದ ಸಮುದಾಯದೊಂದಿಗೆ ಅನ್ಯೋನ್ಯವಾಗಿದ್ದು ನಮ್ಮ ಸಮುದಾಯದ ಏರಿಳಿತಗಳನ್ನು ಸದಾ ಗಮನಿಸುತ್ತಿರುವಂಥ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ತುರ್ತಾಗಿ ಬೇರೆ ಕಾರ್ಯಕ್ರಮಗಳಿಗೆ ಭಾಗವಹಿಸಿರುವುದರ ಕಾರಣ ಅವರಿಗೂ ಕೂಡ ನಾವು ವೇದಿಕೆಯನ್ನು ಅನುವು ಮಾಡಿಕೊಡ್ತೇವೆ. ಈಗಾಗಲೇ ಕೊಲ್ಲಿಯ ಕುಲಾಲ ಸಮುದಾಯ ಕಳೆದ 83 ವರ್ಷಗಳಿಂದ ಈ ಪರಿಸರದಲ್ಲಿ ಹೂವಪ್ಪ ಬಾರದೆ ಇರ್ಬೋದು, ತನಿಯಪ್ಪ ಮಾಡೋರು ಇರ್ಬೋದು, ಸೀತಾರಾಮ್ ಕುಲಾಲ್ ಅಂತ ಈಗಿನ ಹಿರಿಯ ನಾಯಕರು ಇರ್ಬೋದು, ಎಷ್ಟೋ ತ್ಯಾಗ ಬಲಿದಾನಗಳ ನಂತರ ಈ ಸಮುದಾಯದ ಮೇಲೆ ಪ್ರೀತಿ ಇಟ್ಟು ಕನಿಷ್ಠ 5ರಿಂದ 6 ಸಂಖ್ಯೆಯಲ್ಲಿ ಪ್ರಾರಂಭವಾದಂಥ ಸಮೀಪದ ಭಾರತ ಎಂಬ ಪರಿಸರದಲ್ಲಿ ಮಲರಾಯ ಚಾವಡಿಯಲ್ಲಿ ಪ್ರಾರಂಭಗೊಂಡಂಥ ಈ ಸಂಸ್ಥೆ 83 ಇತಿಹಾಸಗಳನ್ನು ಕಂಡು ಮುಂದಿನ ಸಮುದಾಯಕ್ಕೆ, ಮುಂದಿನ ಪೀಳಿಗೆಗೆ ಅಂದಿನ ಹಿರಿಯರು ಈಗಿನ ಜಾಗದಲ್ಲಿ ಕಲಕ್ಕಿದ್ರೆ ಆಗಿನ ಜಾಗ 1 ಕೋಟಿಗೂ ಸಮ. ಯಾಕೆಂದರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ತೀರಾ ಹಿಂದುಳಿದ ಸಮುದಾಯವಾಗಿ ಅವರು ಕೂಡಿಟ್ಟ ಸಣ್ಣ ಒಂದು ಮೊತ್ತದಲ್ಲಿ ಇಂಥ ಬೃಹತ್ತಾದ ಬಿಲ್ಡಿಂಗನ್ನು ನಾವು ಕಟ್ಟಿದ್ದೀವಿ ಅಂದರೆ ಅವರ ಕಾಣಿಕೆ ಫಲ ಅವರಿಗೆ ಮುಖ್ಯವಾಗಿ ನಾನು ಕೈ ಜೋಡಿಸಿ ಪ್ರಮಾಣಗಳು ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತು ನಾವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ, ಯಾವುದೇ ಒಂದು ವಿಷಯದಲ್ಲಿ ನಮಗೆ ಎಷ್ಟೋ ಅವಕಾಶಗಳಿದೆ. ಆದರೆ ಹಿರಿಯರಾಗಿ ಈಗಿನ 80-85 ವರ್ಷ ವಯಸ್ಸಿನಲ್ಲಿ ಕೂಡ ನಡೆದಾಡಿಕೊಂಡು ಸ್ವಂತವಾಗಿ ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಭಾಗ್ಯ ಅವರಿಗೆ ಪರಮಾತ್ಮ ಕರೆಸಿದೆ ಅಂದರೆ ಕುಲಾಲ ಸಮುದಾಯದಲ್ಲಿ ಹಿರಿಯರ ಇಂಥ ಆಶೀರ್ವಾದದಿಂದಲೇ ಬೆಳೆದಿದೆ. ಸತ್ಯನಿಷ್ಠೆಗೆ ಹೆಸರುವಾದಿಯಾದಂತಹ ಸಮುದಾಯ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಕೇಂದ್ರೀಕೃತವಾಗಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಇರ್ಬೋದು, ಜಿಲ್ಲೆಯಲ್ಲಿ ಧಾರ್ಮಿಕವಾಗಿ ಸಂಘಟನೆ ಮಾಡುವಂಥ ನಮ್ಮ ವ್ಯವಸ್ಥೆಯನ್ನು ಸರಿಪಡಿಸಿ ಈಗಾಗಲೇ ಕೆಲಸ ಮಾಡ್ತಿರುವಂಥ ಪುರುಷೋತ್ತಮ ಕಲ್ಬಾವಿ ಇರ್ಬೋದು, ಸುರೇಶಣ್ಣ ಇರ್ಬೋದು, ದಾಮೋದರ ಇರ್ಬೋದು, ಒಂದು ಕಡೆ ಧಾರ್ಮಿಕವಾಗಿ ಸಂಘಟನೆ ಮಾಡ್ತಾ ಇದ್ವಿ, ಇನ್ನೊಂದು ಕಡೆ ಸಾಮಾಜಿಕವಾಗಿ ಸಂಘಟನೆ ಮಾಡುವಂಥ ಕೆಲಸ ನಮ್ಮ ಹಿರಿಯರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೂ ಇಂತನೇ ಹೆಚ್ಚಿನ ಒಂದು ಸರ್ಕಾರದ ಪ್ರತಿಫಲ ಏನಿದೆ ಅದನ್ನು ಹಿಂದುಳಿದ ವರ್ಗಕ್ಕೆ ನಿಜವಾಗಿ ಮುಟ್ಟಿಸುವಂಥ ಕೆಲಸ ನಮ್ಮ ಹಿಂದುಳಿದ ಕುಟುಂಬದ ಒಂದು ಸಮುದಾಯದಿಂದ ಬಂದಿರುವಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗಾಗಲೇ ಈ ಸಮುದಾಯಕ್ಕೆ ಯಡಿಯೂರಪ್ಪ ಸರ್ಕಾರ ಇರುವಾಗ ಹಿಂದುಳಿದ ಸಮುದಾಯಕ್ಕೆ ಕನಿಷ್ಠವಾಗಿ 30 ಲಕ್ಷವನ್ನು ಅನುದಾನ ಬಿಡುಗಡೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕ್ರಮಗೊಂಡಿರುವಂಥ ವ್ಯವಸ್ಥೆ ಇರುವಾಗ ಸನ್ಮಾನ್ಯ UT ಖಾದರ್ ಅವರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಲ್ಲಿ ನಮ್ಮ ಶಾಸಕರ ಒಂದು ಕರ್ತವ್ಯವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಆ ಒಂದು ಬುನಾದಿಯನ್ನು ಚುಕುಟುಕಾಗಿ ವ್ಯವಸ್ಥಿತವಾಗಿ 80 ಲಕ್ಷಕ್ಕಿಂತ ಅಧಿಕ ಅನುದಾನವನ್ನು ದೊರಕಿಸಿಕೊಡುವಂಥ
ವ್ಯವಸ್ಥೆ ಮಾಡಿದ್ದಾರೆ. ಮುಂದಕ್ಕೆ ಕೂಡ ವ್ಯವಸ್ಥೆಯಲ್ಲಿ ನಾನು ಇರ್ತೀನಿ. ಈಗಾಗಲೇ ನಮ್ಮ ಸರ್ಕಾರ ಇದೆ. ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿ ಈಗಾಗಲೇ ನಮ್ಮ ಹಿಂದುಳಿದ ಸಮುದಾಯಕ್ಕೆ ಏನೇನು ಸರ್ಕಾರದಿಂದ ಸವಲತ್ತು ಇರ್ತದೆ ಅದನ್ನೆಲ್ಲವನ್ನು ಮುಟ್ಟಿಸುವ ಕೆಲಸ ಸನ್ಮಾನ್ಯ ನಳಿನ್ ಕುಮಾರ್ ಹಾಗೂ ನಮ್ಮ ಈಗಿನ ಸರ್ಕಾರದಲ್ಲಿರುವಂಥ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥ ಮುಜರಾಯಿ ಇಲಾಖೆಗಳಂಥ ಇಲಾಖೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಿನ್ನೆ ನಾವೆಲ್ಲ ಸದಸ್ಯನೆಲ್ಲ ಇರುವಾಗ ಮಾತಾಡುವಾಗ ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಕುಂಬಾರಿಕೆಗೆ, ಗುಡಿ ಕೈಗಾರಿಕೆಗೆ, ಬೇರೆ ಬೇರೆ ಸಮುದಾಯಗಳಲ್ಲಿ ಏನು ವ್ಯವಸ್ಥೆ ಇದೆ ಅಂಥ ಒಂದು ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಸಂಘಟನಾತ್ಮಕವಾಗಿ ಇರುವಂಥ ಕುಲಾಲ ಸಮುದಾಯದೊಟ್ಟಿಗೆ ಒಂದು ವೃತ್ತಿಪರವಾದ ಒಂದು ಕರಕುಶಲವಾದಂಥ ಗುಡಿ ಕೈಗಾರಿಕೆಯನ್ನು ಸಹಕಾರಿ ಸಂಘಗಳ ಮೂಲಕ ಹೇಗೆ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಹೇಳುವ ಒಂದು ಚಿಂತನೆಯನ್ನು ಈಗಾಗಲೇ ಮಾಡಿದ್ದಾರೆ. ಅದನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ಸನ್ಮಾನ್ಯ ನಳಿನ್ ಕುಮಾರ್ ಅವರ ನೇತೃತ್ವದಲ್ಲಿ, ಕಟೀಲ್ ನಳಿನ್ ಕುಮಾರ್ ಅವರ ನೇತೃತ್ವದಲ್ಲಿ, ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ, ಇಲ್ಲಿರುವಂಥ ಎಲ್ಲ ಶಾಸಕ ಮಿತ್ರರ ನೇತೃತ್ವದಲ್ಲಿ ನಮ್ಮ ಮುಖ್ಯಮಂತ್ರಿಯವರಿಗೆ ಕೇಂದ್ರಕ್ಕೆ ಆಗುವಂಥ ಅನುದಾನ ಕೊಡುವಂಥ ವ್ಯವಸ್ಥೆ ಇರುವಂಥ ಕೇಂದ್ರಕ್ಕೆ ಕೂಡ ವ್ಯವಸ್ಥೆ ಆಗುವಂತೆ ನಮ್ಮ ಇಡೀ ಹಿಂದುಳಿದ ಸಮುದಾಯದ ಒಂದು ಗಟ್ಟಿ ಶಕ್ತಿಯಾಗಿ ನಮಗೆ ಕೆಲಸ ಮಾಡಲು ನೀವಿದ್ದೀರಾ. ನಿಮ್ಮ ಹಿಂದೆ ಸಮುದಾಯ ಇದೆ. ಅದೇ ರೀತಿ ಕಳೆದ ಹಲವಾರು ವರ್ಷಗಳಿಂದ ಈ ಸಮುದಾಯವನ್ನು ಬೆಳೆಸಿ ನಿಂತಿರುವಂಥ ಈ ಸಂದರ್ಭದಲ್ಲಿ ಇದೀಗ ಒಂದು 7-8 ವರ್ಷಗಳಿಂದ ಈ ಕುಲಾಲ ಮಂದಿರದ ಕೆಲಸದಲ್ಲಿ ಅದು ಕೊರೋನಾದಂಥ ಮಹಾಮಾರಿ ಕಾಯಿಲೆಯಿಂದಿರ್ಬೋದು, ಸಾಮಾಜಿಕವಾಗಿ ಆರ್ಥಿಕ ಚರಿಚರಿತವಾದಂಥ ಸಮಯದಲ್ಲಿರ್ಬೋದು ಆದಷ್ಟು ನಮ್ಮ ಈ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬವಾಗಿತ್ತು. ಈಗ ಒಂದು 1000ಕ್ಕಿಂತ ಮಿಕ್ಕಿದಂಥ ಆಸನವಿರುವಂಥ ನೆಲ ಅಂತಸ್ತಲ್ಲಿ 500ಕ್ಕಿಂತ ಮಿಕ್ಕಿ ಆಸನವಿರುವಂಥ ಸಮಾಜ ಮಂದಿರವನ್ನು ಲೋಕಕ್ಕೆ ಅರ್ಪಿಸ್ತೀವಿ. ಎಲ್ಲ ಕೊಡುಗೆ ದಾನಿಗಳಿಗೆ, ಸಮಾಜದವರಿಗೆ, ಹಿರಿಯವರಿಗೆ, ಅದೇ ರೀತಿ ಅನುದಾನ ಒದಗಿಸಿಕೊಂಡಂಥ ಶಾಸಕರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಒಳ್ಳೆಯ ಕುಲಾಲ ಸಮುದಾಯದ ಬಗ್ಗೆ ಇಟ್ಟಿರುವಂಥ ಪ್ರೀತಿ ಸದಾ ನಿಮ್ಮ ಇರಲಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಈ ಸಂಘವನ್ನು ಕಟ್ಟಿ ಬೆಳೆಸುವಲ್ಲಿ ನಾವೆಲ್ಲ ಕಟಿಬದ್ಧವಾಗಿ ನಿಲ್ಲುವ ಅಂತ ಹೇಳುತ್ತಾ ನಾನು ಈ ಒಂದು ಸ್ವಾಗತ ಭಾಷಣವನ್ನು ಮುಗಿಸಿದ್ವಿ. ಜೈ ಹಿಂದ್, ಜೈ ಕುಲಾಲ. ಚಾವಡಿಯ ಎದುರು ಬರ್ತದೆ. ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣ ಭಕ್ತಾ ವಿಶ್ವಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯಮೇ ನಾರಾಯಣಿ ನಮಸ್ತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದ. ಸತ್ಯಮಯ ಧರ್ಮಂ ಚ ಕುಲಾಲ ಸಂಘದ ಇವತ್ತು ಕಟ್ಟಡ ಭಾರಿ ಸಮಯದ್ದು ಲೋಕಾರ್ಪಣೆ ಅವರು ಪಂಪುನ ಈ ಪ್ರಯತ್ನದ ಬಿರವು ಏತೋ ತೋಜನಿನ ಕೈಗಳು ಬೆಂದಿಲ್ಲ ಬಿರಾಕದ ಭಾರಿ ಹಿರಿಯಪ್ಪರು ಆ ಕಷ್ಟದ ದಿನಗಳು ಈ ಜಾಗೇನ ಮಂತದ್ದು ಒಂದು ಸಮಾಜ ಒಂದು ಪ್ರತಿಷ್ಠಿತವಾಗಿ ಮುಂಚಿನ ಒಂದು ಹಾಲ್ ಅವರು ಪಂಪುನ ನೆಲೆಟ್ಟು ಆ ಕಷ್ಟದ ದಿನಗಳಲ್ಲಿ ಈ ಜಾಗಿನ ಮಂತ್ರಿನ ಕೂಡ ಹಿರಿಯಟನ್ನು ಇದಕ್ಕೆ ಬೆನ್ನಿ ಬೆಂಚಿನ ತೋಜನಿ ಮಂಚಿನ ಎಂಟೋ ಕೈಯು ಈ ನಮ್ಮ ಈ ಒಂದು ಸಂದರ್ಭಗಳು ಇಜ್ಜಂದಿನ ಅಂಚಿನ ಎತ್ತೋ ಆತ್ಮೂರಿಗೆ ಭಗವಂತನ ಪರಂಧಾಮ ಸೇರಿ ಅತಿನ ಕೂಡ ಈ ಸಂದರ್ಭಗಳು ನೆಂದವರು ಬಹುಶಃ ಕೂಡ ಮುಂಚೆ ನಮ್ಮ ಬೇರೆ ಬೇರೆ ಸಮಾಜದಲ್ಲಿ ಇದು ಪೂರ ಬರ್ತದೆ. ಈ ಕಾರ್ಯಕ್ರಮವನ್ನು ಬರಲು ಕೊಡ್ತಾರೆ. ಕುಲಾಲ ಸಮಾಜ ಪಂಪನ ಪುರಾ ಸಮುದಾಯದೊಟ್ಟಿಗೆ ಭಾರಿ ಪ್ರೀತಿ ಕೊಡುವುದೇ ನಾನು ಹಿರಿಯರು ನಮ್ಮ ಹಿರಿಯರು ಪೂರ ನಡಪಾದ ತೋಜಾಯ ಅಂಚಾದ ಪುನಃ ಪುರಾ ಸಮಾಜ ಹಿಂದೂ ಸಮಾಜದ ಪುರಾ ಸಮುದಾಯ ಪ್ರೀತಿ ಮಂತ್ರನೊಂದಿಗೆ ಒಳ್ಳೆಯ ಜಾತಿ ಮತದ ಸಂಘರ್ಷ ಇದ್ದಂತೆ ನಮ್ಮ ಪೂರ ಒಟ್ಟಾದ ಈ ದೇಶದ ಸಾರ್ವಭೌಮತ್ವವನ್ನು ಒಲಿಪುನವರು ನಮ್ಮ ಪಾತ್ರರ ಅತ್ಯಮೂಲ್ಯವಾಗಿ ಮುಂಚೆ
ಈ ದೇಶದ ಪ್ರಧಾನಮಂತ್ರಿಗಳು ಅಂಚನೆ ಈ ದೇಶದ ಪ್ರಬುದ್ಧತೆಯನ್ನು ಕೊರ್ಪುನಂಚಿನವರಿಗೆ ಮಲ್ಲ ಸಂತನು ಈ ದೇಶದ ಶಕ್ತಿಯಾಗಿ ಬೇತೆ ಬೇತೆ ವಿಶ್ವಗೆ ಗುರುತಿಸಲಂಚಿನ ಕೆಲಸ ರಾಷ್ಟ್ರದ ಅವನು ಈ ಪೂರ ಪ್ರಯತ್ನಗಳು ಸಮಾಜದ ಪ್ರತಿವರಿ ಸಮಾಜ ಬಾಂಧವರೆಲ್ಲ ಈ ದೇಶದ ಉನ್ನತಿಗೋಸ್ಕರ ಈ ದೇಶದ ಪ್ರಬುದ್ಧತೆಗೋಸ್ಕರ ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ನಮ್ಮ ತನ ಒಲಿಯೋಡನ್ನ ದೇಶ ಒಲಿಯೋಡಿಂದ ನಮ್ಮ ಜೋಕುಲಿನ ಒಲಿಪುನಂಚಿನ ಕೆಲಸ ಮಾಡ್ತಾರೆ ಜೋಕುಲಿಗೆ ಎಡ್ಡೆ ಸತ್ಬುದ್ಧಿನ ಕೊರ್ಪುನಂಚಿನ ಸಂಸ್ಕಾರಯುತವಾದ ಬದುಕನ್ನು ಕೊರ್ಪುನಂಚಿನ ಕೆಲಸ ಮನ್ಪುನಂಚಿನ ಭಾರಿಯಾದ ಅವಶ್ಯಕತೆ ಉಂಟು. ಈ ಸಂದರ್ಭಗಳು ನಮ್ಮ ಜೋಕುಲಿನ ನೀವು ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಅಪ್ಪಮ್ಮನ ಪ್ರೀತಿಗಳ ಸದ್ಭಾವನೆ ಹುಟ್ಟಾವಂಚಿನ ಕೆಲಸ ಮನ್ಪುನ ಭಾರಿ ಅವಶ್ಯಕತೆ ಉಂಟು. ನಾನು ಈ ಸಂದರ್ಭಗಳು ಪನ್ಪುನಿದ್ದೇನೆ ಅಪ್ಪಮ್ಮದ ಮಲ್ಲ ದೇವೇರು ಲೋಕಡಿ ಏರಕ್ಕಾಯ್ತು ಅವು ನಮ್ಮ ಆದರ್ಶ ಅವು ನಮ್ಮ ಅಪ್ಪಮ್ಮನ ಏನು ಪ್ರೀತಿ ತುಪ್ಪನ ಸಮಾಜದ ಆದೇ ಗೌರವಾನ್ವಿತ ವ್ಯಕ್ತಿಗಳು ನಮ್ಮ ಇಡೀ ಹಿಂದೂ ಸಮಾಜಗಳು ಬೇತೆ ಬೇತೆ ಜಾತಿಗಳು ಪಂಥರು ಪೂರ ಇಟ್ಟಿದ್ದಲ್ಲ ಅಟ್ಲೆಲ್ಲ ಭಾರಿ ಗೌರವಯುತವಾದ ಕೂಗುವಂಚಿನ ಸಮಾಜ ನಮ್ಮ ಆ ಸಜ್ಜನಿಕೆಯನ್ನು ಆ ಧೀಮಂತಿಕೆಯನ್ನು ನಮ್ಮ ಜೀವನಂಚಿನ ಭಾರಿ ಅಗತ್ಯತೆ ಉಂಟು. ಸಮಾಜದ ನಮ್ಮ ವಿನಾಕಾರಣ ಸಂಘರ್ಷ ಬಂದೆ ವಿನಾಕಾರಣ ಮತ್ಸರ ಬಂದೆ ಸಮಾಜದುಲೈ ಸಮುದಾಯದುಲೈ ಇಡೀ ಹಿಂದೂ ಸಮಾಜದುಲೈ ಅದರಲ್ಲಿ ಈ ದೇಶದುಲೈ ಏರೇ ಎಡ್ಡೆ ಕೆಲಸ ಮಾಡ್ಕೊಳಕ್ಕೆ ಪ್ರೋತ್ಸಾಹ ಮಾಡ್ಕೊಂಡು ಮತ್ಸರ ಪಡೆಯೋಚಿ ಏರೆಲ್ಲ ಕೀಳಾದದ್ದು ಹೋಚಿ ಏರೆಲ್ಲ ಬೇರೆ ಮನ್ಪುನ ಮನೋಸ್ಥಿತಿ ನಿರ್ಮಾಣ ಮಾಡ್ಕೋಚಿ ಬದುಕಿನಾಂತ ದಿನ ಎಡ್ಡೆಡು ಬದುಕಿಗೆ ಸಾರ್ಥಕತೆದ ಬದುಕದೊಟ್ಟಿಗೆ ಜೀವನವನ್ನು ನಿರ್ವಹಣೆ ಮಂತರ ಪಡೆಯುವಂಚಿನ ಶಕ್ತಿಯನ್ನು ಪಡೆಯುವಂಚಿನ ಧೀಮಂತಿಕೆ ಇದು ಪೂರ ಪ್ರಯತ್ನ ಮಂತ್ಕೊಳ್ಳೋದು ಬಂದದು ಲೋಕಾರ್ಪಣೆ ಆಯ್ತು ಈ ಕಟ್ಟಡ ಲೋಕರ್ಮೇಲೆ ಕೊಲ್ಪುನಂಚಿನ ಒಂದು ಮಂಗಳ ಕಾರ್ಯಕ್ರಮ ಮಂಗಳ ಕಾರ್ಯಕ್ರಮ ಅಮಂಗಳ ಒಂದೇ ಆ ಮಂಗಳ ಕಾರ್ಯಕ್ರಮ ಅಂತ ಒವೇ ಧಾರ್ಮಿಕ ಕಾರ್ಯಕ್ರಮ ಕ್ಷೇತ್ರವನ್ನು ನಡೆತದೆ ನನ್ನೆಲ್ಲ ಹೆಚ್ಚಿನ ಸಮಾಜಗಳಿಗೆ ಸಂದೇಶ ತಂತ್ರ ಕೆಲಸ ಅವಳು ಸುದೃಢವಾಯಿನ ರಾಷ್ಟ್ರಕ್ಕೆ ಈ ದೇಶಕ್ಕೆ ಗೌರವಯುತವಾಯಿನ ಮಾನ್ಯತೆ ಎತ್ತಿನ ಸಮಾಜ ಕಟ್ಟುವಂಚಿನ ಕೆಲಸದೊಟ್ಟಿಗೆ ಪುರಾ ಸಮುದಾಯದ ಪ್ರೀತಿ ಮಂತ್ರಿನ ಮನೋಭಾವದೊಟ್ಟಿಗೆ ಬದುಕನ್ನು ನಿರ್ವಹಣೆ ಮಂತ್ರಿನ ಶಕ್ತಿಗಳನ್ನು ಪ್ರಾರ್ಥನೆ ಮಾಡ್ತೀನಿ. ಈ ಲೋಕಾರ್ಪಣೆಯನ್ನು ಮಾಡಿ ಮಂತ್ರಿನ ಈ ಸುಮೂರ್ತವಾದ ಲೋಕದ ಬರ್ಪುನಂಚಿನ ಕಂಟಕರು ರಾಷ್ಟ್ರದ ಬರ್ಪುನಂಚಿನ ಸಾಂದರ್ಭಿಕ ಬರ್ಪುನಂಚಿನ ಸನ್ನಿವೇಶದ ಈ ಮತಿಭ್ರಮಣೆ ಬಗ್ಗೆ ಕಲಿಯುಗಳು ಈ ಮತಿಭ್ರಮಣೆ ಪುರ ಮತಿಭ್ರಮಣೆ ಬಂದ ಓವು ಆವೋಡು ಓವು ಆವೋಚಿ ಓವು ಮನ್ಪೊಡು ಓವು ಮನ್ಪೊಂಚಿ ಮನ್ಪುನ ಬುದ್ಧಿವಂತರಿಗೆ ಬೇತೆ ಬೇತೆ ಇನಿ ಅನರ್ಥಗಳು ಈ ದೇಶದ ಆವೊಂದು ಅಂಚಾದಕ್ಕೂ ನಮ್ಮ ಭಾರಿ ಎಚ್ಚರ ವಹಿಸೋದು ನಮ್ಮ ಇಡೀ ದೇಶದ ನಡವಳಿಕೆ ಈ ದೇಶದ ಸಂವಿಧಾನ ಈ ದೇಶದ ಆಚರಣೆ ಈ ದೇಶದ ಆಚಾರ ಸಂಪ್ರದಾಯಬದ್ಧವಾದ ವಿಚಾರಧಾರೆ ನಮ್ಮ ಪೂರ ಮನನ ಮಂತ್ರಿನ ಭಾರಿ ಅಗತ್ಯತೆಯನ್ನು ಈ ಸಂದರ್ಭದಲ್ಲಿ ಬಂದಿದೆ. ಮರ್ಯಾದ ಪುರುಷೋತ್ತಮ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಆ ಮಂದಿರದ ಲೋಕಾರ್ಪಣೆ ಅನ್ನಗ ಇಡೀ ಸಮಾಜದ ನಿರಂತರವಾದ ನಿಖಿಲ ಇಲ್ಲಡೆ ನಿರಂತರ ದಿನೋಲ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಪಂಪನ ಆ ಪ್ರಾರ್ಥನೆ ಆ ದ್ವಾದಶ ಮಂತ್ರ ಪಂಪನೆಯನ್ನು ನಿರಂತರವಾದ ಇನ್ನೆರಡು 11 ಬಲೆ ಅಂಚನೆ ವೀರನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ನಡೆದುಕೊಂಡು ನಿರಂತರವಾದ ಇನ್ನೆರಡು ಓಂ ನಮೋ ಭಗವತಿ ವಾಸುದೇವಾಯ ಎಂದ ಪ್ರತಿವರಿಗಳ ಪಂಪನೆ ಕೆಲಸ ಮಾಡ್ತಾರೆ. ಎಡ್ಡೆ ಅವಳಿ ಅಂಚನೆ ಈ ವೇದಿಕೆ ಪುರರೇಖ ಪ್ರತ್ಯೇಕ ಉದರ ಪ್ರಬಂಧ ಸಮಯದ ಅಂಚನೆ ನಳಿನ್ ಕುಮಾರ್ ಅಂಚನೆ ಎಷ್ಟೋ ಸಮಾಜ ಬಾಂಧವರು ಬೇತೆ ಬೇತೆ ಸಮಾಜಗಳು ಎಡ್ಡೆ ರೀತಿಯ ಕೆಲಸ ಮಂತ್ರಿನ ಧಾರ್ಮಿಕ ಕ್ಷೇತ್ರದ ಕೆಲಸ ಮಂತ್ರಿನ ಸಾಮಾಜಿಕವಾದ ಶೈಕ್ಷಣಿಕವಾದ ಕೆಲಸ ಮಂತ್ರಿ ಭಾರೀ ಜನ ಅಟ್ಲೇ ಪೂರ ನನ್ನಲಾತಿ ಸಮಾಜದ ಒಕ್ಕ ಈ ರಾಷ್ಟ್ರದ ಸೇವೆಗೆ ನನ್ನಲಾತಿ ಶಕ್ತಿಗಳನ್ನು ಪ್ರಾರ್ಥನೆ ಮಾಡ್ತದೆ. ಆಚಾರ್ಯ ಜೈ ಗುರುದೇವ ಅವರು ಶ್ರೀಯುತ ಮಯೂರುಲ್ಲ ನಳಿನನ್ನೇ ಈ ಸಂದರ್ಭದ ನೆನಪು ಮನ್ಪುನಾಗ ನಮ್ಮ ಊರೆಲ್ಲ ನಮ್ಮ ಕುಲದೇವರಾಯನ ಶ್ರೀ ವೀರನಾರಾಯಣ ದೇವಸ್ಥಾನದ ಬಗ್ಗೆ ನಮಗೆ ನಳಿನನ್ನೇ ಮಂತಿನಂಚಿನ ಆ ಒಂದು ಸಹಕಾರ ಆ ಒಂದು ವೀರನಾರಾಯಣ ದೇವಸ್ಥಾನದ ಮಲ್ಲ ವಿಚಾರವನ್ನು ನಮಗೆ ಇಂಚಿನ ಕಟ್ಟೊಂದು ನನ್ನ ಇಡೀ ಸಮುದಾಯದ ಸ್ವಾಭಿಮಾನದ ಸಂಕೇತವಾದ ಐದು ಬೇರೆ ಸಾಯೋದು ಪುನಾರೆ ಮಾನ್ಯ ಲೋಕಸಭಾ ಸದಸ್ಯರ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಇಡೀ ಸಮುದಾಯ ನಳಿನನ್ನ ಈರ್ನ ಆ ನೆನಪನ್ನು ಇಡೀ ಸಮುದಾಯ ನೆನಪು ದಿಕ್ಕಿಟ್ಟು ಐಕ್ ಕೊಡದೆ
ಎಂಗಳ ಪೂರ ದೇವಸ್ಥಾನದ ಹಿರಿಯಕಲ್ಲ ಪಾತ್ರದ ಮಿತ್ತು ಈ ಪಾತ್ರನೇ ಅಲ್ಲಿ ವೇದಿಕೆಡೆ ಇದ್ದ ನೆನಪು ಅಂತ ಅಂಚನೆ ಕೊಲ್ಯ ಕುಲಾಲ ಸಂಘದ ಈ ಭವ್ಯವಾಯಿನಂಚಿನ ಈ ಸಭಾಂಗಣ ಇನಿ ಲೋಕಾರ್ಪಣೆ ಆವಡುಂದಾಂಡ ಕರ್ನಾಟಕ ರಾಜ್ಯದ ವಿಧಾನ ಸಭೆತ ಉಪನಾಯಕರ್ಲ ಮಾಜಿ ಮಂತ್ರಿಲ್ಲ ಈ ಕ್ಷೇತ್ರದ ಜನಪ್ರಿಯ ಶಾಸಕರ್ಲ ಆಯ್ನಂಚಿನ ಶ್ರೀಯುತ ಯುಟಿ ಖಾದರ್ ಮೇರೆ ಇಡೀ ಜಿಲ್ಲೆಡೆ ಕುಲಾಲ ಸಮುದಾಯಕ್ಕೆ ಓವೇ ಒಂಜಿ ಸಂಸ್ಥೆಗೆ ತಿಕ್ಕಂದಿನ ಅನುದಾನ ಸುಮಾರು 80 ಲಕ್ಷ ರೂಪಾಯಿದ ಅನುದಾನ ಈ ಸಂಸ್ಥೆಗೆ ಕೊಟ್ಟು ನಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯ ಕೊಟ್ಟಿನಂಚಿನ ವ್ಯಕ್ತಿ ಇದೆಲ್ಲ ಈ ಸಂದರ್ಭದಲ್ಲಿ ಎಂಗಳ ನೆನಪು ಪಡಿತೀವಿ ನಾವು ಎಂಗಳ ಸಮುದಾಯದ ಕರ್ತವ್ಯ ಆಯ್ತು. ಒಟ್ಟಿಗೆ ಬೇತ ಅನ್ಯಾನ್ಯ ಜವಾಬ್ದಾರಿಯನ್ನು ವಹಿಸಿದಂಚಿನ ವ್ಯಕ್ತಿನಕಲಿ ವೇದಿಕೆಡುಳ್ಳರೆ ನಮ್ಮ ಸಮುದಾಯದ ಮಿತ್ತೆ ಅಭಿಮಾನದಿದ್ದು ಬೇತ ಸಮುದಾಯದ ನಾಯಕರನಕಲು ಬೇತ ಸಮುದಾಯದ ರಾಜಕೀಯ ಪಕ್ಷದ ನಾಯಕರನಕಲು ಬೇತ ಪಕ್ಷದ ನಾಯಕರನಕಲಿ ಇನ್ನು ಬೈದರೆ ಒರಿಯವರೆಲ್ಲ ನೆನಪು ಪುದರ್ ನೆನಪು ಬಂದೆ ನಿಖಲು ಈ ಸಮುದಾಯದ ಮಿತ್ತೆ ದೀತಿ ನಂಚಿನ ಪ್ರೀತಿಗೆ ಈ ಕುಲಾಲ ಸಮುದಾಯ ಈ ಯಾಪಗಳ ಸಮಸ್ತ ಸಮುದಾಯದ ಒಟ್ಟಿಗೆ ಬೇರೆದೊಟ್ಟಿಗೆ ಜೇನು ಇತ್ತಿ ಲೆಕ್ಕ ಎಂಗಲು ನಿಗಳೊಟ್ಟಿಗೆ ಉಪ್ಪುವ ನಿಖಲ ನೆನಪನ್ನು ನಿಖಲ ಈ ಉಪಸ್ಥಿತಿಯಲ್ಲಿ ನೆನಪು ಪಡೆದೆ ಚುರುಕಾದ ಈ ತುಮಲ್ಲ ಕಟ್ಟಡನ್ನು ನಮ್ಮ ಇನ್ನು ತೂನಾಗ ಖುಷಿ ಹಾಕೊಂಡು ಈ ಖುಷಿತ ಬಿರವು ನಮ್ಮ ಸಮುದಾಯದ ಜನಕ್ಕನ್ನ ಒರೆಯವರೇನಲ್ಲ ಐಟಲ್ಲ ಬೀಡಿದ ಸೂಪದ ಉಲ ಹಿಡಿದು 50 ರೂಪಾಯಿ 100 ರೂಪಾಯಿ 500 ರೂಪಾಯಿ ತೆತ್ತು ಕೊಡ್ತೀನ ಆ ಸಾಮಾನ್ಯ ಜನಕ್ಕಲೇ ಎಂಗ್ಲಿನ ನೆನಪನ್ನು ಕೊಡಾಕೊಂಡು ಆ ಸಾಮಾನ್ಯ ಅಪ್ಪೆನಕಲೆ ಇನಿ ಎನ್ಮ ವರ್ಷದ ಈ ಸುದೀರ್ಘವಾಯಿನಂಚಿನ ಈ ತುಮಲ್ಲ ಕಟ್ಟಡನಾಗ ಒಂಜಾತ್ ಗೊಂದಲ ಆಯಿನಂಚಿನ ಸಂದರ್ಭದಲ್ಲಿ ಪುರುಷರಿಗೆ ಸರಿಸಮಾನವಾದ ಉಂಟುದು ಮಹಿಳೆಯರು ಇಲ್ಲಡೆ ಬೋದು ಕಲೆಕ್ಷನ್ ಮಂತದೆ ಈ ಕಟ್ಟಡನ್ನು ವಾರ ಆಪುನಾಂತ ಪ್ರಯತ್ನ ಮಂತದೆ ಇನಿ ಭವ್ಯವಾಯಿನಂಚಿನ ಕಟ್ಟಡ ಆಪುನಂಚಿನ ಸಂದರ್ಭಡೆ ವೇದಿಕೆಡು ಒವೆ ಒಂಜಿ ಸ್ಥಾನಮಾನನ ಓಲೆ ಒಂಜಿ ಕುಲ್ಲುನಂಚಿನ ಒಂಜಿ ವ್ಯವಸ್ಥೆ ಇದ್ದಂದ ಒವೆ ಪೋಸ್ಟದ ಆಸೆ ಇದ್ದಂದ ನಿಸ್ವಾರ್ಥವಾದ ಕೆಲಸ ಮಂತಿನಂಚಿನ ಆ ಮಹಿಳಾ ಮಣ್ಣಿನಕ್ಲೇನು ಆ ಮಹಿಳಾ ಮಣ್ಣಿನಕ್ಲಿಗೆ ಇನಿ ಎಂಗ್ಲಿ ಅಭಿನಂದನೆ ಕೊರಡ ನಾವು ಆಯ್ತು. ಒಟ್ಟಿಗೆ ನಮ್ಮ ಸಮುದಾಯದ ಎಷ್ಟೋ ಜನಗಳು 50,000 ರೂಪಾಯಿ 1 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ದು ಆಯ್ತು ಮಿತ್ತು ಒಂದು ಜಾತ ಸಾಲನ್ನು ಕೊಡ್ತೇನಂಚಿನ ವ್ಯಕ್ತಿನಕ್ಲೇನು ಇನ್ನೆಕ್ಲಿಗೆ ಇನ್ವಿಟೇಷನ್ ಕೊರಪನಂಚಿನ ಸಂದರ್ಭ ಎಂಗ್ಲ ಕೈಟ್ ಈ ಸಮಯದ ಅಭಾವದ ಹತ್ರ ಒಂಜಾತು ಕೊರತೆ ಆಗ್ತದೆ ಭಾರಿ ಮಲ್ಲ ದಾನಿ ನಕಲುಳ್ಳೇರೆ ನಿಗಲ್ದ ಪೂರ ಕ್ಷಮಕ್ಕೆ ನಂದು ಈ ಸಂದರ್ಭದಲ್ಲಿ ನಿಕ್ಲೆ ನೆನಪು ಅಂತಂದು ಅನ್ಯಾನ್ಯ ಸಮುದಾಯದ ಒಂಜಿ 10 ಜನಗಳು ₹1 ಬಡ್ಡಿ ದಪ್ಪಂದ ಎ ಜಯಶೇಖರ ನಂಚಿನಕಲು ಹರೀಶನ ನಂಚಿನಕಲು ಒಂಜಾತ ಸಾಲದ ರೂಪಾಯಿ ಒಂಜಾತ ಅನುದಾನದ ರೂಪಾಯಿ ಕೊಡ್ತೇನಂಚಿನ ನಿಕ್ಲಿ ಸ್ಮರಣೆ ಮಲ್ಪುವ ನಿಗಲ ಮಾತಾಡಿದ ಸಹಕಾರಲ್ಲ ಕೊಲ್ಲೆ ಕುಲಾಲ ಸಮುದಾಯ ಕೊಲ್ಲೆ ಕುಲಾಲ ಸಂಘದ ಈ ಭವ್ಯವಾಯಿನಂಚಿನ ಮಂದಿರ ಇನಿ ಪೂರನೆದುರುಳ್ಳ ಲೋಕಾರ್ಪಣೆ ಅವೊಂದುಂಡು ಸಮಸ್ತ ಸಮುದಾಯಗಳ ಸಮಸ್ತ ಜನಕಲೆಗಳ ನೆಟ್ಟು ಬರ್ಪು ನಂಚಿನ ಒಂಜಿ ರೂಪಾಯಿದ ಕಾಸಡಿ ಅಶಕ್ತರಿಗೆ ಪಾಪದ ಪುಣ್ಣಲೆಗೆ ಉಚಿತ ವಿವಾಹಕ್ಕೆ ವಿದ್ಯಾಭ್ಯಾಸಕ್ಕೆ ಈ ನೆಟ್ಟು ಬರ್ಪು ನಂಚಿನ ಒಂಜಿ ಉತ್ಪತ್ತಿನ ಕೊರಡು ಬಂಪಿನಂಚಿನ ಸಂಕಲ್ಪನ ಆಡಳಿತ ಮಂಡಳಿ ಬಂದದಲ್ಲಿ ಈ ಭವ್ಯವಾಯಿನಂಚಿನ ಕಟ್ಟಡದ ಮಿತ್ತಿಡು ಒಂಜಾತ್ ಕೆಲಸ ಎರಗುಂಡು ಕೈತಂಡು ಉಪ್ಪುನಂಚಿನ ಜಾಗೆಯನ್ನು ತೆತ್ತದೆ ಐನು ನನಾತ್ ಪಾರ್ಕಿಂಗಿಗೆ ವ್ಯವಸ್ಥೆ ಮನ್ಪುನಂಚಿನ ವ್ಯವಸ್ಥೆ ಉಂಟು ಈ ಮಾತ ಉದ್ದೇಶಕ್ಕೆ ಸಮಸ್ತ ಸಮುದಾಯದ ಒಟ್ಟಿಗೆ ವೇದಿಕೆ ಉಪ್ಪುನಂಚಿನ ಪೂರ ದಾನಿನೆಗಳನ್ನ ಕೈ ನೀಡಿದು ಎಂಕಲು ವಿನಂತಿ ಮಂದೊಂದಿಲ್ಲ ನನಾತ್ ಅನುದಾನದ ಸಹಾಯನ ಈ ಸಮುದಾಯ ಭವನಕ್ಕೆ ಕೊರಲೆ ಇಡೀ ಜಿಲ್ಲೆಯ ಕುಲಾಲ ಸಂಘ ಇನಿ ಜಾಗೃತಿಯಾದ ಒಟ್ಟಿಗೆ ಒಂದು ವೀರನಾರಾಯಣನ ದೇವಸ್ಥಾನದ ಕೆಲಸ ಮುಖಾಂತರ ನಮ್ಮ ಪೂರೆಲ್ಲ ಸಮಸ್ತವಾದ ಒಟ್ಟಿಗೆ ಬಂದಿನ ಕೆಲಸ ಒಂದುಂಟು ಈ ಕೊಲ್ಯ ಕುಲಾಲ ಮಂದಿರದ ಭವ್ಯವಾಯಿನಂಚಿನ ಕಟ್ಟಡದ ಲೋಕಾರ್ಪಣೆ ಆಂಡು ನನ್ನ ಈ ಕೊಲ್ಯ ಕುಲಾಲ ಕೊಲ್ಯ ಪರಿಸರದ ಪ್ರತಿ ಒರಿಯ ವ್ಯಕ್ತಿಲ ನಮ್ಮ ಜೀವನದ ನನದ ಪರಮ ಗುರಿ ಅವು ವೀರನಾರಾಯಣ ದೇವಸ್ಥಾನನೇ ಬ್ರಹ್ಮಕಲಶ ಮನ್ಪುನ ಅಂತ ಏನಿದೆ ಆಯ್ತ ಒಟ್ಟಿಗೆ ಈ 2.5 ಕೋಟಿ ರೂಪಾಯಿದ ಒಂದು ಈತು ಮಲ್ಲ ಭವ್ಯವಾಯಿನಂಚಿನ ಕಟ್ಟಡನೆ ಖಾಲಿ 14 ಗ್ರಾಮದ ಜನಕ್ಕೂ ಇಲ್ಲಿ ಒಟ್ಟಿಗೆ ಸೇರಿದು ಮನ್ಗೊಲಿಂದ ಅಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಕುಲಾಲರ ಮೂಲ್ಯರ್ನಕಲೆ ಒಟ್ಟಿಗೆ ಸೇರಿದಂದಾನ 10 ಕೋಟಿ ರೂಪಾಯಿದ ವೀರನಾರಾಯಣನ ದೇವಸ್ಥಾನ 1 ವರ್ಷದೊಳ ಯಾಪನೆಗೆ ಒವೇ ರೀತಿದ ಸಂದೇಹ ಈಜಿ ಪನೊಂದು ಐಕಲ ನಮ್ಮ ಒಟ್ಟಿಗೆ ಸೇರಂದು ಕೊಲ್ಯ ಕುಲಾಲ ಸಂಘದ ಆರ್ಥಿಕ ಸಮಿತಿದ ಅಧ್ಯಕ್ಷೆ
ಬೊಕ ಮಾತೃ ಸಂಘದ ಅಧ್ಯಕ್ಷದ ನೆಲೆಗೆ ನಮ್ಮ ಪೂರಗಳ ಒಟ್ಟಿಗೆ ಸೇರಿಗ ಸಮಸ್ತವಾಯಿನಂಚಿನ ಪೂರ ಸಮುದಾಯದ ವಿಶ್ವಾಸ ತೆತ್ತೊಂದು ನಮ್ಮ ಹಿರಿಯಕ್ಕೆ ನಮಗೊಂಜಿ ಸಜ್ಜನರು ನಿಸ್ವಾರ್ಥಗಳನ್ನು ಬರ್ತಿನ ಆ ದಾದ ಪುದರು ಕೊಡ್ತಾರ ಐತ ಒಟ್ಟಿಗೆ ಐದು ಒರಿತೊಂದು ಸಾಹಸ ಶಿಲೆ ರಾಜು ನನ್ನದು ದುಮ್ಮದ ಜೀವನಡೆ ನಮ್ಮ ಜೋಕುಲೆಗೆ ಒಂದು ಎಡ್ಡೆ ಸ್ವಾಭಿಮಾನದ ಬದುಕನ್ನು ಕಟ್ಟದ ಕೊರಪನಂಚಿನ ನೆಲೆಗೆ ನಮకు ಪೂರರಿಗಳ ವೀರನಾರಾಯಣೆ ಆಶೀರ್ವಾದವಂತ ಪನ್ಪಡ ಬಂಡದು ಸಮಯದ ಅಪವಾದ ಎಲ್ಲ ಈ ಪ್ರಾಸ್ತಾವಿಕನ್ನು ಮುಕ್ತಾಯ ಮಲ್ಪ ಒಳ್ಳೆಯ ನೂತನವಾಗಿರ್ತಕ್ಕಂಥ ಸಮುದಾಯ ಭವನದ ಈ ಲೋಕಾರ್ಪಣಾ ಸಮಾರಂಭದ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಭೆಯ ಆಶೀರ್ವಚನ ನೀಡಿ ತೆರಳಿರ್ತಕ್ಕಂಥ ನನಗೆ ನಿತ್ಯ ನಿರಂತರ ಮಾರ್ಗದರ್ಶಕರು ನನ್ನ ಎತ್ತರಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರ ಪಾದ ಕಮಲಗಳಲ್ಲಿ ಪ್ರಣಾಮವನ್ನು ಅರ್ಪಿಸಿ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷರಾಗಿ ಅಲಂಕಾರ ಮಾಡಿರ್ತಕ್ಕಂಥ ಕುಲಾಲ ಸಂಘ ಕೊಲ್ಯ ಇದರ ಅಧ್ಯಕ್ಷ ಆಗಿರ್ತಕ್ಕಂಥ ಹಿರಿಯರಾದ ಭಾಸ್ಕರ್ ಪುತ್ತಾರ್ ಅವರೇ, ವಿರೋಧ ಪಕ್ಷದ ಉಪನಾಯಕರಾಗಿ ಈ ಕ್ಷೇತ್ರದ ಶಾಸಕರಾಗಿ ಮಿತ್ರರಾಗಿರ್ತಕ್ಕಂಥ UT ಖಾದರ್ ಅವರೇ, ಹಿರಿಯರು ಆದರಣೀಯರು ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಪ್ರತಾಪ್ ನಾಯಕ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆಡ್ಯಗಣ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೆ, ಮಾಧ್ಯಮದ ಮಿತ್ರರೇ, ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸಾಧನೆ ಕೊಲ್ಯ ಕುಲಾಲ ಸಂಘದಿಂದ ಆಗಿದೆ. ಬಹಳಷ್ಟು ಸಣ್ಣ ಸಮುದಾಯ ಆದರೂ ಸಮೇತ ಬಹಳ ಅತಿ ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನು ಈ ಸಭಾಭವನ ನಿರ್ಮಾಣದ ಮುಖಾಂತರ ಮಾಡಿದರೆ ನಿಮಗೆ ಅಭಿನಂದನೆ, ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಜಿಲ್ಲೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕುಲಾಲ ಸಮುದಾಯ ಕೊಟ್ಟಿದೆ. ವಿಶೇಷವಾಗಿ ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿ ಜೀವನವನ್ನು ಸವಿಸಿದವರು ಅಣ್ಣನ ಬಾಳಪ್ಪ ಅವರು. ಅಂಥ ಶ್ರೇಷ್ಠ ಸಾಧಕರನ್ನು ಪಡೆದಿರ್ತಕ್ಕಂಥ ಸಮಾಜ ಇದು ಕುಲಾಲ ಸಮುದಾಯ. ನನ್ನಂಥ 10 ಯುವಕರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆ, ನಮ್ಮ ವಿಚಾರಧಾರೆಗೆ ಪ್ರೇರಣೆ ಯಾರು ಅಂತ ಹೇಳಿದ್ರೆ ನಿಮ್ಮ ಸಮುದಾಯದ ಭೀಷ್ಮ, ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಸೀತಾರಾಮ. ಇಂಥ 10 ಸಾಧಕರನ್ನು ಕೊಟ್ಟಿರ್ತಕ್ಕಂಥ ಸಮುದಾಯ ಇದು. ಒಂದು ಕಾಲಘಟ್ಟದಲ್ಲಿ ಅದು ಹಿಂದುಳಿದ ಸಮುದಾಯ ಆದರೂ ಸಮೇತ ತನ್ನ ಸ್ವಪ್ರಯತ್ನದಿಂದ, ತನ್ನ ಸಾಮರ್ಥ್ಯದಿಂದ ಇವತ್ತು ವಿದ್ಯಾಭ್ಯಾಸದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಪರಿವರ್ತನೆಗಳನ್ನು ಮಾಡ್ತಾ ಬೆಳೆದಿರ್ತಕ್ಕಂಥ ಸಮುದಾಯ ಇದು. ಆ ಸಮುದಾಯ ಇವತ್ತು 2 ಪ್ರೇರಣೆಗಳನ್ನು ಪಡೆದಿದೆ. ಒಂದು ವಿಶ್ವಾಸ, ಒಂದು ನಂಬಿಕೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ಸಮುದಾಯ. ಅದಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಧರ್ಮವನ್ನು ಪಾಲಿಸಿರ್ತಕ್ಕಂಥ ಸಮುದಾಯ ಅದು ಕುಲಾಲ ಸಮುದಾಯ. ಹಾಗಾಗಿ ಹಿಂದೂ ಸಮಾಜದ ಶಕ್ತಿಯನ್ನು ಬೆಳೆಸಿರ್ತಕ್ಕಂಥ ಸಮುದಾಯವು ಇದು. ಅಂತಹ ಸಮುದಾಯ ಇವತ್ತು ಸಂಘಟನಾತ್ಮಕವಾಗಿ ಕೊಲ್ಯದಂಥ ಪ್ರದೇಶದಲ್ಲಿ ಇರತಕ್ಕಂಥ 14 ಗ್ರಾಮಗಳನ್ನು ಸೇರಿಸಿ ಒಂದು ಸುಂದರವಾಗಿರ್ತಕ್ಕಂಥ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದೆ. ಇವತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಇಲ್ಲಿ ಆಗಿದೆ. ನಾನು ಇದೆಲ್ಲದಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಮುಂಬೈ ಇರ್ಬೋದು, ಪೂನಾ ಇರ್ಬೋದು, ಬೆಂಗಳೂರಲ್ಲಿ ಇರತಕ್ಕಂಥ ಎಲ್ಲ ಸಮುದಾಯದ ಬಂಧುಗಳು ಇಲ್ಲಿ ಬಂದು ಸೇರಿದ್ದಾರೆ. ಹೇಳಿದರೆ ನಾವು ಸಮುದಾಯದ ಸಂಘಟನೆಯನ್ನು ಮಾಡಬೇಕು, ಸಂಘಟನೆ ಮುಖಾಂತರ ಸಮುದಾಯವನ್ನು ಇನ್ನಷ್ಟು ಎತ್ತರಕ್ಕೆ ಇರಿಸಬೇಕು ಅನ್ನತಕ್ಕಂಥ ಪ್ರೇರಣೆಗಳು ನಮಗೆ ಸಾಧನ ಆಗಿದೆ. ನನಗೆ ಅನ್ನಿಸಿದೆ ಕುಲಾಲರು ಬಹಳ ಸುಂದರವಾಗಿರತಕ್ಕಂತಹ ಕರಕುಶಲ ವಸ್ತುಗಳನ್ನು ಮಣ್ಣಿನಿಂದ ತಯಾರು ಮಾಡಬಲ್ಲವರು. ಹಾಗಾಗಿ ನಿಜವಾದ ಮಣ್ಣಿನ ಮಕ್ಕಳು ಯಾರು ಅಂತ ಕೇಳಿದ್ರೆ ಅದು ಕುಲಾಲರು ಅಂತ ಹೆಮ್ಮೆ ಇದೆ. ಆ ಕುಲಾಲರು ಕೇವಲ ಮಣ್ಣಿನಲ್ಲಿ ಕರಕುಶಲವನ್ನು ಮಾಡುವುದಲ್ಲ, ಮನಸ್ಸು ಮಾಡಿದರೆ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಸಭಾಗೃಹವನ್ನೇ ನಿರ್ಮಾಣ ಮಾಡಬಲ್ಲರು ಅನ್ನುವಂಥದ್ದನ್ನು ನೀವು ತೋರಿಸಿದಿರಿ. ಅದಕ್ಕೆ ಅಭಿನಂದನೆ ನಾನು ಸಲ್ಲಿಸ್ತೇನೆ. ಇದಕ್ಕೆ ಪರಿಶ್ರಮ ವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಭಾಸ್ಕರ್ ಪುತ್ತಾರ್ ನೇತೃತ್ವದಲ್ಲಿ ಅನಿಲ್ ದಾಸ್, ಸೌಂದರ್ಯ ರಮೇಶ್ ಇವರ ಮುಂದಿಟ್ಕೊಂಡು ಈ ಕಾರ್ಯ ಆಗಿದೆ. ಇದರ ಹಿಂದೆ ಇರತಕ್ಕಂಥ ಪರಿಶ್ರಮಗಳೇನು, ಇದರ ಸಾಧನೆಗಳೇನು, ಇದರ ದೊಡ್ಡದಾಗಿರ್ತಕ್ಕಂಥ ಪ್ರದರ್ಶನಗಳೇನು ಮಯೂರುಳ್ಳ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಒಟ್ಟು ಹೀಗೆ ಒಂದೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಾಗ ಕುಲಾಲ ಸಮುದಾಯದ ಅತಿ ಹೆಚ್ಚು ಸಭಾಭವನಗಳಿಗೆ ಅನುದಾನವನ್ನು ಯಡಿಯೂರಪ್ಪನವರು ಸರ್ಕಾರ ಕೊಟ್ಟಿದೆ. ಇವತ್ತು ಈಸಕ್ಕೂ ಅದಕ್ಕೆ ಹೆಚ್ಚು ಅನುದಾನಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಂಗಳಾದೇವಿಯ ಕುಲಾಲ ಸಮುದಾಯಕ್ಕೆ ಈಗಾಗಲೇ 1 ಕೋಟಿ ರೂಪಾಯಿಗಳನ್ನು ಅನ್ಯಾಯ ಕುಲಾಲರ ಬೇಡಿಕೆ ಮುಖಾಂತರ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಇವತ್ತು ವೀರನಾರಾಯಣ ದೇವಸ್ಥಾನದ ಮಯೂರು ಹೇಳಿ
ಜೀರ್ಣೋದ್ಧಾರ ಕಾರ್ಯ ಆಗಿದೆ. ನಮ್ಮ ಸರ್ಕಾರ ನಿಮ್ಮ ಜೊತೆ ಆ ಕಾರ್ಯದಲ್ಲಿ ಪೂರ್ಣವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹೇಳ್ತೀನಿ. ಇವತ್ತು ಬರಲಿಕ್ಕೆ ಅಸಾಧ್ಯ, ನಾನು ಹೇಳಿದ್ದೇನೆ ಬರಲಿಕ್ಕೆ. ಆದರೆ ಬಹಳ ವರ್ಷದ ಕುಲಾಲ ಸಮುದಾಯದ ನನ್ನ ಜೊತೆ ಇರತಕ್ಕಂಥ ಸಂಬಂಧ ಇದೆಯಲ್ಲ, ಆ ಸಂಬಂಧಕ್ಕೋಸ್ಕರ ಇವತ್ತು ಬಂದಿದ್ದೇನೆ. ನನ್ನ ಹೆಸರಿಗೆ ಕರ್ತವ್ಯಕ್ಕಾದಂಥ ನಾಯಕರು ನಮ್ಮ ಪಾರ್ಟಿಯಲ್ಲಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಕಾಣತಕ್ಕಂಥವ್ರು. ಇವತ್ತು ನಮ್ಮೆಲ್ಲ ಕಾರ್ಯವನ್ನು ಇನ್ನು ಪ್ರತಾಪ್ ಸಿಂಹರು ಏನಾದರೂ ಕಾದರೆ ಹೇಳಿದರೆ ಅದೆಲ್ಲದಕ್ಕೂ ಸಹಕಾರವನ್ನು ಪ್ರತಾಪ್ ಸಿಂಹರು ಕೊಡ್ತಾರೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಹಾರೈದ್ದೇನೆ, ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಸಮಾಜದ ಹಿರಿಯಗಳನ್ನೇ ಮಾಲಾದಿಗಳು ಕೂಡ ಜನಪಡ್ತು ಮೂಜಿ ಜನನು ವಿಶೇಷವಾಯಿನಂಚಿನ ಒಂಜಿ ಸಂದರ್ಭಡು ಮಾಲಾದಿಗೆ ಬಂತೊಂದಲ್ಲ ಸುರುಗಾದ ಪೂಪ ಬಾರ್ದೆ ನಮ್ಮ ಈ ಕೊಲ್ಯ ಕುಲಾಲ ಸಂಘ ಉಂಡಾತಿನಿ ಪೂಪ ಬಾರ್ದೆ ಬೆನ್ನ ಇಲ್ಲದ ಜಾವಡೆತ್ತಿನ ಮಲ್ಲ ಚಾವಡಿಡು ಆಗ ಇತ್ತ ಎಂಕುಲು ಅನ್ನೆ ದುಡಿತ ಎಂಕುಲು ಇಂಚ ಜವಣ್ಯರು ಉಳ್ಳೇರ ಅವೇ ನಮ್ಮನ್ನ ಆನಿ ಕೊಲ್ಯ ಕುಲಾಲ ಸಂಘ ಸ್ಥಾಪನೆ ಆಪಣಂಚಿನ ಪಡ್ತರು ಒಂಜಿ ಜಾರಪ್ಪ ಮೂಲ್ಯರ ಬಗ್ಗೆ ಒಂಜಿ ಮಾಕು ಮೂಲ್ಯರ ಅಂಚಿನ ಒಂಜಿ ಅಂಥ ಜನ ಹಿರಿಯಗಳು ನಟು ಬೇಕಲು ಎಂಗಲ ಜವಣ್ಯರಾದ ಆ ಸಂದರ್ಭ ಒಟ್ಟಿಗೆ ತಂದು ಈ ಸಂಘದ ಸ್ಥಾಪನೆಗೆ ಅಗ್ಲಿತ್ತಿನಾಗಲಿ ಆ ನಿಲಟ್ ಐತ ಒಟ್ಟಿಗೆ ಸೀತಾರಾಮಂಗಿಯಲ್ಲ 6 ಲಕ್ಷ ಆಪತ್ತುಳು ಜವಣಿ ಆದ ಗೋಪಣ್ಣನ ಒಟ್ಟಿಗೆ ತಂದು ಈ ಸಂಘ ಸ್ಥಾಪನೆ ನಡೀತ ನಂಚಿನ ಸಸ್ಯನ ಬೆನ್ನಿನಾಗಲು ನಿರಂತರವಾದ ಅಕಲ್ನ ಪ್ರಾಯದ ಈ ಪೊರ್ತುಗಳ ಸಂಘದ ಒಂಜಿ ಚಟುವಟಿಕೆ ಬೋದು ಲೆತ್ತನ ತಂಡ ಗೌರವದಿಂದ ಲೆತ್ತನ ತಂಡ ಬರ್ಪಿನಂಚಿನಾಗಲು ನಾನೊಂಜಿ ಪಂಪುಣ ಇಂಜಿನ ಪಂಡ ಭಾರತ ಭೂಪಂಡ ಬೇಕ ಸೀತಾರಾಮಂಗಿಯರು ಈ ಸೋಮೇಶ್ವರ ಗ್ರಾಮದ ನಮ್ಮ ಸಮುದಾಯದ ಗ್ರಾಮದ ಕೂಡುಗಟ್ಟೆ ಗುರಿಕಾರಣಗಳು ಪಂಪಿನಗಳು ಗುರಿಕಾರ್ಯನುಂಡು ಆ ಪೋಪ ಭಾರತ ವಂಜನೆ ಗುರಿಕಾರಣ ಸೀತಾರಾಮಂಗಿಯಲ್ಲ ಗ್ರಾಮದ ಗುರಿಕಾರ್ಯದಾರಿಗೆ ಮಾನಾದಿಗೆ ಮತ್ತೊಂದಲ್ಲ ಐತೊಟ್ಟಿಗೆ ಹಿರಿಯರಾದ ವೆಂಕಪ್ಪ ಮಾಸ್ಟರ್ ರಥಗೋಳಿ ಬೇರೆಗಳ ಈ ಬರ್ತಲು ವಿಶೇಷವಾದ ಸನ್ಮಾನದಾಯಕ ಪಟ್ಟ ಎಂಕಲಂಚಿನ ಜವಣಿಯರು ಎಲ್ಲೇ ಪ್ರಾಯವಾದ ಪ್ರೌಢಾವಸ್ಥೆಗೆ ಪ್ರೌಢಾವಸ್ಥೆಯ ಸಂಘ ಬರ್ತದೆ ಈ ಪುಸ್ತಕ ಕೊಡೋದಿತ್ರ ಪಡ್ತಡು ಎಂಕ್ಲನೆ ಸೇವಾದಳಟ್ಟು ತೊಡಗಿಸಾಯಿನಾರ ಈ ಕೊಲ್ಯ ಕುಲಾಲ ಸಂಘಗಳು ಸೇವಾದಳ ಪ್ರಾರಂಭ ಆಗಿದ್ದ ಆ ಸೇವಾದಳದ ಕರ್ತರೆ ವೆಂಕಪ್ಪ ಮಾಸ್ಟರ್ ರಸೇಗೋಳಿ ಎಲ್ಲೆಲ್ಲೇ ಪ್ರಾಯದ ಜವಣಿಯರು ಒಟ್ಟು ಸೇರಿಸಾವುದು ಕೇವಲ ಕುಲಾಲ ಸಂಘದ ವ್ಯಾಪ್ತಡೆ ಮಾತ್ರ ಅಂತ ಶ್ರಮದಾನ ನಮ್ಮ ಸಮುದಾಯದ ಪಾಪದಗಳ ಇಲ್ಲಲೇಬಹುದು ಶ್ರಮದಾನ ಮಾಡ್ಕೊಳ್ಳೋದೊಟ್ಟಿಗೆ ಅವೊಂದು ಶ್ರಮದಾನದ ಮಹತ್ವನು ಆಗೊಡ್ತು ಎಂಗ್ಲಿಗೆ ಮಾತರಿಗಳ ಮನವರಿಗೆ ಮಂತಿನಾರೆ ವೆಂಕಪ್ಪ ಮಾಸ್ಟರ್ ರಸಗಳು ಇಂಚಿನ ಒಂದು ವಿಶಿಷ್ಟ ಚೇತನಗಳಿಗೆ ಈಗಲೂ ಇಳಿತ ಈ ಒಂದು ಶುಭ ಸಂದರ್ಭಗಳು ಅಗ್ಲಿಗೆ ಮಾನಾದಿಗದ ಒಂದು ಗೌರವವನ್ನು ಕೋರುವುದಿಲ್ಲ. ಮಾನಾದಿಗ ಮಂದಿನಂಚಿನ ಶಾಸಕರಾಯನಂಚಿನ ಶ್ರೀ ಬ್ಯೂಟಿ ಕಾನೂರ್ ವಿಧಾನ ಪರಿಷತ್ ಶಾಸಕರಾಯನಂಚಿನ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅಂಜನೆ ಗೌರವಾಧ್ಯಕ್ಷರಾಯನಂಚಿನ ಶ್ರೀ ಸೌಂದರ್ಯ ರಮೇಶ್ ವೇದಿಕೆ ರೀತಿಯ ಅಣ್ಣಯ್ಯಗಳಾದ ಮಯೂರುಳ್ಳಾದ ಮಾತಾ ಮಲ್ಲ ಬಿನ್ನರ್ನಾಗಲ ಮಾತಾ ಸಮುದಾಯದ ಮುಖಂಡರು ಎದುರು ಭಾಗವಡಿತನಂಚಿನ ಎದುರು ಭಾಗಗಳು ಗೌರವ ಗೋಪ ಭಾರತ ಸೀತಾರಾಮಂಗಿಯರ ಕೊಲ್ಯ ವೆಂಕಪ್ಪ ಮಾಸ್ಟರ್ ರಸೇಗೋಳಿ ಬೆಂಗಳೂರಿನ ಎಂಗಲ ಸೊಲ್ಮೇನ ಸಂಘದ ಪರವಾಗಿ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತದೆ. ಪ್ರಥಮವಾಗಿ ಸರ್ವ ಜನರಿಗೆ ಕೂಡ ನಮ್ಮ ಕ್ಷೇತ್ರ ಜನರ ಪರವಾಗಿ ನಾನು ಶ್ರೀರಾಮನವಮಿಯ ಶುಭಾಶಯವನ್ನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ಸಂತೋಷ ಬೌದ್ಧದು ಕುಲಾಲ ಸಮಾಜ ಕೊಲ್ಯ ಉಲ್ಲಾಲ ಕ್ಷೇತ್ರ ವ್ಯಾಪ್ತಿಯ 14 ಗ್ರಾಮಗಳು ಸೇರಿಕೊಂಡು ಈ ಭವ್ಯವಾದ ಸುಂದರವಾದ ಕಟ್ಟಡ ಕಟ್ಟಿ ನಿಲ್ಲಿಸುವಂಥ ಅವಕಾಶ ಆಗಿದೆ. ಈ ಒಂದು ಸಂಪತ್ತು ಅದು ಇಡೀ ನಿಮ್ಮ ಸಮಾಜದ ದೊಡ್ಡ ಸಂಪತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕ್ಯಾಪಿಟಲ್ ಎಸೆಟ್ ಎಲ್ಲ ಸಮುದಾಯ ಅವರವರ ಆಸ್ತಿಯನ್ನು ಆಸ್ತಿ ನಿರ್ಮಾಣ ಮಾಡುವ ಜವಾಬ್ದಾರಿ ಅದು ಪ್ರತಿಯೊಂದು ಸಮುದಾಯದ ಜವಾಬ್ದಾರಿ ಆಗಿದೆ. ಇದು ಈಗ ನಿಮಗೆ 2.5 ಕೋಟಿ, ನಿಮ್ಮ ಮಕ್ಕಳು ದೊಡ್ಡವರಾಗದು 25 ಕೋಟಿ, ಅವರು ಮಕ್ಕಳು ದೊಡ್ಡವರಾಗಿದ್ದು 50 ಕೋಟಿ. ಅದಕ್ಕಾಗಿ ಸಮುದಾಯಕ್ಕೆ ದೊಡ್ಡ ಮಟ್ಟದ ಆಸ್ತಿ ನಿರ್ಮಾಣ ಮಾಡಿದ ಕೆಲಸ ನಿಮ್ಮೆಲ್ಲರಿಂದ ಇವತ್ತು ಆಗಿದ್ದಕ್ಕೆ ನಾನು ಸಮಸ್ತ ಈಗಿನ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರು, ರೀಜನ್ಸ್ ಅಧ್ಯಕ್ಷರು ಯಾರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಈ ಒಂದು ಸಮುದಾಯ ಭವನ ಅದು ಬರೇ ಕುಲಾಲ ಸಮುದಾಯದ ಒಂದು ಸಮಾಜದ ಒಂದು ಸ್ವಾಭಿಮಾನದ ಸಂಕೇತ ಅಲ್ಲ. ಈ ಕುಲಾಲ ಸಮುದಾಯ ಭವನ ಕೊಲ್ಯ ಉಲ್ಲಾಲ ಕ್ಷೇತ್ರದ ಕಿರೀಟದೊಂದು ಗರಿಯಾಗಿದ್ದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಇಡೀ ನಮ್ಮ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿಗೆ ಪೂರಕವಾಗುವ ವಾತಾವರಣ ನಿರ್ಮಾಣ ಮಾಡಿದ ವಿಚಾರ ಇವತ್ತು ಆಗಿದೆ. ನಾನು ಭಾಳಷ್ಟು ಕೇಳ್ತಾ ಇದ್ದೆ, ಯಾವಾಗಲ್ಲ ನಾನು ಉದ್ಘಾಟನೆ ಪೂಜಾರಿ ಮಾಡಲಿಲ್ಲ. ಯಾವ ಉದ್ಘಾಟನೆ ಯಾಕೆ 2013ರಲ್ಲಿ 12-13ರಲ್ಲಿ ಅದು ಪ್ರಾರಂಭ ಆಗಿದೆ. ಭಾಳ ಚೆನ್ನಾಗಿ ಭಾಗಕ್ಕೂ ನಾನು ಬಂದಿದ್ದೆ. 12-13ರಲ್ಲಿ ಪ್ರಾರಂಭ ಆದ ನಂತರ ಕೂಡ ಹಂತವಾಗಿ ಇವತ್ತು ಮೇಲೆ ಬರುವಂಥ ವಿಚಾರ ಇವತ್ತು ಆಗಿದೆ. ಬಹುಶಃ ನಾನು ಶಾಸಕರಾಗಿದ್ದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಮ್ಮೆಲ್ಲ ಯುವಕ ಮಿತ್ರರು, ಜಿಲ್ಲಾ ಸಮಿತಿಯವರು, ಮಯೂರವರು, ಭಾಸ್ಕರ್ ಅವರು, ಎಲ್ಲ ಸಮಿತಿಯವರು
ನಾವು ಬಂದು ಚರ್ಚೆ ಮಾಡಿದಾಗ ಇದಕ್ಕೆ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕಂತ ಹೇಳಿ ಬೆಂಗಳೂರು ಹೋಗಿ ಬಹುಶಃ 80 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ ನನಗೆ ಅತ್ಯಂತ ಸಂತೃಪ್ತಿ ತಂದಿದೆ ಹೇಳಲಿಕ್ಕೆ ನಾನು ವ್ಯಕ್ತಪಡಿಸ್ತೇನೆ. ನಾವು ಈ ಒಂದು ಸಮುದಾಯ ಅಂತ ಮಾತ್ರಲ್ಲ, ನನ್ನ ಕ್ಷೇತ್ರದ ಬಹುಶಃ ನಿಮಗೆ ಗೊತ್ತಿದ್ದಾಗೆ ನನ್ನ ಕ್ಷೇತ್ರದ ಇವತ್ತು ಮುಂಡರಿಕ್ಷವರಿದ್ದಾರೆ ನಮ್ಮ ಮುಡಿಬು ಅಲ್ಲಿಗೆ ಅಲ್ಲಿ ಕೂಡ ಇವತ್ತು ಅನುದಾನ ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ. ನನ್ನ ಕ್ಷೇತ್ರದ ಬಂಟರ ಸಮಾಜ ಕೊನಾಜೆ ಇಲ್ಲಿಗೆ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಇವತ್ತು ಹಾಕಿದೆ. ಗ್ರಾಮ ಚಾವಡಿ ಇವತ್ತು ನಮ್ಮ ಬಿಲ್ಲವ ಸಮಾಜಕ್ಕೆ 1 ಕೋಟಿಗಿಂತಲೂ ಹೆಚ್ಚಿನ ಅನುದಾನ ಬಿಡುಗಡೆ ಆಗಿದೆ. ನಮ್ಮ ಬಿಲ್ಲವ ಸಂಘ ನಮ್ಮ ಕೊಲ್ಯ ಅನುದಾನ ಬಿಡುಗಡೆ ಮಾಡಿ 2-3 ವರ್ಷ ಆಯಿತು, ಇನ್ನೂ ಕೂಡ ಜಾಗದ ಸಮಸ್ಯೆಯಿಂದಲೂ ಕೂಡ ಸ್ಟಾರ್ಟ್ ಆಗಲಿಲ್ಲ. ನಮ್ಮ ವಿಶ್ವಕರ್ಮ ಸಮುದಾಯ ಅತ್ಯಂತ ಕಷ್ಟಕರ ಸಮುದಾಯ ಮುಡಿಪಿನಲ್ಲಿ 50 ಲಕ್ಷ ರೂಪಾಯಿ ಅನುದಾನ ಇವತ್ತು ಬಿಡುಗಡೆ ಮಾಡಿದೆ. ತೀಯ ಸಮಾಜಕ್ಕೆ ಬಹುಶಃ ಮುಡಿಪಲ್ಲಿ ಸ್ಯಾಂಕ್ಷನ್ ಮಾಡಿದ್ದೇವೆ, ಇಲ್ಲೂ ಕೂಡ ಇವತ್ತು ಸುಮಾರು 30 ಮತ್ತು 50 ರೂಪಾಯಿ ಅನುದಾನಗಳು ಸ್ಯಾಂಕ್ಷನ್ ಆಗಿದೆ. ಆದ ಕಾರಣ ಅದೇ ನಮ್ಮ SC/ST ಅವ್ರದ್ದು ಕೋರದಬ್ಬ ದೇವಸ್ಥಾನದ ಭವ್ಯವಾದ ರಂಗಮಂದಿರಕ್ಕೆ 1 ಕೋಟಿ ರೂಪಾಯಿಗಿಂತಲೂ ಅಧಿಕ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದ ಅವರಿಗೆ ಯಾವುದೆಲ್ಲ ಸವಲತ್ತು ಕೊಡಬೇಕಾದೆಲ್ಲವೂ ಕೂಡ ಕೊಡದ ಪ್ರಾಮಾಣಿಕವಾದ ಕೆಲಸ ಇವತ್ತು ಆಗಿದೆ. ಯಾಕೆ ಆಗಿದೆ ಅಂತ ಹೇಳಿದರೆ ಬಹುಶಃ ಬಗ್ಗೆ ಭಾಳ ಚರ್ಚಿದ್ರು. ಆವಾಗ ಸಿಕ್ಕಿದೆ ಎಲ್ಲ ಕೊಡ್ತಾ ಇರುವಾಗ ಎಲ್ಲ ಇವತ್ತು ದುಡ್ಡು ಎಲ್ಲ ಕಡೆ ಕೊಟ್ಟು ಖರ್ಚಾಗ್ತದಂತೆ. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನ್ನು ಹೇಳಿದ್ರು ಅಸೆಂಬ್ಲಿಯಲ್ಲಿ, ಈ ರಾಜ್ಯದ ಆರ್ಥಿಕ ಸಂಪತ್ತಿನಲ್ಲಿ ಜನಸಾಮಾನ್ಯರು ಬೆವರು ಸುರಿಸಿ ಯಾರು ಇವತ್ತು ರಾಜ್ಯದ ಆರ್ಥಿಕ ಸಂಪತ್ತನ್ನು ನಿರ್ಮಾಣ ಮಾಡ್ತಾರೆ, ಈ ರಾಜ್ಯದ ಸಂಪತ್ತು ಅದು ಬರೀ ಕೆಲವೊಂದು ವರ್ಗದವರಿಗೆ ಮಾತ್ರ ಅಲ್ಲ, ಈ ರಾಜ್ಯದ ಸರ್ವ ವರ್ಗದವರಿಗೂ ಕೂಡ ಈ ಸಂಪತ್ತು ಕೊಡಬೇಕು, ಅದವರ ಹಕ್ಕು ಅಂತ ಹೇಳಿ ನಾವು ಇವತ್ತು ಎಲ್ಲರಿಗೂ ಕೂಡ ಈ ಕೊಡ್ತೇವೆ ಅಂತ ಮಾತನ್ನು ಭಾಳ ದಿಟ್ಟವಾಗಿ ಹೇಳುವಂಥ ಅವಕಾಶ ಆಗಿದೆ. ಆದ ಕಾರಣ ಬೇರೆ ಬೇರೆ ಸಂಪತ್ತು ಕೊಡುವಂಥ ಜವಾಬ್ದಾರಿ ಮತ್ತು ಪರಿಸ್ಥಿತಿಯನ್ನು ನಾವೆಲ್ಲ ಇವತ್ತು ಅವಕಾಶ ಪಡ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಆದ ಕಾರಣ ಇದು ಒಂದು ಹೆಜ್ಜೆ, ಇನ್ನು ಭಾಳಷ್ಟು ಕೂಡ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಿದೆ. ಕುಲಾಲ ಸಮುದಾಯ ಹಿಂದಿನಲ್ಲೂ ಕೂಡ ಶ್ರಮಜೀವಿಗಳು ಮತ್ತು ಬಹುಶಃ ತಮ್ಮ ಮಾತಿಗೆ ವಿಶೇಷದ ಬದ್ಧತೆ ಇರುವವರು ಮತ್ತು ಉಪಕಾರ ಮಾಡಿದವರು ಮರೆಯದಂಥ ಒಂದು ಸಮುದಾಯ ಅಂತ ಎಲ್ಲರಿಗೂ ಕೂಡ ಭಾಷೆ ಗೊತ್ತಿರುವಂಥ ವಿಚಾರ ಇವತ್ತು ಆಗುವಂಥದ್ದು. ಆದರೆ ಭವಿಷ್ಯದ ಯುವ ಜನಾಂಗಕ್ಕೆ ಬೇಕಾಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ನಾನು ನಿಮ್ಮ ಕಲೆಯಿಂದ ಕೇಳುವಂಥದ್ದು. ಆದ ಕಾರಣ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಿಮ್ಮ ಸಮುದಾಯದಲ್ಲಿ ಯಾರು ಕೂಡ ಇವತ್ತು ಫೀಸಿಗೆ ದುಡ್ಡಿಲ್ಲ ಅಂತೇಳಿ ಶಿಕ್ಷಣದಿಂದ ವಂಚಿತರಾಗುವಂಥ ಅವಕಾಶ ನಿಮ್ಮ ಸಂಘದಲ್ಲಿ ಕೊಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋ ಮಯೂರ್ ಮತ್ತು ಭಾಸ್ಕರ್ ಮತ್ತು ಎಲ್ಲರಿಗೂ ಕೂಡ ನಾನು ಯಾರಿಗಾದ್ರೂ ಫೀಸ್ ಕಟ್ಟಲಿಕ್ಕೆ ಕಷ್ಟ ಇದ್ದರೆ ಬಹುಶಃ ನಿಮಗೆ ಮಕ್ಕಳಿಗೆ ಏನಾದರೂ 10th ಆಗಿ PUC ಹೋಗಲಿಕ್ಕೆ PUC ಆಗಿ ಬೇರೆ ಕೋರ್ಸ್ಗಳಿಗೆ ಏನಾದ್ರು ಕಷ್ಟ ಇದ್ದರೆ ಜವಾಬ್ದಾರಿ ವಹಿಸಿಕೊಂಡು ಬಹುಶಃ ನಿಮ್ಮ ಸಮುದಾಯ ಈ ಒಂದು ಅರ್ಜಿ ಕೊಟ್ಟರೆ ಇಲ್ಲಿ ಎದ್ದು ನಿಂತು ಅದಕ್ಕೆ ಸಹಕಾರ ಮನೋಭಾವವನ್ನು ಹಮ್ಮಿಕೊಳ್ಬೇಕು. ಇವರು ಸಹಕಾರ ಮಾಡಿ ನನಗೆ ಹೇಳಿ, ನಾನು ನಿಮಗೆ ಸಹಕಾರ ಮಾಡಿದ ಕೆಲಸ ನಂಬ್ತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶಿಕ್ಷಣದ ಕ್ರಾಂತಿ ಮಾತ್ರ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವತ್ತು ಸಾಧ್ಯವಾಗುತ್ತೆ. ನಾವ್ಯಾಕೆ ಇವತ್ತು ಎಲ್ಲ ಸಮಾಜಕ್ಕೆ ಸಮಾನತೆಯಿಂದ ಇವತ್ತು ಬೇರೆ ಬೇರೆ ಯೋಜನೆ ಕೊಡಬೇಕಂತ ಹೇಳಿದರೆ, ಮತ್ತು ಎಲ್ಲ ಸಮಾಜ ಶೈಕ್ಷಣಿಕವಾಗಿಯೂ ಧಾರ್ಮಿಕವಾಗಿಯೂ ರಾಜಕೀಯವಾಗಿಯೂ ಸಾಂಸ್ಕೃತಿಕವಾಗಿ ಬಲಿಷ್ಠರಾಗಬೇಕಾದ ಉದ್ದೇಶ ಏನಂತ ಹೇಳಿದರೆ, ಭಾರತ ದೇಶ ಅಂತ ಹೇಳಿದರೆ ಒಂದು ಭೂಪಟ ಮಾತ್ರ ಅಲ್ಲ, ಭಾರತ ದೇಶದ ಬರೀ ಒಂದು ಮ್ಯಾಪ್ ಮಾತ್ರ ಅಲ್ಲ. ಮ್ಯಾಪಿಂದ ದೇಶ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೊಂದು ಮ್ಯಾಪಿಂದಾಗಿ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಈ ದೇಶದ ಒಳಗಿರುವ ಜನರೆಲ್ಲರೂ ಕೂಡ ನೆಮ್ಮದಿಯ ಸೋದರತೆಯ ಸಮಾಜದ ಮತ್ತು ಸಂಪತ್ಭರಿತವಾದ ಇವತ್ತು ಒಂದು ಸಮುದಾಯವಾಗಿ ನಿರ್ಮಾಣ ಆಗ್ತದೆ, ಆಗ ಮಾತ್ರ ಭಾರತ ದೇಶ ಇವತ್ತು ಬಲಿಷ್ಠವಾಗಲಿಕ್ಕೆ ಸಾಧ್ಯವಾದ ಅವಕಾಶ ಆಗ್ತದೆ. ಅದಕ್ಕಾಗಿ ದೇಶದ ಸರ್ವ ಧರ್ಮವೂ ಕೂಡ, ಸರ್ವ ಜಾತಿಯೂ ಕೂಡ, ಸರ್ವ ವರ್ಗವೂ ಕೂಡ ಬಲಿಷ್ಠರಾಗಬೇಕಾದ್ರೆ ಅದು ಶೈಕ್ಷಣಿಕ ಕ್ರಾಂತಿ ಅತಿ ಅಗತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಆದ ಕಾರಣ ನಿಮ್ಮ ಸಮುದಾಯದ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಇಂಜಿನಿಯರ್ ಆಗಬೇಕು, ಒಬ್ಬ ಅಡ್ವೊಕೇಟ್ ಆಗಬೇಕು, ಪೊಲೀಸರ್ ಆಫೀಸರ್ ಆಗಬೇಕು, CA ಆಗಬೇಕು, ಒಬ್ಬ IPS ಆಫೀಸರ್, ಈ ರೀತಿಯ ಕ್ರಾಂತಿಕಾರಿ ಬದಲಾವಣೆ ಹಂತ ಹಂತದಲ್ಲಿ ಮುಂದಿನ 10 ವರ್ಷದಲ್ಲಿ ತಾವು ಆಲೋಚನೆ ಮಾಡಿಕೊಂಡು ಹೋಗಬೇಕು. ಈಗಿರುವಂಥ 10th ಮಕ್ಕಳನ್ನು ಕೇಂದ್ರೀಕರಿಸಿಗೊಳಿಸಿದರೆ ಇನ್ನು 3 ವರ್ಷದಲ್ಲಿ ಅವನು ಇಂಜಿನಿಯರ್ ಆಗ್ತಾನೆ, ಅಡ್ವೊಕೇಟ್ ಆಗ್ತಾನೆ, ಪೊಲೀಸರ್ ಆಫೀಸರ್ ಏನಾದರೂ ಒಂದು ಆಗುವಂಥ ವಿಚಾರ ಇವತ್ತಾಗ್ತದೆ. ಅದು ಕೇಂದ್ರೀಕೃತವಾಗಿ ಬರುವಂಥ ವಿಚಾರ ಬಹುಶಃ ನಿಮ್ಮೆಲ್ಲರಿಂದ ಆಗುವಂಥ ಅವಕಾಶ ಆಗಬೇಕು. ಯಾರು ಕೂಡ ಬಹುಶಃ ಅವರನ್ನು PUCಯಲ್ಲಿ ನಿಲ್ಲಿಸಿ ಕೆಲಸಕ್ಕೆ ಕಲಿಸುವುದ, ಡಿಗ್ರಿಯಲ್ಲಿ ನಿಲ್ಲಿಸಿ ಕೆಲಸಕ್ಕೆ ಕಲಿಸುವುದ ಆಲೋಚನೆ ಯಾರು ಕೂಡ ತಂದೆ ತಾಯಂದಿರು ಇವತ್ತು ನೀವು ಮಾಡಬಾರ್ದು. ಏನಾದರೂ ನೀವು ತಂದೆ ತಾಯಿಂದ ಆಲೋಚನೆ ಮಾಡಿದರೆ ಇನ್ನು ಸಾಕು, ಡಿಗ್ರಿ ಕಲಿತದ್ದು PUC ಸ್ವಲ್ಪ ದುಡಿಲಿ, ನಾವು ಅದರಲ್ಲಿ ಊಟ ಮಾಡ್ತೇವೆ, ಭಾಳ ಕಷ್ಟದಲ್ಲಿದ್ದೇವೆ ಎಂಬುದು ಮನಸ್ಸು ಒಂದು ಆಲೋಚನೆ ಮಾಡಿದರೆ ನೀವು ಆಲೋಚನೆ ಮಾಡಿ ಅದು ನಿಮ್ಮ ಮಕ್ಕಳ ನೀವು ಊಟ ಮಾಡ್ತಾ ಇಲ್ಲ, ಆ ವಿಷಯವನ್ನು ತಾವು ಊಟ ಮಾಡ್ತಂತ ಆಲೋಚನೆ ಮಾಡಬೇಕು ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದಾಗ ಒಂದಲ್ಲೊಂದು ಹಂತಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ಅದು ನಿಮ್ಮ ತಂದೆ ತಾಯಿಯರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಸರ್ಕಾರ ಪಕ್ಷ ಬೇರೆ ಬೇರೆ ವಿಶ್ವಾಸ ಇರಿ, ಅದು ಜಾಸ್ತಿ ವಿಶ್ವಾಸ ಯಾರ ಮೇಲೆ ಬರಬೇಕಂತ ಹೇಳಿದರೆ ಅದು ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡುವಂಥ ಕೆಲಸ ಇವತ್ತು ಆಗಬೇಕು.
ನಿಮ್ಮ ಎಲ್ಲ ಕಷ್ಟವನ್ನು ದೂರ ಮಾಡುವ ಶಕ್ತಿ ಆಗಿದ್ದರೆ ಅದು ನಿಮ್ಮ ಮಕ್ಕಳಿಗಲ್ಲದೆ ಬೇರೆ ಯಾರಿಗೂ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಮಕ್ಕಳ ಮೇಲೆ ಹೆಚ್ಚಿನ ವಿಶ್ವಾಸ ಇಟ್ಟುಕೊಂಡು ಅವರಿಗೆ ಶೈಕ್ಷಣಿಕವಾಗಿ ಸಂಪೂರ್ಣವಾದ ನಿಮಗೆ ಎಷ್ಟೇ ಕಷ್ಟ ಆದರೂ ಕೂಡ ಶೈಕ್ಷಣಿಕವಾಗಿ ದೊಡ್ಡ ಮಟ್ಟದ ಶಕ್ತಿ ಕೊಟ್ಟು ಒಂದು ಹಂತಕ್ಕೆ 10-15 ವರ್ಷ ಮುಟ್ಟಿಸಿದರೆ ತಾವು ಅತ್ಯಂತ ಅತ್ಯುತ್ತಮವಾದ ಸಂಪದ್ಭರಿತವಾದ ಸಮುದಾಯ ನಿರ್ಮಾಣ ಆಗಿ ಎಲ್ಲ ಕಷ್ಟಗಳು ಮುಂದೆ ದೂರ ಹೋಗುವಂಥ ಅವಕಾಶ ಆಗ್ತದೆ. ಬಹುಶಃ ಶಿಕ್ಷಣ ಜೊತೆಯಲ್ಲಿ ಉತ್ತಮವಾದ ವ್ಯಕ್ತಿತ್ವ, ಉತ್ತಮವಾದ ಪ್ರೀತಿ ವಿಶ್ವಾಸ ಸಮಾಜ ನಿರ್ಮಾಣ ಮಾಡೋದು. ಬಹುಶಃ ನಮ್ಮೆಲ್ಲ ಹಿರಿಯರಿಗೆ ಬಹುಶಃ ಇವತ್ತಿದ್ದು ತಾವೆಲ್ಲ ಸನ್ಮಾನ ಮಾಡಿದಂಥ ಹಿರಿಯರಿಗೆ ಅವರ ಪ್ರೀತಿ ವಿಶ್ವಾಸ ಸೋದರತೆ ಜೀವನವೇ ಇವತ್ತು ದೊಡ್ಡ ಮಟ್ಟದ ಶಕ್ತಿ ಕೊಡೋದು ಅವಕಾಶ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಆದ ಕಾರಣ ಇದೆಲ್ಲ ಆಗಬೇಕಾದ್ರೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ಈಗಲೂ ಕೂಡ ಹೇಳ್ತಾ ಇದ್ದೇನೆ ನಿಮಗೆ. ಮತ್ತೆಲ್ಲ ಯುವಕರಿದ್ದೀರಿ, ಅದು ಮಯೂರ್ ಇರಲಿ, ಅನಿಲ್ ಇರಲಿ, ದೇವದ ನಮ್ಮ ಭಾಸ್ಕರ್ ಇರಲಿ, ಅಕುಲಾರ್ ಇರಲಿ, ಪುಂಡರೀಕ್ಷಕ್ ಅವರು ಇರಲಿ, ಎಲ್ಲ ಭಾಳಷ್ಟು ಯುವಕರಿದ್ದೀರಿ. ಭಾಳ ಅತ್ಯುತ್ತಮವಾದ ಯುವಕರ ತಂಡ ಬಹುಶಃ ನಿಮ್ಮ ಸಮಾನ ನಾವಿವತ್ತು ಪೃಥ್ವಿರಾಜ್ ನಮ್ಮ ಇಲ್ಲಿ ಮುಂದೆ ಇದ್ದಾರೆ, ಎಲ್ಲ ಕಾಣ್ತಾ ಇದೆ. ನೀವೊಂದು ನಿಮ್ಮ ಶೈಕ್ಷಣಿಕವಾದ ಸಂಸ್ಥೆ ನೀವು ಪ್ರಾರಂಭ ಮಾಡಲೇಬೇಕು. ಕುಲಾಲ ಶಿಕ್ಷಣ ಸಂಸ್ಥೆ ನೀವು ಪ್ರಾರಂಭ ಮಾಡಲೇಬೇಕು. ಅದು ನಿಮ್ಮ ಮುಂದಿನ ಹೆಜ್ಜೆ. ಯಾರು ಕೂಡ ದುಡ್ಡು ಇಟ್ಟು ಯಾರು ಕೂಡ ಶಾಲೆ ಕಾಲೇಜು ಪ್ರಾರಂಭ ಮಾಡಲಿಲ್ಲ. ದುಡ್ಡಿಲ್ಲದೆ ಪ್ರಾರಂಭ ಮಾಡಿರೋದು ಅತ್ಯಂತ ಶ್ರೀಮಂತರಾಗಿ ಒಂದು ವಿಚಾರ. ಎಲ್ಲ ಸಮುದಾಯದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ. ನಿಮಗೆ ಒಂದು ಶಿಕ್ಷಣ ಮಾಡಲಿಕ್ಕೆ ಏನು ಕಷ್ಟ, ನಿಮಗೆ ಮತ್ತು ಕಷ್ಟ ಸಮಾಜ ಯಾವ ಯಾಕಿದ್ರೆ ಏನು ಗರಿಬಿಡಿ ಎದುರುವಂಥ ಪ್ರಶ್ನೆ ಇಲ್ಲ. ನೀವು ಪ್ರಾರಂಭ ಮಾಡಿ, ನಿಮ್ಮ ಶಿಕ್ಷಣ ಸಂಸ್ಥೆ ನೀವು ಪ್ರಾರಂಭ ಮಾಡಿ, ನೀವು ಖಂಡಿತವಾಗಿಯೂ ಬಹುಶಃ ಮುಂದೆ 10-15 ವರ್ಷ ದೊಡ್ಡ ಮಟ್ಟದ ಶೈಕ್ಷಣಿಕವಾಗಿ ನಿಮ್ಮ ಮುಂದೆ ಹೋಗುವಂಥ ಅವಕಾಶಗಳು ಖಂಡಿತವಾಗಿಯೂ ಆಗ್ತದೆ. ನಿಮಗೆ ಶೈಕ್ಷಣಿಕ ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಜಾಗ ಬೇಕಾ? ನೀವು ನನ್ನ ಹತ್ರ ಹೇಳಿ, ನನ್ನ ಎಲ್ಲಿಯಾದರೂ ಗುರುತಿಸಿಕೊಂಡು ನಿಮಗೆ ಜಾಗ ಸ್ಯಾಂಕ್ಷನ್ ಮಾಡೋ ಜವಾಬ್ದಾರಿ ಕೂಡ ನಾನು ಹಮ್ಮಿಕೊಳ್ಳುವಂಥ ವ್ಯವಸ್ಥೆ ನಾವು ಖಂಡಿತವಾಗಿ ನನ್ನ ಜವಾಬ್ದಾರಿ, ನನ್ನ ಕೆಲಸ ನಾನು ನಿಮಗೆ ಮಾಡಿ ಇವತ್ತು ಕೊಡುವಂಥ ಕೆಲಸ ಆಗ್ತದೆ. ಅದು ಧೈರ್ಯವಾಗಿ ಮುಂದೆ ನಿಲ್ಲಿ, ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ. ಒಮ್ಮೆಲೆಲ್ಲ ಸ್ಟಾರ್ಟ್ ಮಾಡಬೇಕಂದ್ರೆ ಅಂತ 10 ವರ್ಷ ಹೇಗೆ ಕಣ್ಣು ಮುಚ್ಚಿ ಹೋಗ್ತದೆ. ಈಗ ಅದು 12ಕ್ಕೆ ಸ್ಟಾರ್ಟ್ ಮಾಡಿದ್ವಿ, 10 ವರ್ಷ ಗೊತ್ತಾಗಲಿಲ್ಲ ನನಗೆ. ನೀವು ಆಗ ಇವತ್ತು ಫಸ್ಟ್ ಮಾಡಿಕೊಂಡು ಹೋದರೆ ಬಹುಶಃ ಇವತ್ತು 10 ವರ್ಷ ದೊಡ್ಡ ಮಟ್ಟದ ಶೈಕ್ಷಣಿಕ ಸಂಸ್ಥೆ ನಿಮ್ಮ ಸಮಾಜದಲ್ಲಿ ಬಂದು ನಿಲ್ಲುವಂಥ ಅವಕಾಶ ಆಗ್ತದೆ. ನಾನು ಮುಡಿಪಲ್ಲಿ ಸರ್ಕಾರಿ ಶಾಲೆ ಪ್ರಾರಂಭ ಮಾಡಿದೆ. ಕೋಟ್ಯಾಂತರ ರೂಪಾಯಿ ಬಿಲ್ಡಿಂಗ್ ಯಾರು ಕಟ್ಟಿದೆ ಅಂತ ಹೇಳಿದರೆ ನಿಮ್ಮ ಸಮಾಜದ ಪುರುಷೋತ್ತಮನ ವರ್ಷ ಕಟ್ಟಿದಂಥ ಅತ್ಯುತ್ತಮವಾದ ಸುಂದರ ಬಿಲ್ಡಿಂಗ್ ಬಹುಶಃ ಅಂತ ಹೇಳಲಿಕ್ಕೆ ನಾನು ಇವತ್ತು. ಸೊ ಇಂಥ ಭಾಳಷ್ಟು ಇಂಥಲ್ಲ ಇರುವಾಗ ನಿಮ್ಗೆ ಯಾವ ಕೊರತೆ ಬರೋದಿಲ್ಲ. ನಿಮ್ಮ ಇಚ್ಛಾಶಕ್ತಿ ಮತ್ತು ನೀವು ದೃಢವಾದ ತೀರ್ಮಾನ ಮಾಡಬೇಕು. ನಿಮ್ಮ ಸಮುದಾಯದ ತೀರ್ಮಾನ ನಿಮ್ಮ ಸಮುದಾಯದ ಮಾಡಬೇಕು. ನಿಮ್ಮ ಬಹುಶಃ ಆ ಮಕ್ಕಳಿಗೆ ಶೈಕ್ಷಣಿಕ ಸಂಸ್ಥೆ ಮುಂದೆ ತಗೊಂಡು ಹೋಗೋದಕ್ಕೆ ಕೆಲಸ ಮಾಡಿ ಅದನ್ನು ದೊಡ್ಡ ಮಟ್ಟದ ಕ್ರಾಂತಿಕಾರಿ ಬದಲಾವಣೆ ಬಹುಶಃ ಮುಂದೆ ನಿಲ್ಲುವಂಥ ಅವಕಾಶ ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡದೆ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ ಎಷ್ಟೊಂದು ಭವ್ಯವಾದ ಕಟ್ಟ ಅಷ್ಟು ಸುಲಭ ಇಲ್ಲ. ನಾವು ಇವತ್ತು 70 ಲಕ್ಷ ಕೊಟ್ಟಿದ್ರು ಕೂಡ ಇದಕ್ಕೆ 2-2.5 ಕೋಟಿ ರೂಪಾಯಿ ಖರ್ಚಾಗುವಂಥ ವಿಚಾರ ಇವತ್ತು ಆಗಿದೆ. ಅತ್ಯಂತ ಸಣ್ಣ ಸಮುದಾಯದ ಅತ್ಯಷ್ಟು ಶ್ರೀಮಂತರು ಕೂಡ ತಾವೆಲ್ಲ ಶ್ರಮಪಟ್ಟು ಅವರವರ ಕೊಡುಗೆ ತಾವು ಮಾಡಿದರೂ ಕೂಡ ಇವತ್ತು ಬಹುಶಃ ನಿಮ್ಮಲ್ಲಿ ಇವತ್ತು ನಮ್ಮ ಆ ಸಾಲ ಇರುವುದಂತ ನಮಗೆ ಖಂಡಿತವಾಗಿ ಇವತ್ತು ಗೊತ್ತಿದೆ. ನಾನು ಕೂಡ ಬಹುಶಃ ನಮ್ಮ MLC ಇದ್ದಾರೆ ಪ್ರತಾಪ್ ಸಿಂಹನಾಯಕ್, ಮನಸ್ಸು ಮಾಡಿದರೆ ಅವರು ನಮ್ಮ ವಿಧಾನ ಪರಿಷತ್ತಿನಿಂದ ಖಂಡಿತವಾಗಿ ಅನುದಾನ ಕೊಡುವಂಥ ಅವಕಾಶ ಖಂಡಿತವಾಗಿ ಆಗುವಂಥ ಅವಕಾಶ ಆಗ್ತದೆ. ಅದು ಕೊಟ್ಟು ಮತ್ತೆ ಉಳಿದರೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್ ಮತ್ತು ಮಂಜುನಾಥ್ ಭಂಡಾರಿ ಇದ್ದಾರೆ, ಅವ್ರನ್ನ ನಾವು ತೆಗೆಸಿಕೊಡುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ನಮ್ಮ ಜವಾಬ್ದಾರಿ ಅಂತ ಹೇಳಿದರೆ 1 ವರ್ಷದೊಳಗೆ ಕುಲಾಲ ಸಮುದಾಯದ ಸಾಲವನ್ನು ಮುಕ್ತಿ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ. ಅದಕ್ಕಾಗಿ ಜೊತೆ ಮುಂದೆ ಹೋಗುವಂತ ಹೇಳಿಕೊಳ್ತಾ ಬಹುಶಃ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ನಿಮ್ಗೆಲ್ಲ ನನ್ನ ಶುಭಾಶಯ ನಾವು ಸಲ್ಲಿಸಿಕೊಂಡು ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಪರಮಪೂಜ್ಯ ಸ್ವಾಮೀಜಿ ಅವರು ಹೇಳಿದಾಗೆ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಮುಂದೆ ಹೋಗುವಂಥ ಕೆಲಸ ಮಾಡುವ, ನಾವು ಜೊತೆಯಾಗಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಹೊಂದಿದ್ದಾರೆ ಅವರ ಕೈ ಇಟ್ಟು ಮುಂದೆ ತಗೊಂಡು ಜವಾಬ್ದಾರಿ ಹಮ್ಮಿಕೊಳ್ಳುವಂತ ಹೇಳಿಕೊಳ್ಳುತ್ತಾ ಅಭಿವೃದ್ಧಿಯ ಪ್ರದೇಶ ವಿಶ್ವಾಸವಂತ ರಾಜ್ಯ ಮತ್ತು ಬಲಿಷ್ಠವಾದ ಭಾರತ ಕೊಡುವ ಜವಾಬ್ದಾರಿ ನಾವೆಲ್ಲ ಹಮ್ಮಿಕೊಂಡು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಆಜಿ ಜನ ಮುಸ್ತಕ್ಕಿನಲ್ಲಿ ಬಂದು ಅಭಿನಂದನಾ ಇಡೀ ಸಮಾಜದ ಪರವಾಗಿ ಕರಿನ 8 ವರ್ಷದಿಂದ ಈ ಕಟ್ಟಡ ನೆನೆಗುದ್ದು ಬರುತ್ತಿದ್ದ ಸಂದರ್ಭದಲ್ಲಿ ಈಗಲ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಅನಿಲ್ ದಾಸ್ ಮಸ್ತ್ ಚಿತ್ತಾಕ್ರಾಂತ ಆದದ್ದು ಈ ಸ್ವಾಭಿಮಾನದಲ್ಲಿ ಸಮಾಜ ನಿರ್ಮಾಣದಲ್ಲಿ ಪೊರ್ತುಗು ಅಗಲೂರು ಶ್ರಮಿಸಿದಂಚಿನ ಅನಿಲ್ ದಾಸ್ ಅವರಿಗೆ ನಮ್ಮ ಸಮಾಜದ ಪರವಾದ ಪ್ರೀತಿಪೂರ್ವಕ ಅಭಿನಂದನೆ. ಆಮೇಲೆ ದೇವಪ್ಪ ಸೋಮೇಶ್ವರ ಮಾಜಿ ಅಧ್ಯಕ್ಷರಾದ ಈ ಒಂದು ಸಮಾಜದ ಚಿಂತನೆ ಮೈಗೂಡಿಸಿದಂಚಿನ ಮಾಜಿ ಅಧ್ಯಕ್ಷರು ಶ್ರೀ ದೇವಪ್ಪ ಸೋಮೇಶ್ವರ. ಆಮೇಲೆ
ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಅವಳಾಂಡ ಆರ್ಥಿಕದ ಕೊರತೆ ಸಂದರ್ಭಡ್ ಕುಂಬೇಶ್ವರ ವಿವಿಧ ದೇಶ ಸಹಕಾರ ಸಂಘದ 10 ಲಕ್ಷ ವಿಶೇಷವಾಗಿ ಸಾಲ ರೂಪ ಪಡೆದಂಚಿನ ಐದು ಪ್ರೇರಣೆಂಚಿನ ಪೂರ ಕುಂಬೇಶ್ವರ ವಿದ್ಯುತ್ ಸಂಘದ ಅಧ್ಯಕ್ಷರಾದ ಮೈರೂರನ್ನ ಪೂರ ಆಡಳಿತ ಸಮಿತಿಗೆ ಅವೆಲ್ಲಕನೆ ಇತ್ತದ ಅಧ್ಯಕ್ಷರು ನಿರ್ಮಾಣದ ಒಂದು ಸಂದರ್ಭಡ್ ಯಥಾಚಿತಿ ಉದ್ಘಾಟನೆ ಮಾಡಿಕೊಂಡು ಭಾಸ್ಕರ್ ಗೊತ್ತಾರು ಬ್ಯಾಂಗ್ಳೂರು ಮುಂಬೈಗೆ ಹೋದು ನಿಧಿ ಸಂಗ್ರಹಣಾ ಮಂತ್ರಿನಂಚಿನ ಸಂಜೀವ ಸೋಮೇಶ್ವರ ಅವೆಲ್ಲಗನೆ ಕೊಲ್ಯ ಮಹಿಳಾ ಘಟಕ ಪಂಚಾಯತಿ ಈ ಕಟ್ಟಡ ನಿರ್ಮಾಣ ಪಂಚಾಯತ್ ಸೇವೆ ಕೊಡ್ತಿನಂಚಿನ ಮಹಿಳಾ ಘಟಕದ ಪರವಾಗಿ ಮಹಿಳಾ ಘಟಕದ ಅಧ್ಯಕ್ಷರ ಶ್ರೀಮತಿ ಶಿವಲಕ್ಷ್ಮಿ ಸರ್ ಮಿಗ್ಲೆ ಗ್ರಾಮ ಪೂರ ಈ ಒಂದು ಸಮಾಜದ ಪರವಾಗಿ ಗೌರವದ ಅಭಿನಂದನೆ ಸಲ್ಲಿಸುವ ಒಂದು ಅಕಲ ಪ್ರಣಾತ್ ಕೆಲವು ಕೆಲಸ ಕಾರ್ಯ ಬಾಕಿನ ಸಂದರ್ಭ ಅಕಲ ಸಹಕಾರ ಒಪ್ಪಡ್ಕೊಂಡು ನೆಟ್ಟಿಡು ಸಮರ್ಪಣೆ ಆತಂದ ಆಯ್ತ ಪಿರವಡು ಫಿಲ್ಮಿಂಗ್ ಎಂದದ್ದು ಇನ್ನಿತ ಸಮಾಜವು ಕುಲಾಲ ಸಮುದಾಯ ಭವನನು ಬೆರ್ಮೆಡು ಕೊನೆಯ ಕಾರಣ ಆಯ್ನಂಚಿನ ಈ 5 ಜನ ಗಣ್ಯರು ಎಷ್ಟೇ ದೊಡ್ಡ ಉದ್ಘಾಟನೆ ಇರಲಿ ಒಂದು ಅರ್ಥದಲ್ಲಿ ಜೀವನ ಅಂತ ಹೇಳಿದರೆ ಹೇಗೆ ಅಂತ ಹೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ರಿಗೂ ಅವರದೇ ಆದಂತಹ ಅಗತ್ಯಗಳು ಇರ್ತವೆ, ಅವರದೇ ಆದಂತಹ ಕೆಲಸದ ತುರ್ತು ಇರ್ತದೆ. ಎಲ್ಲರೂ ಅವರವರ ಕೆಲಸ ಆದ ಮೇಲೆ ನನ್ನನ್ನು ಸೇರಿಸಿ ಭಾಷಣ ಆದ ಮೇಲೆ ನಾವೆಲ್ಲ ಹೋಗುವವರೇ. ಆದರೆ ಶಾಶ್ವತವಾಗಿ ನಮ್ಮ ಜೊತೆ ಈ ಸಮುದಾಯದಲ್ಲಿ ಇರುವವರು ಯಾರು ಅಂತೇಳಿ ಕೇಳಿದರೆ ಈಗ ಯಾರು ವೇದಿಕೆಯಲ್ಲಿ ಕೂತಿದ್ದಾರೆ ಅವರು ನಿತ್ಯ ನಿರಂತರವಾಗಿ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ, ಆಶೀರ್ವಾದ ಮಾಡ್ತಾರೆ, ನಮಗೆ ಬೇಕಾಗುವಂತಹ ಮಾರ್ಗದರ್ಶನವನ್ನು ಮಾಡ್ತಾರೆ. ನಾನು ಪಕ್ಷ ಹೇಳಿದಂತಹ ಕೆಲಸ ಮಾಡುವ ಕಾರ್ಯಕರ್ತ. ಹಾಗಾಗಿ ನನ್ನ ರಾಜ್ಯಾಧ್ಯಕ್ಷರು ಹೇಳಿದರು, ನನ್ನ ಮನೆಯ ಹತ್ತಿರದಲ್ಲಿಯೇ ಇವತ್ತು ಹೊರಗಜ್ಜನ ಪ್ರತಿಷ್ಠೆಯ ಕಾರ್ಯಕ್ರಮ ಆಗ್ತಾ ಇದೆ. ನನ್ನ ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ, ಅಲ್ಲಿ ರಾಮ ಮಂದಿರದ ಒಂದು ಉದ್ಘಾಟನೆಯ ಕಾರ್ಯಕ್ರಮ ಇದೆ. ನನ್ನ ಮನೆಯ ಹತ್ತಿರದ ಇಬ್ಬರು ಮಕ್ಕಳಿಗೆ ಉಪನಯನದ ಕಾರ್ಯಕ್ರಮ ಇದೆ. ಆದರೆ ನನಗೊಂದು ಸೂಚನೆ ಕೊಟ್ಟರೆ, ನೀವು ಈ ಕಾರ್ಯಕ್ರಮದಲ್ಲಿ ನಿಂತು ಮಾತನಾಡಿ ಹೋಗಬೇಕು ಅಂತ ಹೇಳುವಂತಹ ಮಾತನ್ನು ಹೇಳಿದಾಗ, ಅದಕ್ಕಿಂತಲೂ ವಿಶೇಷವಾಗಿ ಬೆಳ್ತಂಗಡಿ ಇರಬಹುದು ಅಥವಾ ನನ್ನ ಅನುಭವದಲ್ಲಿ ಇಡೀ ಜಿಲ್ಲೆಯಲ್ಲಿರಬಹುದು, ಈ ಕುಲಾಲ ಸಮುದಾಯ ಏನಿದೆ ಅದು ಯಾವತ್ತಿದ್ರೂ ಸಾತ್ವಿಕ ಭಾವನೆಯಿಂದ ತುಂಬಿಕೊಂಡಿರುವಂತಹ ಸಮಾಜ. ಧರ್ಮ, ದೇವರು ಇದರ ಬಗ್ಗೆ ಅನನ್ಯವಾದಂತಹ ಶ್ರದ್ಧೆಯನ್ನು ಇಟ್ಟುಕೊಂಡು, ಅದು ಭಜನಾ ಕಾರ್ಯಕ್ರಮ ಇರಬಹುದು, ಊರಿನ ಯಾವುದೇ ದೇವಸ್ಥಾನಗಳಲ್ಲಿರುವಂತಹ ಕಾರ್ಯಕ್ರಮಗಳಿರಬಹುದು, ಆ ಎಲ್ಲ ಕಾರ್ಯಕ್ರಮದಲ್ಲಿ ತನು ಮನ ಧನ ತ್ರಿಕರಣ ಪೂರ್ವಕವಾಗಿ ಭಾಗವಹಿಸುವಂತಹ ಈ ಸಮಾಜದ ಮುಂದೆ ತಲೆಬಾಗಿ ನಿಂತು ಒಂದೆರಡು ಮಾತಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ನಿಮಗೆಲ್ಲರಿಗೂ ಕೃತಜ್ಞತಾ ಭಾವದಿಂದ ನಾನು ನನ್ನ ಧನ್ಯವಾದಗಳನ್ನು, ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನನಗೆ ನಿಜವಾಗಿಯೂ ಬೇಸರ ಆಗ್ತಿತ್ತು ಒಂದು ವೇಳೆ ಉಳಿದವರ ಜೊತೆಗೆ ನಾನು ಹೋಗ್ತಿದ್ದರೆ. ಯಾಕೆಂತ ಹೇಳಿದರೆ, ಸೀತಾರಾಮಣ್ಣನ ಹಿರಿಯರು 3 ಜನ ಹಿರಿಯರಿಗೆ ತಮ್ಮ ಜೀವನವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಮಾರ್ಗದರ್ಶಿಗಳಾಗುವ ರೀತಿಯಲ್ಲಿ, ಸ್ಫೂರ್ತಿ ನೀಡುವಂತಹ ರೀತಿಯಲ್ಲಿ ಬಾಳಿ ಬದುಕಿದಂಥವರು. ಅಂಥವರ ಆದರ್ಶ ನನಗೆ ಯಾವಾಗಲೂ ಬೇಕು. ಸೀತಾರಾಮಣ್ಣ ದಿವಸಕ್ಕೆ ಒಂದಾದರೂ ಫೋನ್ ನನಗೆ ಮಾಡಿಯೇ ಮಾಡ್ತಾರೆ. ಸಮಾಜದ ಬಗ್ಗೆ, ರಾಷ್ಟ್ರದ ಬಗ್ಗೆ ಏನಾದರೂ ಬೆಳವಣಿಗೆಗಳು ಆಗ್ತಾ ಇದ್ದರೆ ಇದರ ಬಗ್ಗೆ ಯಾಕೆ ನೀವು ಆಲೋಚನೆ ಮಾಡ್ತಾ ಇಲ್ಲ ಅಂತ ಹೇಳುವಂತಹ ಮಾರ್ಗದರ್ಶನ ನೀಡುವಂಥವರು. ನಾನು ಭಾಗ್ಯ ಅಂತೇಳಿ ತಿಳ್ಕೊಳ್ತೇನೆ. ಇಂತಹ 3 ಹಿರಿಯರನ್ನು, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರ ಆಶೀರ್ವಾದ ಪಡೆಯುವಂತಹ ಯೋಗ ಭಗವಂತ ನನಗೆ ಕಲ್ಪಿಸಿದ್ದಕ್ಕೆ ನಾನು ಆ 3 ಜನರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ.
ಕುಲಾಲ ಸಮುದಾಯ ಅಂತೇಳಿ ಹೇಳುವಾಗ ನಮ್ಮದು ಆಧ್ಯಾತ್ಮಿಕ ಭಾರತ. ಇಲ್ಲಿ ಧರ್ಮ ಪ್ರಧಾನವಾಗಿರುವಂತಹ ಧಾರ್ಮಿಕ ನೆಲೆಗಟ್ಟಿನ ಭಾರತ ಇದು. ಧರ್ಮ ಅಂತೇಳಿ ಹೇಳಿದಾಗ ಅದು ಯಾವುದೋ ಒಂದು ಪೂಜಾ ಸಂಪ್ರದಾಯಕ್ಕೋಸ್ಕರ ಹೇಳ್ತಾ ಇರುವಂಥದ್ದಲ್ಲ. ಧರ್ಮ ಅಂತ ಹೇಳಿದರೆ ಧಾರಯತಿ ಇತಿ ಧರ್ಮ, ಸರಿಯಾದ ದಾರಿಯಲ್ಲಿ ಜೀವನ ಮೌಲ್ಯಗಳನ್ನು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಹೇಳುವಂತಹ, ಮಾಡಬೇಕು ಅಂತ ಹೇಳುವಂತಹ ಕರ್ಮಗಳನ್ನು, ಮಾಡಬಾರದು ಅಂತ ಹೇಳುವಂತಹ ನಿಷಿದ್ಧಗಳನ್ನು ಹೇಳುವಂಥದ್ದು ಧರ್ಮ. ಬಸವಣ್ಣನ ಮಾತಿನಲ್ಲಿ ಹೇಳುವುದಿದ್ದರೆ ಕಲಬೇಡ ಕೊಳಬೇಡ ಹುಸಿಯನ್ನು ನುಡಿಯಲು ಬೇಡ ಅಂತ ಹೇಳುವಂತಹ ಮಾತುಗಳು ಏನಿದೆ ಅದೇ ಧರ್ಮ. ಆ ರೀತಿಯಲ್ಲಿ ಆಲೋಚನೆ ಮಾಡುತ್ತಿದ್ದರೆ ಕುಲಾಲ ಸಮುದಾಯವನ್ನು ನಾನು ನೆನೆಸಿಕೊಳ್ಳುವಾಗ ನನ್ನ ಮನಸ್ಸಿಗೆ ಬರುವಂಥದ್ದು ಧಾರ್ಮಿಕವಾಗಿ ಭಕ್ತಿಯ ಯೋಗದ ಉತ್ತುಂಗಕ್ಕೆ ಹೋಗಿರುವಂತಹ ಭಕ್ತ ಕುಂಬಾರ. ಮಣ್ಣಿನ ಹಾಗೆ ಮಾಗಿಸೆ ಮನವ ಚಿನ್ಮಯನೆಂಬೋ ನಾಮದ ಜನವ ಸೇರಿಸಿ ಬೆರೆಸಿ ಮುಕುತಿಯ ಗಳಿಸಿ ಗುರಿ ಸಾಧಿಸೋ ಕಂದ ಅಂತ ಹೇಳುವಂತಹ ಏನು ಆ ಭಕ್ತ ಕುಂಬಾರದ ಭಜನೆಯ ಹಾಡು ಇದೆ, ಅದು ಸದಾ ನನಗೆ ನೆನಪಿಗೆ ಬರ್ತದೆ ಮತ್ತು ನನಗೆ ಸದಾ ಒಳ್ಳೆಯ ದಾರಿಯಲ್ಲಿ ಹೋಗುವಂತಹ ಪ್ರೇರಣೆಯನ್ನು ಕೊಡ್ತದೆ. ಅಂತಹ ಭಕ್ತಿ ಯೋಗದ ಒಬ್ಬ ಯೋಗಿಯ ಸಮುದಾಯದ ಮುಂದೆ ನಿಂತು ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳುವಂತಹ ಕೃತಜ್ಞತಾ ಭಾವ ಇದೆ. ಖಾದರ್ರವರು ಹೋಗುವಾಗ ವಿಧಾನ ಪರಿಷತ್ತಿನ ಸದಸ್ಯರು ಈ ಸಮುದಾಯದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಏನಾದರೂ ಅನುದಾನ ಕೊಡಬಹುದು ಅಂತ ಹೇಳುವಂಥ ಮಾತನ್ನು ಹೇಳಿದರು. ನಾನು ಸಂಘಟಕರಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬೆಳ್ತಂಗಡಿಯರಿಂದ ಬಂದಿದ್ದೇನೆ. ಬೆಳ್ತಂಗಡಿಯ ಶಾಸಕರು ಕುಲಾಲ ಮಂದಿರಕ್ಕೆ 1.5 ಕೋಟಿ ರೂಪಾಯಿಯ ಅನುದಾನವನ್ನು ಈ ಸರ್ಕಾರದ ಸಂದರ್ಭದಲ್ಲಿ ತಂದುಕೊಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಈ ಸಮುದಾಯ ಸಾತ್ವಿಕವಾಗಿ ಬೆಳಗುವಂತಹ ಸಮುದಾಯ. ನಾನು ಕೂಡ ಈ ಸಭೆಯಲ್ಲಿ ಬಹಳ ವಿನಯಪೂರ್ವಕವಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ದೇವರು ನನಗೆ ಒಬ್ಬ ವಿಧಾನ ಪರಿಷತ್ತಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನನ್ನ ಸಂಘಟನೆ ಕೊಟ್ಟಿದೆ. ಎಷ್ಟು ಮಂದಿಗೆ ಗೊತ್ತಿದೋ ಇಲ್ಲೋ ಗೊತ್ತಿಲ್ಲ, ಆದರೆ ನನಗೆ ನನ್ನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನನಗೆ ಬರುವಂತಹ ಅನುದಾನದಲ್ಲಿ 50% ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಹೇಳುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ನಾನು ಕಳೆದ 1.5 ವರ್ಷಗಳಿಂದ ನಾನು ಈ ಕ್ಷೇತ್ರಕ್ಕೆ ಕೊಡ್ತಾ ಇದ್ದೇನೆ. ಹಾಗಾಗಿ ಈ ಸಮುದಾಯದ ಈ ಭವನದ ಸೇವೆಯಲ್ಲಿ ನನ್ನದಾದಂತಹ ಸೇವೆಯನ್ನು, ಅಳಿಲ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ನೀವು ಕಲ್ಪಿಸಿಕೊಟ್ಟರೆ ಖಂಡಿತವಾಗಿಯೂ ನಾನು ಈ ಸಮುದಾಯಕ್ಕೆ ನನ್ನದಾದಂತಹ ಸೇವೆಯನ್ನು ಸಲ್ಲಿಸುವುದಕ್ಕೆ ತಯಾರಿದ್ದೇನೆ ಅಂತ ಹೇಳುವಂತಹ ವಿನಂತಿಯ ಮಾತನ್ನು ಹೇಳ್ತಾ, ಕೊನೆಯದಾಗಿ ಯಾವತ್ತಿದ್ರೂ ಕೂಡ ನಾನು ಇವತ್ತಿನ ಘಟ್ಟದಲ್ಲಿ ಸಮುದಾಯವಾಗಿ ವಿದ್ಯಾಭ್ಯಾಸದ ದೃಷ್ಟಿಯಲ್ಲಿ, ಬಡ ಮಕ್ಕಳ ದೃಷ್ಟಿಯಲ್ಲಿ, ನಮ್ಮ ಸಮುದಾಯದ ಎಲ್ಲ ಏನು ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಆಲೋಚನೆಯನ್ನು ಮಾಡ್ತೇವೆ. ಯಾಕೆಂದರೆ ಸಹೃದಯ ನಮ್ಮೆಲ್ಲರಲ್ಲಿಯೂ ಇದೆ. ಆದರೆ ಒಟ್ಟು ದೃಷ್ಟಿಯಲ್ಲಿ ಮತ್ತೆ ಪುನಃ ಈ ಮಾತನ್ನು ಹೇಳುವಾಗ ಯಾವುದೇ ಸಂಕುಚಿತ ಭಾವದಿಂದ ನಾವು ಹೇಳ್ತಾ ಇಲ್ಲ. ಆದರೆ ಒಟ್ಟಾರೆ ದೇಶದಲ್ಲಿ ನಡೆಯುತ್ತಿರುವಂತಹ ಪರಿಸ್ಥಿತಿ ನೋಡುವಾಗ ನಮ್ಮ ಜೀವನ ಮೌಲ್ಯಗಳು ಇಡೀ ಜಗತ್ತಿಗೆ ಕೊಡಬಲ್ಲಂತಹ ಉದಾರ ಏನು ಯೋಚನೆಗಳು, ಚಿಂತನೆಗಳು ಇರಬೇಕು ಅಂತೇಳಿ ಆದರೆ ಈ ರೀತಿಯಲ್ಲಿ ಆಲೋಚನೆ ಮಾಡುವಂತಹ ನಮ್ಮೆಲ್ಲ ಸಂಪ್ರದಾಯಗಳು, ನಮ್ಮೆಲ್ಲ ಸಾಂಪ್ರದಾಯಿಕ ಪರಂಪರೆಗಳು ಉಳಿಬೇಕು. ನಾವು ಅದು ಉಳಿದಾಗ ಮಾತ್ರ ನಾವು ಹೇಳ್ತೇವೆ ಸಂವಿಧಾನ, ನ್ಯಾಯಾಲಯ, ಈ ಎಲ್ಲ ಮಾತುಗಳನ್ನು ಹೇಳ್ತೇವೆ. ಸಾಮೂಹಿಕವಾಗಿ ಆಲೋಚನೆ ಮಾಡುವಾಗ ಇವತ್ತು ರಾಮನವಮಿಯ ಸಂದರ್ಭದಲ್ಲಿ ನಾವೆಲ್ಲ ಮನಸ್ಸಿನಲ್ಲಿ ಆಲೋಚನೆ ಮಾಡಿದಂತಹ ಅಯೋಧ್ಯೆಯಲ್ಲಿ ಬಹಳ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣವಾಗುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇಡೀ ದೇಶವನ್ನು ಒಂದಾಗಿಸಬಲ್ಲಂತಹ
ಯಾವುದಾದರೂ ಶಕ್ತಿ ಇದ್ದರೆ ಅದು ಶ್ರೀರಾಮನ ಶಕ್ತಿ ಅಂತ ಹೇಳುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ನನ್ನನ್ನು ಕರೆದು ಈ ಸಮುದಾಯದ ಈ ಭವನದ ಉದ್ಘಾಟನೆಯಲ್ಲಿ ತುಂಬ ಮಂದಿ ಒಂದು ಶಾಲಲ್ಲಿ ಪುನಃ ನಾವು ಸನ್ಮಾನವನ್ನು ಮಾಡಿದ್ದೆವು. ಈ ಭವ್ಯ ಮಂದಿರ ಆಗಬೇಕು ಅಂತೇಳಿ ಆದರೆ, ಈ ಭವನ ಆಗಬೇಕು ಅಂತೇಳಿ ಆದರೆ ಇದು ಈ ಸಮುದಾಯದ ಮನೆ ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿ ಇರಬೇಕು. ನಮ್ಮೆಲ್ಲರ ಶ್ರಮ, ರಕ್ತ ಬೆವರು ಮಾಡಿದಂತಹ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇರಬಹುದು. ಇದನ್ನು ಕಟ್ಟುವುದಕ್ಕೆ ಇವತ್ತು ಇಷ್ಟು ಸುಂದರವಾದಂತಹ ರೂಪ ಸಿಕ್ಕಿದೆ ಅಂತ ಹೇಳಾದರೆ ಅದರ ಹಿಂದೆ ಇಡೀ ಸಮುದಾಯದ ಭಾವನೆ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಇದು ಸದಾ ಉಳಿಯುವ ರೀತಿಯಲ್ಲಿ ಆಗಲಿ. ಆ ಮೂಲಕ ಸಮಾಜಕ್ಕೆ ಮತ್ತು ದೇಶಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿರುವ ರೀತಿಯಲ್ಲಿ ರಾಷ್ಟ್ರ ಧರ್ಮದ ದೃಷ್ಟಿಯಲ್ಲಿ ಸದಾ ಜಾಗೃತವಾಗಿರುವಂತಹ ಈ ಸಮುದಾಯದ ಜೊತೆಗೆ ಇಷ್ಟೊಂದು ಹೊತ್ತು ಕಳೆಯುವುದಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟದಕ್ಕೆ ಎಲ್ಲ ಸಂಘಟಕರಿಗೆ, ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶುಭವಾಗಲಿ. ಮತ್ತೊಮ್ಮೆ ರಾಮನವಮಿ ನಮಗೆಲ್ಲರಿಗೂ ಶುಭವನ್ನು ತರಲಿ ಎಂದು ಹೇಳುವ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವರಿಗೆ ಕುಲರಾಯಣೆ ಮೂಲ್ಯರ ಸಂಘದ ಸಮುದಾಯ ಭವನವನ್ನು ಸಮಾಜಕ್ಕೆ ಅರ್ಪಿಸುವ ನಿಟ್ಟಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮಗಳು CPM ಪಕ್ಷದ ಮೂಲಕ ಏನನ್ನು ಆಮಂತ್ರಿಸಿದ್ದಾರೆ. ಈ ಒಂದು ಸಮುದಾಯಗಳು ಅಭಾರಿಯಾಗಿದೆ. ಈ ಒಂದು ಕಾರ್ಯಕ್ರಮ ಪೂರ್ಣಾಗ ಭಾರಿ ಖುಷಿಯಾಗುತ್ತೆ. 1947 ಈ ಒಂದು ಸಂಘವನ್ನು ಹುಟ್ಟುಪಾಡಿನಂಚಿನ ಹಿರಿಯರು ಈ ಒಂದು ಸಮುದಾಯ ಕೂಡ ಒಂದು ಸಂಘಟನಾ ಕುಲಾಲಯ ಸಂಘಟನೆ ಆವಡು ಪಂಪಿಲೆ ಕೊಡೋ ಬಾರಿ ಆಪೋಡ್ತೋಡು ನಮ್ಮ ಬಿರೋಗು ಪೈ ನಲ್ಪನ ವಿಷಯ ಬಂದಾಗ ನಮ್ಮ ಪುರ ಇಜ್ಜಾಂಜಿನ ಕೊಡು ಅಂದ ಚರಿತ್ರೆ ತೂನಾಗ ಆ ಕೊಡ್ತೋಡು ಒಂಜಿ ಮೇಕೆ ಸ್ವತಂತ್ರ ಹೋರಾಟಗೂ ಹೋರಾಟ ಮಾಡ್ಕೊಳ್ಳೋ ಸಂದರ್ಭಗಳು ಅವೇ ಹಿರಿಯ ಜಿಲ್ಲೆಗಳಿಗೆ ಒಂಜಿನ ಸಂಘಟನೆ ಬೋರ್ಡು ಪಂಪಿಲೆ ಕೊಡು ಒಂದು ಹುಟ್ಟುಪಾಡಿನ ಸಂಸ್ಥೆ ಇನ್ನು ಬೃಹತ್ ಆಕಾರಗಳು ಬೆಳವಣಿಗೆ ಆದ ಇನ್ನು ಸಮಾಜದ ಹೆಚ್ಚಿನ ಕೊರಡು ಪಂದು ಆಲೋಚನೆ ಮಾಡಿರ್ತದೆ. ಇನ್ನು ಮಲ್ಲ ಮಕ್ಕಳು ಈ ಒಂದು ಸಮುದಾಯವನ್ನು ಸಮಾಜಕ್ಕೆ ಅರ್ಪಣೆ ಮಾಡ್ಕೊಂಡು ದುಂಬುದ ಅಕ್ಕನ ಬದುಕು ಅವು ಎಂಜೆತ್ತಿನ ಬಂದಾಗ ಭಾರಿ ಕಷ್ಟದ ಬದುಕಾಗಿರ್ತದೆ. ಆ ಕೊಟ್ಟೋಡು ಶಿಕ್ಷಣ ಹೆಚ್ಚಾಂದ್ರೆ ಬೇರೆ ಉದ್ಯೋಗ ಹೆಚ್ಚಾಂದ್ರೆ ಒಬ್ಬೇ ಒಂಜಿ ಕೈಗಾರಿಕೆ ಹೆಚ್ಚಾನ ಸಂದರ್ಭಗಳು ಅಕ್ಕನ ಕುಲಕಥ ಬಾಯಿನಂಚಿನ ಮಣ್ಣನ್ನು ಒಂದು ಮಂದಿನಂಚಿನ ಸಂದರ್ಭ. ಆ ಸಂದರ್ಭಗಳು ಪ್ರತಿಯೊಂದು ಇಲ್ಲಗಳ ಕುಂಬಾರರು ಕೊಟ್ಟಿನಂಚಿನ ಕೊಡುಗೆ ಬಂಡ ಅವು ಮಣ್ಣದ ಬಿಸಲಾದಿಪ್ಪು ಉಪಯೋಗ ಮಣ್ಣಂಚಿನ ನುಪ್ಪು ಮಣ್ಣಂಚಿನ ಕಲಾದುಪ್ಪು ಆ ಕೊಟ್ಟದ ಆ ಕರೆಕ್ಟ್ ಕಜಿಪುಡು ಉಂಡಿನಂಚಿನ ಜೋಕುಳು ಎಲ್ಲಿ ಆರೋಗ್ಯವಂತರಾಗುತ್ತೇವೆ ಬಂದಂಚಿನ ಒಂದು ಚರಿತ್ರೆ ಸಮಾಜ ಬದಲಾವಣೆ ಕೊಡ್ತರು ಸ್ಟೇಟ್ ಎಲಿಮಿನಿ ಬೇತೆ ಬೇತೆ ವ್ಯವಸ್ಥೆಯಲ್ಲಿ ಬರ್ತಂದ್ರೆ ಅಪಾಯಕನ ಕುಲ ಕಸಬು ಪಿರಪೋನು ಅವೇ ಪಿರಪೋಯಿನ ಕೊಡ್ತೋಡು ಸಂಘಟನೆ ದುಂಬುಕನೆಯರ ಭಾರಿ ಒದ್ದಾಟಂಚಿನ ಸಂದರ್ಭ ಅವು ಆಲೋಚನೆ ಮಾಡ್ಕೊಂಡು ಸಾಧಾರಣ 72 ಇಸ್ವಿಡು ಮತ್ತೆ ಬೆಳವಣಿಗೆ ಆದಂಥ ಸಂದರ್ಭಗಳು ಸ್ವಂತ ಗಾಗೆ ಎಲ್ಲಿಯ ಮಟ್ಟದ ಕುಲಾಲ ಸಂಘನು ಕಟ್ಟಡಗಳು ಕಟ್ಟೇವೆ.
ಒಂದು ಪೂರ ಇಂಗ್ಲು ತೂಯಿನಂಚಿನ ವಿಷಯ ಐದು ಲಕ್ಷ ಎದುರ್ದ ಒಂಜಿ ಮಲ್ಲ ವಾಲ್ ಮಾಡ್ತದೆ ಸಮಾಜಕ್ಕೂ ಕೊಡುಗೆ ಅದು ಕೊರಂಚಿನ ಒಂಜಿ ನೆನಪು ಪನ್ನಗ ನೆನಪಿನಾಗ ಐದು ಸುಮಾರು ಕಷ್ಟಗಳು ಉಂಡು ಐದಾದ ಕೊಡಿನಂಚಿನ ಕೊಡುಗೆ ತನ್ನ ಸಮುದಾಯಕ್ಕಂತೆ ಬೇರೆ ಸಮುದಾಯಕ್ಕೂ ಇತರ ಸಮುದಾಯಗಳ ಒಂಜಿ ಪ್ರಯೋಜನ ಆಗುವಂತಿನ ಒಂಜಿ ವ್ಯವಸ್ಥೆಯನ್ನು ಇಟ್ಟುಕೊಳ್ಳಲು ಮಾಡ್ತಾರೆ ಬಂದ್ರೆ ನಾನು ಹೆಮ್ಮೆಡು ಬಂದರೆ ತಯಾರುಂಟು ಬಡ ಕುಟುಂಬಗಳಿಗೆ ಮದುವೆ ಮಾಡ್ಕೊಂಡ ಸಂದರ್ಭ ಶಾಲೆ ಕೊಪ್ಪಳ ಜೋಕ್ಲಿಗೆ ಸ್ಕಾಲರ್ಶಿಪ್ ಕೊಡ್ಕೊಂಡ ಸಂದರ್ಭ ಹುಷಾರಿದ್ದ ತಿಂಗಳಿಗೆ ಆರೋಗ್ಯ ಕೊಡ್ಕೊಂಡ ಸಂದರ್ಭ ಬೇರೆ ಬೇರೆ ಸಾಮಾಜಿಕ ಬೇರೆ ಮಧ್ಯೆ ನೀನು ಯಾರನ್ನ ತೊಗೊಂಡಿದ್ದೆ ಅಂತೂ ಇನಿ ಮೊದಲ ನಾಟಲ್ಲಿ ಕುಳಗಾರ ಜೋಗರು ಎಜುಕೇಷನ್ ತುಂಬ ಇದ್ದಾರೆ ಬೇರೆ ಬೇರೆ ತಾಂತ್ರಿಕ ಬೇರೆ ಬಂದಿದ್ದಾರೆ ಆನ ಮನ್ಪಡಿದ ಒಟ್ಟಿಗೆ ಕುಳಕಾಸವನ್ನು ಮರಪಂದೆ ದುಂಬೈದಿನ ಕಷ್ಟವನ್ನು ಕುಡಂದೆ ನೆನಪಂತ ಒಂದು ಇನಿ ಸಮಾಜ ರೂಪ ಒಂದೊಂದು ಬದಲಾವಣೆ ಒಂದು ಇನಿ ಕೆಲವು ಸಾರಿ ದೂರದ ಬಾರಿ ಬೇಜಾರಾಗ ಇನಿ ಸಮಾಜ ನಡಪಡಿನ ವಿಷಯಗಳು ಆ ವಿಷಯ ಇಚ್ಚಿನ ಬಂದಾಗ ಪನ್ನೆರಡನೇ ಸಾಧ್ಯತಾಗುವಂತಿನ ವ್ಯವಸ್ಥೆಗಳು ಇನ್ನು ಜಾತಿ ಕಂಟಿವಂತ ಬೋರ್ನ ಆ ಜಾತಿ ತೋದು ಈ ಜಾತಿ ಟೀಕೆ ಮಾಡ್ಕೊಳ ವ್ಯವಸ್ಥೆ ಇಜ್ಜಾಂಜನಕ್ಕೆ ಒಪ್ಕೊಡು ಒಂಜಿ ಶಾಂತಿ ಸಹೋದರ ಕೊಡು ಬಂದ್ಬಿಟ್ಟೆ ಕೊಡು ಮಾತಾ ಸಮುದಾಯ ನಾನು ಒಂಜಿ ಎಡ್ಡೆಪ್ಪನ್ನು ಬಯಸಿದು ಈ ಒಂಜಿ ಸಮುದಾಯ ಭವನ ನನ್ನ ದುಂಬುಗೂ ಮಾತಿರಲಿಲ್ಲ ತನ್ನ ಸಮುದಾಯಗಳಂದ ಇತರ ಸಮುದಾಯಗಳ ಒಂಜಿ ಎಡ್ಡೆಂದಿನ ಕೆಲಸ ಮಾಡ್ತಾರೆ ಅಕಲಿಗೆ ಅನುಕೂಲ ಆಪಂಚಿನ ವ್ಯವಸ್ಥೆನ ಮಂದುಕೊರ್ನ ಈ ಒಂಜಿ ಕುಲಾಲ ಸಮುದಾಯಕ್ಕೂ ನಾನು ಕಟ್ಟಚೆ ಸಲ್ಲಿಸ್ತದೆ ಎನ್ನೆರಡು ಪಾತ್ರೆ ಮುಟ್ತದೆ ಹಿಂಗೆ ಪಾತ್ರೆ ಅವಕಾಶ ಮಂದುಕೊರ್ನ ಮಾತ್ರೆಗಳ ತೊಂದರೆ ಸಂಧಿಸ್ತದೆ ಎನ್ನೆರಡು ಪಾತ್ರೆ ಉಂಟು ಕುಲಾಲರು ಜಾತಿ ಮೀರಿದು ಸರ್ವ ಸಮಾಜದ ಒಟ್ಟಿಗೆ ಅನ್ಯೋನ್ಯತದ ಬದುಕು ಮಲ್ಪಿನ ಮಲ್ಲ ಮನಸ್ಸಿನ ಮಲ್ಪಿನ ಪಾತ್ರಗಳು ನಿರ್ಮಿಸಿದ CPIM ಉಳ್ಳಾಲ ವಲಯ ಕಾರ್ಯದರ್ಶಿ ಶ್ರೀಯುತ ಜಯಂತ ನಾಯಕರಿಗೆ ಸೋದರ ಸಂದಾಯದ ಮತ್ತೊಂದು ಇನ್ನು ಭಾರಿ ಸಂತೋಷದ ಸಂಗತಿ ಯಾಕಂದ ಕುಲಾಲ ಮಂದಿರ ಮಂಜಿ ಕಾಲಡೆ ಓಲು ಮಾತಾಕೆಂಡ ಅವು ಕುಲಾಲ ಮಂದಿರ ಓಲು ಬಾಯಕೆಂಡ ಅವು ಕುಲಾಲ ಮಂದಿರ ನಮ್ಮ ಓವಿದ್ದೆಲ್ಲ ಕುಲಾಲ ಮಂದಿರ ಪಡೆದು ನನಗೆ ಬೇತೆ ಮಂದಿರ ಲಜ್ಜೆ ಬೇತೆ ಹಾಲ್ ಲಜ್ಜಾನೆ ನನಗೆ ಕುಲಾಲ ಮಂದಿರ ಮಾತ್ರ ಈ ಉಳ್ಳಾಲ ಭಾಗದಾಗಲಾಗಿದ್ದೀನಿ ಅಂಚಿನವರು ಕುಲಾಲ ಮಂದಿರನೇ ಇನ್ನು ಭಾರಿ ಪೊರ್ಲುಡು ನೇಕ್ ಏತ್ ಶ್ರಮ ಪಡೆದಿರ ಏತ್ ಆರ್ಥಿಕ ಜವಾಬ್ದಾರಿ ನಿಂತೆ ತಂದಿರ ಏತ್ ಕಷ್ಟ ಬೈದಿರ ಅವು ಪೂರ ನಿಕ್ಲೇ ಗೊತ್ತು ಪುನಃ ಸಂಗತಿ ಅಣ್ಣ ಒಟ್ಟು ಬಾರಿ ಪೊರ್ಲದ ಒಂದು ಸಭಾಂಗಣ ಆಗ್ತದೆ ಎಂಕ್ಲು ಪೂರೆಲ್ಲ ಬಂದು ವೇದಿಕೆ ಉಂಟದ ನಿಕ್ಲಿಗೆ ಮೈಕ್ ಎಂಕ್ಲು ಪಾತಿರೋದಿಲ್ಲ ನೇತ ಕಷ್ಟ ಕರ್ಮ ಕತೆ ಇದು ಪೂರ ನಿಕ್ಲೇ ಗೊತ್ತಿದ್ದಿನ ದಯಬಂದ ಹೆಂಗೆ ಗೊತ್ತಿದ್ದಿನ ಮಟ್ಟಿಗೆ ಬಾಂಬೆದಲ್ಲಿ ಫೋನ್ ಮಾಡ್ತಂದು ಏರು ಫೋನ್ ಮಾಡ್ಕೊಂಡು ನಿನ್ಗೆ ಗೊತ್ತಿದೆ ಎಂಕ್ಲೆಗೆ ಕಾಸು ತೆಪ್ಪದು ಕೊರಲೆ ಮಂಗಲದೇವಿ 1 ಕೋಟಿ ರೂಪಾಯಿ ರಿಲೀಸ್ ಮಾಡ್ತಾರೆ ಅಂಟು ಕಾಸು ಬರಡು ಹೆಚ್ಚಿನ ಅಂಶ ಈ ಸರಿ ಕೋಟಾ ಶ್ರೀನಿವಾಸ ಪೂಜಾರ್ಲು 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತಿದೆ ಎಂದು ಮನೆಯ ಭಾರಿ ಸಂತೋಷ ಆರೇ ಪಡುವೆ ಐದೊಟ್ಟಿಗೆ ಮುಡಿಪುದಾಗಲ್ಲ ಫೋನ್ ಮಾಡ್ತಾ ನಿಂತಾರೆ ಅದು ಹೋಯ್ದು ಮುಡಿಪುದಾಗಲ್ಲ ಏರು ಫೋನ್ ಮಾಡ್ತಿದ್ದೆ ಅದನ್ನು ಗೊತ್ತಿದ್ದಿ ಅಂಡ ಕೆಲವೇರು ಹೆಂಗೆ ಮಂಗಲದೇವಿದಾಗಲು ಹೆಂಗೆ ಮುಡಿಪುದಾಗಲು ಕೆಲವೇರು ಮಾತ್ರ ಮೌನ ಗೊತ್ತಬಹುದು ಅಣ್ಣ ಮುಡಿಪುಗಲ ಕಾಸು ಕೋಟಾ ಶ್ರೀನಿವಾಸ ಪೂಜಾರ್ಲು ಬಿಡುಗಡೆ ಮಾಡ್ತೇವೆ ಎನ್ನ ಆಸೆ ಪುನಃ ಎನ್ನ ಊರದೇ ಸ್ಯಾಂಕ್ಷನ್ ಆಗ್ತದೆ ಇದು ಆವಡ ಒಂದು ಭಾರಿ ಆಸೆ ಬೇರೆ ಬರ್ತದೆ ಕೆಲಸ ಮಾಡ್ತಾನೆ ಪುನಃ ಸಂದರ್ಭ ಕೊರೋನಾ ಬಂತನ ಕಾರಣಕ್ಕೋಸ್ಕರ ಇಡೆಗೆ ಕಾಸಾರಿಗೆ ಬಿಡುಗಡೆ ಮಾಡ್ತಾರೆ ಸಾಧ್ಯ ಆಗ್ತದೆ ಈ ರಾಜ್ಯದ ಕೊರೋನಾದ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ಅದಕ್ಕೋಸ್ಕರ ಕೋಡೆ ಅನಿಲ್ ದಾಸ್ ಬುಕ್ಕ ನಿಗ್ಲು ವಾರ ಬಲೆ ಬರ್ತದೆ ಬುಕ್ಕದ ಪಾತ್ರ ಬಂದೆ ಮುಗ್ಲು ಬನ್ನಾಗ ಒಲಿಂಜಿ ಮತ್ತೊಂದು ವೈದ್ಯರು ಮುಗ್ಲು ಬನ್ನಾಗ ಪಾಕ ಮತ್ತೊಂದು ವೈದ್ಯರು ಅಲ್ಲಿ ಕುಲಾಲ ಮಂದಿರ ಮುಲ್ತಾ ಕೊಲ್ಲಿಯದೇನು ಮಾತ್ರ ಮತ್ತೊಂದು ವೈದ್ಯರು ಇಡೀ ಸಮುದಾಯಕ್ಕೆ ಹೆಂಚಿನ ಪೂರ ಬೋಡು ಐದು ಮಯೂರು ಒಕ್ಕ ಅನಿಲ್ ದಾಸ್ ಒಕ್ಕ ಜಯಂತ್ ಸಂಕಲ್ಗೆ ಪೂರ ಮತ್ತೊಂದು ಬಂದಿದ್ದೆ ಆರ ಅಪ್ಪಗನೆ ಹೆಂಚಿನ ಮುಗ್ಲು ಫಂಡರೈನು ಪೂರ ಎಸ್ ಬಂಡದೆ ಪೂರ ಅನುಷ್ಠಾನ ಮಾಡ್ತಾರೆ ಆರ್ಡರ್ ಮಾಡ್ತಾರೆ ಕೆಲಸನೆಲ್ಲ ಕೊಡೆ ಆರು ಮಾಡ್ತಿದೆ ಅಂತಾದ್ರೆ ಸಮುದಾಯ ಹಿಂದುಳಿದ ವರ್ಗದ ಸಮುದಾಯಕ್ಕೆ ದೊಡ್ಡಲ್ಲ ಇಲ್ಲಿ ಕೆಲಸ ಮಾಡ್ತಾರೆ ಸಾಧ್ಯ ಆಗಲ್ಲ ಅಲ್ಲಿ ಹಿಂದುಳಿದ ವರ್ಗದ ಖಾತೆಯವರಿಗೆ ಉಪ್ಪುನ ಕೋಟಾ ಶ್ರೀನಿವಾಸ ಪೂಜಾರಿ ಮಲ್ಪರೆ ಅವಕಾಶ ಉಂಟು ಬಂದ ಕಾರಣಕ್ಕೋಸ್ಕರ ಆ ಇಡೀ ನೀವು ಬರೋಡೆ ಬಂದಿದ್ದು ಒತ್ತಾಯ ಅದನ್ನ ಯಥಾಶ್ವೇರ ಕಾರ್ಯಕ್ರಮಕ್ಕೂ ಹೆಚ್ಚಿನ ಅಂಶ ಮೂಲ ಉದ್ಘಾಟನೆ ಆದ ಪೂರ ಅಲಂಕಾರ ಬ್ರಹ್ಮವಾರ ಉಡುಪಿ ಹಂಚಿನ ಪೂರೈತೆ ಹೆಚ್ಚಿನ ಅಂಶ ಬರೋದಿಲ್ಲ ನನ್ನ ಕಾತೋದಿಲ್ಲ ಯಾಪವರ ಬರ್ತೀನಿ ಯಾರು ಮಲ್ಪವರ ಪಾತ್ರೆ ಹೋಗ್ತಾರೆ ಹೆಂಗೆ ಗೊತ್ತಿದ್ರೆ ಮಟ್ಟಿಗೆ ನನಗೆ ಮಸ್ತ್ ಕೆಲಸ ಕಾರ್ಯ ಆವಡು
ಮುಲ್ಪಪ್ಪುನಂಚಿನ ಆರ್ಥಿಕ ವ್ಯವಸ್ಥೆ ಇಂಚಿನ ತೊಂದರೆಯನ್ನು ಇನ್ನು ಸರಿ ಮಲ್ಪನೆಗೆ ಪೂರ್ಣ ಪ್ರಮಾಣದ ಎಂಟು ಮಾತಲ್ಲ ಒಟ್ಟಿಗೆ ಎಂಟು ಕೆಲಸವನ್ನು ಬಂಚಿನ ಜವಾಬ್ದಾರಿ ಎಂಟುನಾಲ್ ಉಂಟು ಪನೊಂದು ಒಂಜಿ ನನಗೆ ಪಾತ್ರ ಪನೋಡು ಇನ್ನು ಅನ್ನಾಯಕುಲು ಅಲ್ಲೇ ಕೊರೋನಾದ ಸಂದರ್ಭಡೆ ಬೇತೆ ಮಲಮಲ್ಲ ಏಜ್ ಆಸ್ಪತ್ರೆ ಅದು ಮಲಮಲ್ಲ ಆಸ್ಪತ್ರೆಯಲ್ಲೂ ಈ ಆಸ್ಪತ್ರೆಯಲ್ಲಿ ಪೂರೈಕ್ಲ ಪಬ್ಲಿಕ್ ರಿಲೇಷನ್ ಆಫೀಸರ್ PRO ಇನ್ನು ಮಸ್ತ್ ಆವಾಗ ಆ ಸಂದರ್ಭಡೆ ಅನ್ನ ಹೆಂಗೆ ಎಂದನೇ ಅವು ಯೋಚನೆಗಳು ಪೂರ ಎಂದನೇ ಆಲೋಚನೆಗಳು ದಯಗೊಂಡ ಹೆಂಗೆ ಎಲ್ಲ ಆಸ್ಪತ್ರೆ ಒಂದು PRO ಬೋರ್ಡ್ ಬಂದ್ಕೊಂಡು ಒಂದು ಮನಸ್ಸಿಗೆ ಬಂದಿದ್ದು ದಯಗೊಂಡ ಹೆಂಗೆ ಏಳು ಬಂದ್ಕೊಂಡು DM ಬೋರ್ಡ್ ಬಂದ್ಕೊಳ RM ಬೋರ್ಡ್ ಬಂದ್ಕೊಳ ಏಳು ಬಂದ್ಕೊಂಡು ಒಂದು ಬಂದ್ಕೊಂಡಿದೆ ದ್ವಂದ್ವ ಇರ್ತದೆ ಹೆಂಗೆ ಸ್ಪಂದನೆ ಬಂದ್ಕೊಂಡು ಜನ ಕಮ್ಮಿತ್ತು ಆ ಸಂದರ್ಭದ PRO ಆಡೋದು ಬಂದಾಗ ಅದಕ್ಕೆ ಸರಿಯಾದ ಸೂಕ್ತ ಜನ ಅನ್ಯಾಯಕುಲೇ ಆ ಒಂದು ಸಂಸ್ಥೆಯಲ್ಲಿ ಖಂಡಿತವಾದ ನಮ್ಮ ತೋಟ ಶ್ರೀನಿವಾಸ ಪೂಜಾರ್ ನಳಿನ್ ಕುಮಾರ್ ಕಂಡೀಲ್ಪುರ ಅಲ್ಲಿಗೆ ಆ ನಿಗಲಿ ದಯಾಪನದಲ್ಲೇ ಬಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂಜಿ PRO ಪಂಪನಂಚಿನ ಒಂಜಿ ಪೋಸ್ಟ್ ಅವು ಏರೆಗಾಲದ ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಗೆದಿದ್ದರಿಂದ ಕುಲಾಲ್ ಸಮಾಜದ ಅನ್ಯಾಯ ಕುಲಾಲ್ ತೆಗೆದ ಅತ್ಯಂತ ಸಂತೋಷ ಪಡುತ್ತೆ ಕಾರಣ ಇನ್ನು ಸಮರ್ಥವಾದ ಅದು ಮಲ್ತೊಂದು ಒಳ್ಳೆಯದು ನಮ್ಮನ್ನೇ ಆ ಲೆವೆಲ್ ಇದು ನನ್ನಲ್ಲ PRO ಪಂಪನಂಚಿನ ಒಂಜಿ ಇಂದಿನ ಪದ ಉಂಟ ಅವು ಗಟ್ಟಿಯಾದ ನನ್ನ ದುಂಬದ ಜನರೇಷನ್ ನನ್ನ ನಮ್ಮ ಸಮಾಜದ ಬೆತ್ತರಿಗೆ ತೊಂದರೆ ಆಯ್ತು ಸ್ಪಂದನೆ ಮಾಡ್ತಾರೆ ಅವು ಪೂರಕವಾದ ಆತ್ಮವನ್ನು ಬಂದು ಇನ್ನು ಈ ಒಂದು ಮಂದಿರ ಕುಲಾಲ ಮಂದಿರ ಇನ್ನು ಕುಲಾಲ ಭವನ ಅಂತ ಬರ್ತೀನಿ ಮಂದಿರನೇ ಕುಲಾಲ ಮಂದಿರನೇ ಅಂಚಾದೆ ಕುಲಾಲ ಮಂದಿರನ ಸುಸಜ್ಜಿತವಾದ ಕಟ್ಟಡಕ್ಕೆ ಸಹಕಾರ ಮಂತ್ರಿನ ಪ್ರತಿವರಿಯಲ್ಲಿ ಅಭಿನಂದನೆ ಸಲ್ಲಿಸೋದು ಎನ್ನಲ ವೈಯಕ್ತಿಕವಾದ ಹೆಚ್ಚಿನ ಸಹಕಾರ ಮಲ್ಪನೆ ಖಂಡಿತವಾದ ಮಲ್ಪ ಈ ಸಂದರ್ಭದ ಪನೊಂದು ಅವಕಾಶಕ್ಕೆ ಹೊಂದಿಸದೆ ವೇದಿಕೆದ ತುಂಬುಪ್ಪನ ಮಾತು ಆತ್ಮೀಯರೆಗಳ ವಿಶೇಷವಾದ ಸೀತಾರಾಮನ್ಯ ಪೋಪಣ್ಣನ ಕೂನಗೆ ಭಾರಿ ಖುಷಿಯಾದ ದಯಬಂಡ ಎನ್ನ ಪೊಪ್ಪದ ಕಾಲದಿಂದ ಅಲ್ಪ ಕುಂಪಲದ ಭಾರತದ ಬರೀ ಸಡಿತೀನಿ ದಯಬಂಡ ಹೆಂಗೆ ಕುಂಪಲಕ್ಕೆ ರೋಡ್ ಇದ್ದಾನೆ ಹೆಂಗೆ ಕುಂಪಲ ಹೋಗಿದ್ದೀನಿ ಅರ್ಧ ಜಾಲದೆ ಅದೇ ಹೋಗ್ತೀನಿ ಪೋಪಣ್ಣನ ಜಾಲದೆ ಅದೇ ಹೋಗ್ತೀನಿ ಆ ಕುಂಪಲದ ರೋಡ್ ಇತ್ತದಾಗಲಿಗೆ ಏನಿಲ್ಲ ಕುಂಪಲದ ರೋಡ್ ಅವತ್ತು ಗಂಟೆ ಎಲ್ಲ ನಂಬೈ ಹಿಂಗೆ ಹೋಗ್ತೀನಿ ಪೋಪಣ್ಣನ ಆ ಜಾಲದ ಐಟೆಗೆ ಹೋಗಿರ್ತೀನಿ ಸಾಧಾರಣ ಕುಪ್ಪದ ಮರ ಇರ್ತೀನಿ ಸಾಧಾರಣ ಕೆಲ್ದ ಇದ್ದು ಇನ್ನೊಂದು ಮತ್ತೊಂದು ಹೋಗಿರ್ತೀನಿ ಅಲ್ಪಡದೆ ಹೋಗಿರ್ತೀನಿ ಶಾಲೆಗೆ ಕೂಡ ಫೋನಿಗೆ ಅಂಚಾದ್ರೆ ಈ ಅಖಿಲೇಶ್ಪುರ ನನಗೆ ಸಂತೋಷ ಆಗ್ತದೆ ಯಾಕಂದ್ರೆ ಈ ಕುಲಾಲ ಮಂದಿರಕ್ಕೆ ಸೀತಾರಾಮನ್ನೇ ಆಗಬೇಕು ಗೋಪನ್ನೇ ಆಗಬೇಕು ನಮ್ಮ ಸುಬ್ಬಯ್ಯನೇ ಆಗಬೇಕು ಮಸ್ತ್ ಜನ ಹಿರಿಯಕಲು ಈ ಒಂದು ಕುಲಾಲ ಮಂದಿರದ ಬೆಳವಣಿಗೆಗೋಸ್ಕರ ಕೆಲಸ ಮಂದಿರಕ್ಕೆ ನೆನಪು ಮಾಡ್ತದೆ ಈ ಸಂದರ್ಭ ಸ್ವಲ್ಪ ಗೌರವಿಸಿನಲ್ಲ ಅತ್ಯಂತ ಎಡ್ಡೆ ಕೆಲಸ ಅಂತ ಈ ಸಂದರ್ಭದ ಪನೊಂದು ಅವಕಾಶ ಹೊಂದಿಸದೆ ನಮ್ಮ ಮಾಧ್ಯಮ ಜೈನ್ ಯಾನಿ ಕೈತಲ್ದ ಕೊಲ್ಯದ ಪುಣ್ಣು ಇಂಕ್ಲೆಗೆ ಕಿನ್ಯ ಪ್ರಾಯುಡು ಬಂಜಿ ನಿಲಿಕ್ಕೆ ಒನಸು ಮಲ್ಪೋಡು ನಿಂತಂದಾಂಡ ಕುಲಾಲ ಸಂಗಡು ಒಂಜಿ ಮದಿಮೆಲಕ್ಕೋಡು ಅಕ್ಕನೊಂಜಿ ತಮ್ಮನಲಕ್ಕೋಡು ದಯಪಣ್ಣಂದಾಂಡ ಇತ್ಯದ ಕಾಲ ಎಂಚೊಂಡು ಪಣ್ಣಂದಾಂಡ ಒಂಜಿ ಮದಿಮೆಗೆ ಲೇಸಿಗೆ ಅಪ್ಪೆ ಅಮ್ಮೆ ಕುಟುಂಬದ ಕಲ್ಪಿದ ಜೋಕ್ಲೆಡಿಲ್ಲಾಗ ನಿಕ್ಲೆಗ ಅಕ್ಲೆಗ ಬೋಡಾಯಿ ನಂಚಿನ ತಿನ್ನರೆ ಒಂಜಿ ನಿಕ್ಲ ಮಂತು ತಿಂಡಲ್ಲ ಪುಣಿಜಿನ ಕಾಸು ಕೊಯ್ದು ಆನ್ಲೈನ್ ಬುಕ್ ಮಂತಿ ಕೂಡಲೇ ಬರ್ಪೇರು ತಿನ್ಪೇರು ಮತ್ತು ಬರ್ಕೊಂಡತ್ತೆ ಫೋನ್ ಮನ್ಪನಾಗ ಅಣ್ಣ ದುಂಬುದ ಒಂಜಿ ಕಾಲ ಇತ್ತಂಡು ಬಂಜಿಗಾರ ಒನಸು ದಯಪನ ಗಿಡ ಬಂದಾಗ ಕಿನ್ನೆದ ನೆನಪಾಪು ಏತೋ ಅಪ್ಪೆಲ್ಲು ಈ ಸಮಾಜದ ದುಪ್ಪು ಅತ್ತಂಡ ಮೂಲು ಬೇಲೆಗೆ ಬರ್ಪಿನ ಅಪ್ಪೆಲ್ಲು ಮಾತ ಕಚ್ಚ ಮುಗಿಬೊಕ್ಕ ಬಂಜಾರಗಟ್ಟು ಒನಸು ಮಂತಿನ ನೆನಪುದ ಒಟ್ಟುಗು ಏನು ಬಂದಾಗ ಏನ ದೋಸ್ತಿನಕ್ಲ ಬನ್ನೋದು ಏತು ಪೊರ್ಲಾತಣ್ಣ ಅಪ್ಪಗ ಕುಲಾಲ ಸಂಘ ಪಣ್ಣಂದಾಂಡ ನಮ್ಮಂಚಿನ ಒಂಜಿ ಮಧ್ಯಮ ವರ್ಗ ಪಾಪದಕ್ಲೆಗೆ ಭಾರಿ ಕಮ್ಮಿಡು ಈ ಸಮಾಜ ಒಂಜಿ ಎಡ್ಡೆ ಲೇಸಿಗೆ ಕೊರ್ನಂಚಿನ ಆ ಪುಗಾರ್ತದ ಪುದರನ್ನು ನಮ್ಮ ಪನ್ಪ ನಮ್ಮ ಮಂತಿಂಚಿನ ಎಡ್ಡೆ ಈ ಕಲಿಯುಗುಡು ಅಪ್ಪಗನೆ ತಿಕ್ಕೊಂಡು ಪನ್ಪುನೇಕ್ ಬಹುಶಃ ಈ ಸಮಾಜ ಅರ್ಪಣೆ ಲೋಕಾರ್ಪಣೆ ಮಂತಿನಂಚಿನ ಈ ಮಲ್ಲ ಒಂದು ಹಾಲೈಕ್ ಸಾಕ್ಷಿ ಆದೊಂಡು ಸುಲುಕಾದ ಸಮಾಜದ ಮಾತ ಹಿರಿಯಕ್ಲೆಗೆ ಪ್ರಮುಖರಿಗೆ ಅಂಚನೆ ನೇಕು ಬೆನ್ನಿನಂಚಿನ ಪ್ರಮುಖರಿಗೆ ಈಗಲಿಗೆ ಮಾತಿರಗಿಲ್ಲ ಎಡ್ಡೆಪ್ಪು ಬಯಕೊಂದು ನನ್ನ ದುಂಬುದ ದಿನೊಟ್ಟು ನೆಟ್ಟು ಬೇತೆ ಬೇತೆ ಕಜ್ಜುಲು ನಡತೊಂದು ಪಡುಪಂಪಿನ ಎಡ್ಡೆಪ್ಪದ ಒಟ್ಟುಗು ಬಂದುಳೆ ಇನಿ ನಮ್ಮ ಸಮಾಜಕ್ಕೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಪನ್ಪ ಆ ಸಮಾಜಕ್ಕೆ ಸರ್ವಸ್ವದ ಏಪ ನಮಕ ಪೊಲಬು ತಿಕ್ಕೊಂಡಾಂಡ ನಮ್ಮ ಸಮಾಜದ್ದು ಇಂಚಿನ ಒಂಜಿ ಆ ಹಾಲ್ ಆದಪ್ಪಡ ಅತನ ಸೇವಾ ಕೈಂಕರ್ಯನ ಕೇವಲ ಸಮಾಜಗೋಸ್ಕರತ್ತ ಅತನ ನಮ್ಮ ಆ ಒಂಜಿ ಸಮುದಾಯಗೋಸ್ಕರತ್ತ ಲೋಕಾರ್ಪಣೆ ಮಂತದ ಈ ಮಾತಿನ
ಇಲ್ಲ. ಅವು ಕೇವಲ ಎಡ್ಡೆ ಒಂಜಿ ಕಾರ್ಯಗಳಿಂದದ್ದು ಬೇತೆ ಬೇತೆ ಸಮಾಜ ಪರ ಚಟುವಟಿಕೆಗಳ ದುಂಬದ ದಿನೊಟ್ಟು ಈ ಒಂಜಿ ಹಾಲದ ಪ್ರಯೋಜನ ತಿಕ್ಕಡು ಐತ ಒಟ್ಟುಗು ಅಣ್ಣನಗಳ ಪಂಡೆ ಪ್ರಮುಖರು ಹಿರಿಯರು ಹೆಂಚ ಬೆನ್ನಿ ಬೆಂತೆರ ಹೆಂಗೆ ಗೊತ್ತಿತ್ತಿಲ್ಲಕನೆ ಕುಲಾಲ ಸಮಾಜದ ಏನು ಅಪ್ಪೆನಕಲ್ದಾಲ ಕಮ್ಮಿ ಇಜ್ಜೇರು ಏನು ಪ್ರತಿ ಸಲ ತೂಪೆ ಮಹಿಳಾ ವಿಭಾಗದ್ದು ವಿನೂತನమైన ಕಾರ್ಯಕ್ರಮಗಳನ್ನು ಪನೋತುಪ್ಪೇರು ಐಕೆ ಇಂಗ್ಲೀಷ್ ರಂಜಿ ಪಂತೇರು ಸರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಬಿಹೈಂಡ್ ಇಟ್ ಉಮ್ಮನ್ ಪಂಪನ ಸತ್ಯನು ನಮ್ಮ ಮಾತೆಲ್ಲ ಒತ್ತೊಂದು ಈ ಬೆನ್ನಿ ಬೆಂದಿನ ಸಂಘದ ಮಾತೆರೆಗ್ಲ ಕೈ ಮುಗಿದು ನನವರ ಎಡ್ಡೆಪ್ಪು ಬೈಕೊಂದು ದುಂಬತ್ತ ಈ ಒಂಜಿ ಸಂಗಡ ಬೇತೆ ಬೇತೆ ಕಜ್ಜಲ್ ದೊಟ್ಟುಗು ನಿಖಲ ಸಮಾಜದ ನನಾತು ಜನ ಸಮಾಜ ಸೇವಕರಾದ ಈ ಸಮಾಜಗೂ ಅರ್ಪಣೆ ಮನ್ಪಿನ ಕಜ್ಜಗು ಕೈಗೂಡಡು ಇನ್ನಿತ್ತ ಮಾತ ಕಜ್ಜೊಲ್ಲ ಬಾರಿ ಕೊರ್ಲ ಕಂಠದ ಅಟ್ಟಣದ ಒಟ್ಟುಗು ಓಲಗಾಯ ನೆಚ್ಚಿನ ನಿಖಲಿಗೆ ಮಾತೆರೆಗ್ಲ ನನವರ ಕೈ ಮುಗಿಯೊಂದು ಪಾತ್ರದ ಮುಗಿತಲದ ಚುಕ್ಕಿದೊಂದಲ್ಲೇ ಸರ್ವೇ ಜನ ಸುಖಿನೋ ಬಂದು ಸುಲ್ಮೇನು ಬಂದಲೆ. ಕನ್ನಡ ಜಿಲ್ಲಾ ಮೂಲ್ಯರಾಯನ ಕುಲಾಲ ಮಾತೃ ಸಂಘ ಮಂಗಳೂರು, ಶ್ರೀ ಕಿರಣ್ ಅಟ್ಲೂರು ದಳಪತಿ ಸೇವಾ ದಳ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಾಯನ ಕುಲಾಲರ ಮಾತೃ ಸಂಘ ಮಂಗಳೂರು, ಪ್ರದೀಪ್ ಅವರ ಉದ್ಯಮಿ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಾಯನ ಕುಲಾಲರ ಮಾತೃ ಸಂಘ ಮಂಗಳೂರು, ಅಂಚನೆ ಚಿಕ್ಕಮಗಳೂರದ ಕುಲಾಲ ಸಂಘದ ಮಾತಾ ಪದಕರಿಗಳ ಸುಲ್ಮೇಲಿನ ಸಂದಾಯ ಮಾಡುವುದಿಲ್ಲ, ಇದಕ್ಕೆಲ್ಲ ಉಪಸ್ಥಿತಿಯನ್ನು ಗೌರವಿಸುವುದಿಲ್ಲ. ಇತ್ತೆ ನಾನು ಕೊಲ್ಲಿಯ ಕುಲಾಲ ಸಂಘದ ಈ ಕಾರ್ಯಕ್ರಮದಲ್ಲಿ ನಾನು ಇಲ್ಲಿ ಕರೆದುದಕ್ಕೆ ಪ್ರಪ್ರಥಮವಾಗಿ ನಾನು ಭಾಸ್ಕರ್ ಕುತ್ತಾರು, ಹರಿಣಾಕ್ಷಿ ಕೊಲ್ಲಿಯ, ರಂಜಿತ್, ಸುಲೋಚಿನಿ, ಗಣೇಶ್ ಕಾಪಿಕಾಡು, ಪ್ರಕೇಶ್ ಪಿಡಿಯೂರು, ಅನಿಲ್ ರಾಜ್, ಸೌಂದರ್ಯ ರಮೇಶ್, ರೋಹಿತ್ ಟಿ ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಈ ಸಂಘದ ಸಂಘ ನಾನೊಂದು ರಣಿಯಾಗಿ ಹೆಚ್ಚು ಜನರಿಗೆ ಗೊತ್ತಿಲ್ಲ. 86ನೇ ಇಸ್ವಿಯಲ್ಲಿ ನನಗೆ ಇಲ್ಲಿ 60 ರೂಪಾಯಿ ಸ್ಕಾಲರ್ಶಿಪ್ ಕಳಿಸಿದ್ರು. ಆ 60 ರೂಪಾಯಿ ಸ್ಕಾಲರ್ಶಿಪ್ಪನ್ನು ನೀವು ತಗೊಂಡು ಹೋಗಿ ಅಂತ ನನಗೆ ಪೋಸ್ಟ್ ಕಾರ್ಡಲ್ಲಿ ಬರ್ತಿದ್ರು, ನೀವು ಬಂದು ತಗೊಂಡು ಹೋಗಿ ಅಂತ. ನಾನು ಹೇಳಿದೆ ಅವ್ರಿಗೆ ಫೋನ್ ಮಾಡಿ, ನಾನು ಬರ್ಲಿಕ್ಕೆ ಆಗಲ್ಲ ಸರ್, ನಾನು ಕುಂದಾಪುರದಲ್ಲಿದ್ದೇನೆ. ಯಾಕಂದರೆ ಈಗ ನಾವು ಒಡೆದು ತುಂಡಾಗಿದ್ದೇವೆ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ತುಂಡಾಗಿದ್ದೇವೆ. ಆವಾಗ ಇಡೀ ಜಿಲ್ಲೆಗೆ ಇದ್ದದ್ದು ಒಂದೇ ಮಾತ್ರ ಸಾಕು, ನಾವೆಲ್ಲ ಓದುವಾಗ ನಾವು ಇಲ್ಲಿ ಇರ್ಬಾರ್ದು. ಅನ್ಡಿವೈಡ್ ಸೌತ್ ಕನ್ನಡ ಇದ್ದದ್ದು ಕುಂದಾಪುರ, ಉಡುಪಿ, ಕಾರ್ಕಳ, ಬೆಳ್ತಂಗಡಿ ಇದೆಲ್ಲ ಸೇರಿ ಕಾಸರಗೋಡವರಿಗೆ. ಇಲ್ಲ ಅದು 2 ರೂಪಾಯಿ ಪೋಸ್ಟ್ ಇದಾಗ್ತದೆ, 2 ರೂಪಾಯಿ ಕಟ್ಟಾಗ್ತದೆ, ನೀವು 2 ರೂಪಾಯಿ ಖರ್ಚು ಮಾಡೋದು ಯಾಕೆ, ನೀವು ಕಷ್ಟದಲ್ಲಿದ್ದೀರಲ್ಲ ಬಂದು ತಗೊಂಡು ಹೋಗಿ ಅಂತ. ನಾನೇ ಸರ್ ನಾನು ಬಸ್ಸಲ್ಲಿ ಬಂದು ಹೋದ್ರೆ 5 ರೂಪಾಯಿ ಖರ್ಚಾಗುತ್ತೆ ಸರ್ ಅಂತ. ಆ ರೀತಿಯ ಚಿಂತನೆಯ ಕಾರ್ಯಕರ್ತರು ಹಿರಿಯರಲ್ಲಿ ಇದ್ದರು. ನಾನು ಅವ್ರನ್ನ ಈಗ ಇಲ್ಲ ಅವ್ರ ಹೆಸರೆಲ್ಲ ಇಲ್ಲಿದೆ, ನಂಗೆ ಗೊತ್ತಿದೆ. ಅವರು ಹೂವಪ್ಪ ಬಾರ್ದೆ, ಹೇಮಾ ಕೋಟೆಕಾರು, ಚಿತ್ರಂ ಬಂಗೇರ, ವೆಂಕಪ್ಪ ಮಾಸ್ಟ್ರು, ಗೋಪಾಲ್ ಕಣ್ಣೂರ್ ತೀರ್ಥ, ಆನಂದ್ ಚಂಡೇಲ, ದೇವಪ್ಪ ಸೋಮೇಶ್ವರ, ವೆಂಕಪ್ಪ ಮೂಲ್ಯ ಮತ್ತು ಪ್ರವೀಣ್ ಮತ್ತಿ ಅವರೆಲ್ಲ ನಮ್ಮ ಜೊತೆ ಬೆಳೆದವರು. ಮಯೂರು, ಅನಿಲ್ ದಾಸ್, ಪ್ರವೀಣ್ ದಸ್ತಿ, ಗಣೇಶ್ ಕಾಪಿಕಾಡು ಇವರೆಲ್ಲ ನನ್ನ ಜೊತೆ ಬೆಳೆದವರು. ಆದರೆ ಈ ಹಿರಿಯರ ಸೇವೆ ನನಗೆ ಅದೊಂದು ಖುಷಿ. ಅಲ್ಲದೆ MBBS ಮಾಡಿದ ಮೇಲೆ ನನಗೆ ಗೌರ್ಮೆಂಟ್ ಕೆಲಸ ಸಿಗುವಾಗ ಆನಂದ ಚಂಡೇರು ಇದೇ ಊರಿನವರು ನನ್ನನ್ನು ಸರ್ಕಾರಿ ಕೆಲಸಕ್ಕೆ ಸೇರಿಸಿದವರು 97ನೇ ಇಸ್ವಿಯಲ್ಲಿ. ನಾನು, ನವೀನ್ ಕುಲಾಲ್ ಮತ್ತು ಸುನೀತಾ ಕೋಟೆ, ಡಾಕ್ಟರ್ ಸುನೀತಾ, ಇವರು 3 ಜನರನ್ನು ಇದೇ ಕೊಲ್ಲಿನ ಆನಂದ ಚಂಡೇರವರು ಕರೆದು ನೀವು ಸೇರಿ ಅಂತೇಳಿ. ಅವರಿಬ್ಬರು ಗೌರ್ಮೆಂಟಲ್ಲಿ ಉಳ್ಕೊಂಡ್ರು, ನಾನು ಪ್ರೈವೇಟಿಗೆ ಬಂದುಬಿಟ್ಟೆ, ಮತ್ತು ಪುನಃ ಈಗ ಗೌರ್ಮೆಂಟಿಗೆ ಹೋದೆ. ಆದರೆ ಇದಕ್ಕೂ ಕಾರಣ ಇದೇ ಕೊಲ್ಲಿಯ ಸಂಘ. ಇದು 2 ಅಲ್ಲದೆ ಸವಿತಾ ಹಗರಣ ಆದಾಗ ನಮ್ಮ ಭಾಸ್ಕರ್ ಇದ್ರು ಅಂತ ಕಾಣ್ತಾರೆ, ಭಾಸ್ಕರ್ ಉಳ್ಳಾಲಿದ್ರು. ಸವಿತಾ ಹಗರಣ ಆದಾಗ ನಮ್ಮಂಥ ಯುವಕರನ್ನ ಕೆಚ್ಚೆದೆ ಹೋರಾಟಕ್ಕೆ ಕರ್ಕೊಂಡು ಬಂದಿದ್ದು ಕೊಲ್ಲೆ ಸಂಘ. ಕೊಲ್ಲೆ ಸಂಘದಲ್ಲಿ ಹೋರಾಟಕ್ಕೆ ಒಂದು ಉತ್ತಮ ತಳದಿ ಇದೆ. ಇಲ್ಲಿ ಪ್ರಾಜ್ಞರಿದ್ದಾರೆ, ಶಿಕ್ಷಕರಿದ್ದಾರೆ, ಎಜುಕೇಟೆಡ್ ಇದ್ದಾರೆ, ಮತ್ತು ಸರ್ಕಾರಿ ಕೆಲಸದಲ್ಲಿದ್ದಾರೆ. ನೀವು ಬೆಂಗಳೂರು ಕಡೆ ಎಲ್ಲ ಹೋದಾಗ ಇಲ್ಲಿಯೂ ಜಾಸ್ತಿ ಇದ್ದಾರೆ ಕೊಲ್ಲೆದವರು. ಹಾಗಾಗಿ ಕೊಲ್ಲೆ ಸಂಘದ ರಣ ನಾನಿದ್ದೇನೆ. ಹಾಗಾಗಿ ನೀವು ಕರೀಲಿದ್ರೆ ನಾನು ಬರ್ತಿದ್ದೆ. ನನ್ನನ್ನು ಫೋನ್ ಮಾಡಿ ಇವರು ಭಾಸ್ಕರಣ್ಣ ಮತ್ತು ನಮ್ಮ ಪಿಲಿಕೂರು ಅವರೆಲ್ಲ ಫೋನ್ ಮಾಡಿ ಹೇಳಿದ್ರು ನೀವು ಬರಬೇಕು ಅಂತ. ನನಗೆ ಆ ರಣ ಇದೆ, ನಾನು ಇಲ್ಲಿ ಬೆಳೆದಿದ್ದೇನೆ. ಅದಲ್ಲದೆ ನನ್ನನ್ನು ಅಸೈಗೋಳಿಯವರು, ಬಂಗೇರವರು, ಭಾರತೀಯವರು ಇವ್ರ ಜೊತೆ ನಾನು ಒಡನಾಡಿ ಬೆಳೆದವ. ಸಾಮಾಜಿಕ ಹೋರಾಟಕ್ಕೆ, ಸಂಘ ಪರಿವಾರದ ಹೋರಾಟದಲ್ಲಿ ಅವ್ರ ಜೊತೆ ಒಡನಾಡಿ ಬೆಳೆದವ. ನನಗೆ ಅವರು ಪ್ರತಿ ಸಾರಿ ನನ್ನನ್ನು ಕಿವಿ ಹಿಡಿದು ನಡೆಸಿದವರು. ಹಾಗಾಗಿ ಕುಲಾಲ ಸಮುದಾಯದ ಒಂದು 5 ಜನ ರತ್ನಗಳಿದ್ರೆ ಒಬ್ಬರು ಈ ಕೊಲ್ಯದವರು ವೆಂಕಪ್ಪ ಮಾಸ್ಟ್ರು, ಇನ್ನೊಂದು ಬಾಳಪ್ಪರು, ಇನ್ನೊಂದು BS ಕುಲಾಲ್,
ಇನ್ನೊಂದು ಮಾಬಲಹಾಂಡ, ಮತ್ತೊಂದು ಡಾಕ್ಟರ್ ಎಂ ವಿ ಕುಲ. ಈ 5 ಜನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಾಜ್ಞರು, ಹಿರಿಯರು. ಇವರೆಲ್ಲ ನೇತೃತ್ವ ಇರುವುದರಿಂದ ಈ ಹುಡುಗರುಗಳಲ್ಲಿ ಬೆಳೆದಿದ್ದಾರೆ, ಈ ಸಂಘಟನೆ ಆಗಿದೆ. ನಾನು ಈ ಕೊಲ್ಯ ಸಂಘದ ಶಂಕುಸ್ಥಾಪನೆಗೆ ನಾನು ಬಂದಿದ್ದೆ. ಶಂಕುಸ್ಥಾಪನೆಗೆ ನಾನು ಅತಿಥಿಯಾಗಿದ್ದೆ. ಇದು ಯಾವಾಗ ಶಂಕುಸ್ಥಾಪನೆ ಆಯಿತು ಅವತ್ತೇ ನಾನು ಅತಿಥಿಯಾಗಿದ್ದೆ. ನಾನು ಬಂದಿದ್ದೆ. ನನ್ನಿಂದ ಸಹಾಯ ಸಹಕಾರ ಅವತ್ತೂ ಕೊಟ್ಟಿದ್ದೇನೆ, ಇವತ್ತೂ ಕೊಡುವ ಬಗ್ಗೆಯೂ ನಾವು ಕೋಟ ಶ್ರೀನಿವಾಸ ಪೂಜಾರ ಹತ್ರ ಮಾತಾಡಿದ್ದೇವೆ. ಈಗ ಇಲ್ಲಿ ಸತೀಶ್ ಅಣ್ಣ ಇದ್ದಾರ ಹೇಳ್ಬೋದು. ಕೋಟ ಶ್ರೀನಿವಾಸ ಪೂಜಾರಿಗೆ ಬೆಳಿಗ್ಗೆ ಫೋನ್ ಮಾಡಿದಾಗ ಅವ್ರು ಹೇಳಿದರು, ಸತೀಶ್ ಅಣ್ಣ ಹೇಳಿದ್ದಾರೆ ಮಾತ್ರ, ತಪ್ಪಿಸಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟರ್ ಅಂತ. ನಾನು ಅದು TPL ಇದ್ರೆ ಮಾತ್ರ ಸಾಕಾಗುವುದಿಲ್ಲ, ಟೂರ್ ಪ್ಲಾನಲ್ಲಿ ಇದ್ರೆ ಸಾಕಾಗುವುದಿಲ್ಲ, ನೀವು ಬರಬೇಕು ಸರ್ ಹತ್ರ, ಹೋಗುವುದಿಲ್ಲ ಅಲ್ಲಿವರೆಗೆ. ಹಾಗಾಗಿ ಕೋಟ ಶ್ರೀನಿವಾಸ ಪೂಜಾರಿ ಇಲ್ಲಿ ಬಂದೇ ಬರ್ತಾರೆ. ಸಮುದಾಯದ ಬಗ್ಗೆ ಕಾಳಜಿ ಇದೆ. ಈಗಾಗಲೇ ಅವರು ಮಂಗಳದೇವಿಯ ಕುಲಾಲ ಭವನಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದಲ್ಲದೆ ಅದು 2 ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿದ್ದು. ಈ ಮಾರ್ಚಲ್ಲಿ ಬರದೇ ಇದ್ರೆ ಮತ್ತೆ ಹೋಗ್ತಿತ್ತು. 25 ಲಕ್ಷವನ್ನು ಮೊನ್ನೆ ರಿಲೀಸ್ ಮಾಡಿಕೊಟ್ಟು. ಹಾಗಾಗಿ ಸಮುದಾಯದ ಬಗ್ಗೆ ಕಳಕಳಿ ಇರುವ BJPಯ ಮಂತ್ರಿಗಳಿದ್ದಾರೆ. ಸುನೀಲನ್ನು ಬರಬೇಕಾಗಿತ್ತು. ಸುನೀಲ್ ಕುಮಾರ್ಗೂ ನಾವು ಹೇಳಿದೆ, ಅವರು ಬೆಂಗಳೂರಲ್ಲಿದ್ದಾರೆ, ಅವ್ರಿಗೆ ಬರಲಿಕ್ಕಾಗೋದಿಲ್ಲ. ಅವರು ಹೇಳಿದರೆ ಕೊಲ್ಯ ಕುಲಾಲ ಸಂಘಕ್ಕೆ ಏನಾದರೂ ನಾವು ಸಹಾಯ ಸಹಕಾರ ಮಾಡಿ. ಆದರೆ ಅವರನ್ನು ನಾವು ಎಲ್ಲೋ ದಾರಿ ಮಧ್ಯೆಲ್ಲ ಭೇಟಿ ಆಗಬಾರ್ದು. ಅವರು ಫ್ರೀ ಇರುವ ಸ್ಥಳಕ್ಕೆ ಧನವಂತಕ್ಕೆ ಗೊತ್ತು, ಗಟ್ಟಿಯಲ್ಲಿ ಗೊತ್ತು. ಅವರು ಫ್ರೀ ಇರುವಾಗ ನಮ್ಮ ಬಗ್ಗೆ ಚಿಂತನೆ ಮಾಡುವಷ್ಟು ಸಮಯ ಇದ್ದಾಗ ನಾವು ಅವ್ರ ಜೊತೆ ಮಾತಾಡಬೇಕು. ದಾರಿ ಮಧ್ಯೆಯಲ್ಲಿ ಹೋಗಿ ಭೇಟಿಯಾಗಿ ಅಡ್ಡ ಹಾಕಿ ಮಾತಾಡಿದ್ರೆ ಅವ್ರಿಗೆ ಆಯ್ತು ಅಂತ ಹೇಳಿಬಿಟ್ರೆ, ಇದು ರಾಜಕೀಯದಲ್ಲಿ ನಾನು ನೋಡಿದೆ. ನಾನು 35 ವರ್ಷ ಒಡನಾಟದಲ್ಲಿದ್ದವ. ಹಾಗಾಗಿ ಅವರಿಬ್ಬರಿಂದಲೂ ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ಬಂದಿದೆ. ಕುಲಾಲ ಯುವ ವೇದಿಕೆಯ ಮೂಲಕ ಜಿಲ್ಲಾ ಮಂತ್ರಿಗಳು ಕೋಟ ಶ್ರೀನಿವಾಸ ಪೂಜಾರರು, ಸುನೀಲಣ್ಣ ಮತ್ತು ಈಗಿನ ಮಂತ್ರಿಗಳು ಸೇರಿ ಸುಮಾರು 2 ಕೋಟಿ ರೂಪಾಯಿ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕೋಟಿ ಈಗ ಬರ್ತದೆ. ಯಾಕಂದರೆ ಇವಾಗಲೇ ಬೆಳ್ತಂಗಡಿಯಲ್ಲಿ 1.5 ಕೋಟಿ ಬಂದಾಗಿದೆ. ಹಾಗಾಗಿ ಎಲ್ಲೆಲ್ಲ ಈ ಯುವ ನಾಯಕರುಗಳಿದ್ದೀರಿ, ನೀವು ಒಳ್ಳೆ ಕೆಲಸ ಮಾಡಿದರೆ ನಿಮ್ಮ ವ್ಯಕ್ತಿತ್ವ ಅಲ್ಲಿ ಮುಟ್ಟುತ್ತೆ. ಯಾಕಂದರೆ ಯುವ ನಾಯಕರ ಹೋರಾಟ ಸರ್ಕಾರದ ಲೆವೆಲಿಗೆ ಮುಟ್ಟಿದೆ, ಸರ್ಕಾರ ಗುರುತಿಸಿದೆ. ಅದನ್ನೇ ನಮ್ಮ ಮಾನ್ಯ ಸಂಸದರು ಹೇಳಿದ್ದೀವಿ, ಬೆಳಿಗ್ಗೆ ಹೇಳಿದ್ವಿ. ಕುಲಾಲ ಯುವ ವೇದಿಕೆಯ ಹುಡುಗರು ಅಲ್ಲಲ್ಲಿ ನಾಯಕತ್ವದ ಮೂಲಕ ಸಾಧನೆ ಮಾಡ್ತಾ ಇದ್ದಾರೆ, ಅದು ಸರ್ಕಾರಕ್ಕೆ ಮುಟ್ಟಿದೆ. ನಾವು ನಿಮ್ಮ ಜೊತೆ ಇದೇ ಮೇಲೆ ನಾನು ಬೆಳಿಗ್ಗೆ ಮಾತನಾಡಬೇಕು. ಹಾಗಾಗಿ ಸಂಘಟನೆಯ ಹಿರಿಯರ ಭಾರತೀಯವರು ಬಂಗೇರರಿರ್ಬೋದು, ಅವ್ರಿಗೆ ಗೊತ್ತಿರಲಿಲ್ಲ. ಇವತ್ತು ನಾನು ನಳಿನಿಗೆ ಹೇಳುವಾಗ ಬಂಗೇರವರು ನಮಗೆ ಕುಲಾಲದ ಬಂಗೇರ ಮಾಡ್ಕೊಂಡ ಮಾತ್ರ ಅಂತ ಕೇಳಿ, ಅವರು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಜಾತಿಯಲ್ಲಿ ದುಡಿದು ಹೊರಗಡೆ ಎಲ್ಲಿ ಹೋಗಿ ನಾನು ಜಾತಿ ಅಂತ ತೋರಿಸಿಲ್ಲ, ಬೇರೆ ಜಾತಿಯಲ್ಲಿ ಸಮಾಜಮುಖಿಯಾಗಿ ಇದ್ದಾರೆ. ನಮ್ಮ ಅವರು ಶಿಷ್ಯರವರು, ನಾನು ಈಗ ಕಟ್ಟಿದ್ದು ವೆಂಕಪ್ಪಂಗೇರವ್ರ ಶಿಷ್ಯ, ಆದರೂ ಅವರಿಗೆ ಜಾತಿ ಗೊತ್ತಿಲ್ಲ ನೋಡಿ. ಅಂದರೆ ಅಷ್ಟು ನಿಯತ್ತಿನಿಂದ ಎಲ್ಲಿಯೂ ತಪ್ಪು ಕೆಲಸ ಮಾಡದೆ, ಎಲ್ಲಿಯೂ ಜಾತಿ ಬಗ್ಗೆ ಮಾತಾಡದೆ, ಎಲ್ಲಿಯೂ ನಾನು ಅಂತ ಹೇಳಿದೆ ಕೆಲಸ ಮಾಡಿದ್ರಿಂದ ಸೀತಾರಾಮ ಬಂಗೇರನ್ನ ಗುರುಗಳು ಅಂತ ಹೇಳಿ. ಹಾಗಾಗಿ ನನಗೆ ತುಂಬ ಖುಷಿ ಆಗುತ್ತೆ. ಕೊಲ್ಯ ಕುಲಾಲ ಸಂಘಕ್ಕೆ ಏನು ಕೆಲಸ ಆಗಬೇಕು, ಯಾಕೆಂದರೆ ಮಂಗಳದೇವಿ ಕುಲಾಲ ಭವನ ನನಗೆ ಒಂದು ಉಳಿದುಕೊಂಡಕ್ಕೆ ನೆಲೆ ಕೊಟ್ಟ ಕುಲಾಲ ಭವನ. ನಾನು 25 ದಿನ ಅಲ್ಲಿ ಹಾಸ್ಟೆಲಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಬಾಳಪುರ ನನ್ನಲ್ಲಿ ಕರ್ಕೊಂಡೋಗಿ ಹಾಸ್ಟೆಲಿಗೆ ವಿದ್ಯಾರ್ಥಿಯಾಗಿ ಮಾಡಿದರು ಮಂಗಳದೇವಿ ಕುಲಾಲ, ಬಾಂಬೆ ಕುಲಾಲ ಭವನ. ನಾನು ಬಂದಮೇಲೆ ಅಲ್ಲಿ DM ಕುಲಾಲೆಲ್ಲ ಬಂದಿದ್ದು. ಅಲ್ಲಿ 25 ದಿನ ಮಾಡಿದ ನನಗೆ ಅದು ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದು ಬಾಂಬೆ ಕುಲಾಲ ಭಂಗ. ಅದು ಸೀತಾರಾಮ್ ಬಂಗೇರ ಅಲ್ಲ, ಸೀತಾರಾಮ ನಮ್ಮ ವಿಶ್ವನಾಥ್ ಬಂಗೇರವರ ದಾಮೋದರಿದ್ರು, ಚಂದ್ರಶೇಖರ್ ಇದ್ರು, ಇವರೆಲ್ಲ ಕಮಿಟಿಯಲ್ಲಿದ್ದರು ಆವಾಗ. ಹಾಗಾಗಿ ಆ ಸಂಘಕ್ಕೆ ಏನಾದರೂ ಹೋರಾಟ ಮಾಡಬೇಕಂತ ಹೇಳಿದಾಗ ಅಲ್ಲಿ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಕೋಟ ಶ್ರೀನಿವಾಸ ಪೂಜಾರವರು ನಮ್ಮನ್ನು ಒತ್ತಡ ತಾಳಲಾಗದೆ ನಮಗೆ ಬೆಂಬಲ ಕೊಟ್ಟು ಅಷ್ಟು ಬೆಳೆಸಿದ್ದಾರೆ. ಹಾಗೆ ನಮ್ಮ ಜೊತೆ ಈಗ ಹಿಂದೂ ಸಂಘಟನೆಯ ನಾಯಕರುಗಳಾದ ಶರಣ್ ಕೊಂಪೆಲ್ ಅವರ ಇಡೀ ತಂಡ ಇದೆ. ಅವರೆಲ್ಲರನ್ನು ನಾವು ಸ್ವಾಗತಿಸ್ತೇವೆ. ನಮ್ಮ ಸಮುದಾಯದ ಹೋರಾಟಗಳಲ್ಲಿ, ಸಮುದಾಯದ ನೋವು ನೋಡಿದಲ್ಲಿ ಅವರೆಲ್ಲ ಲೀಡ್ ಮಾಡೋ ಗೋಪಾಲ್ ಗುಪ್ತಾ ನಮ್ಮ ಸಮುದಾಯದ ನಾಯಕರು ಇದ್ದಾರೆ. ಇವರೆಲ್ಲರ ಬಂದಿದೆ ಅಂದರೆ ಕುಲಾಲ ಸಮುದಾಯ ಯಾವತ್ತು ರಾಷ್ಟ್ರ ಧರ್ಮವನ್ನು ಪ್ರೀತಿಸುವ ಒಂದು ಸಂಘಟನೆ. ಹಾಗಾಗಿ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಿದ್ದೇವೆ. ಸಂಘಟಕರ ಪರವಾಗಿ ನಾವು ಕುಲಾಲ ಸಮುದಾಯದವರು ಸಾಮಾಜಿಕ ನ್ಯಾಯ ಕೇಳುವಾಗ ಕಾದರಿಗೆ ಒಂದು ಮಾತು ಹೇಳಿದರು, ಕುಲಾಲ ಸಮುದಾಯವನ್ನು ಸಾಲ ಮುಕ್ತ ಮಾಡ್ತೇವೆ, ಕುಲಾಲ ಸಮುದಾಯಕ್ಕೆ ಶಿಕ್ಷಣ ಸಂಸ್ಥೆ ಬೇಕು ಅಂತ. ನಿಜವಾಗಿ ಕುಲಾಲ ಸಮುದಾಯಕ್ಕೆ ಶಿಕ್ಷಣ ಸಂಸ್ಥೆ ಬೇಕು. ಇಲ್ಲಿರೋರು ಹೆಚ್ಚಿನ ಜನರಿಗೆ ಗೊತ್ತಿರಲಿಕ್ಕಿಲ್ಲ. 2003ನೇ ಇಸ್ವಿಯಲ್ಲಿ ವೀರನಾರಾಯಣ ದೇವಸ್ಥಾನದಲ್ಲಿ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿದ್ವಿ. ನಾವು ಜಿಲ್ಲಾ ಸಂಘದಿಂದ ರಿಜಿಸ್ಟ್ರೇಷನ್ ಮಾಡಿದ್ವಿ. ನಾನು ಕಾರ್ಯದರ್ಶಿಯಾಗಿದ್ದೆ. ಅಧ್ಯಕ್ಷ ಮಹಾಮನಾಟರು ಜನಾರ್ದನರಿದ್ದರು,
ದಾಮೋದರ್ ಇದ್ರು, ಧೂಮಪ್ರಿದ್ರು, ಇವತ್ತು ರಿಜಿಸ್ಟರ್ ಅಂತ ಏನಿದೆ, ರಿಜಿಸ್ಟರ್ ಆಗಿದೆ ಸಂಸ್ಥೆ ವೀರನಾಡ ದೇವಸ್ಥಾನದಲ್ಲಿ. ಅಲ್ಲೆಲ್ಲ ಒಂದು ITI ಮಾಡುವಂತ. ಆದರೆ ಮುಂದೆ ಬಂದವರು ಯಾರಿಗದು ಗಮನಕ್ಕೆ ಬರಲಿಲ್ಲ. ಇವತ್ತು ಕಾದರ್ ಹೇಳಿದಾಗ ಎಲ್ಲ ನೆನಪಾಯ್ತು, ನಾವು ಮಾಡಬೇಕಿತ್ತು. ಇಲ್ಲ, ವೀರನಾಡ ದೇವಸ್ಥಾನದಲ್ಲಿ ಶ್ರೀದೇವಿ ಎಜುಕೇಶನ್ ಟ್ರಸ್ಟ್ ಅಂತ ರಿಜಿಸ್ಟರ್ ಆಗಿದೆ, ರಿಜಿಸ್ಟರ್ ಹತ್ರ ಇದೆ, ಫೈಲ್ ಇದೆ, ಸರ್ಕಾರದ ನಡವಳಿಗಳಿದ್ದಾವೆ, ಸರ್ಕಾರಕ್ಕೆ ಜಾಗ ಕೈಗೆ ಕೊಟ್ಟಿದ್ದಿದೆ. ಆದರೆ ನಾವು ಮುಂದೆ ಹೋಗಲೇ ಇಲ್ಲ, ನಾವು ಮರೆತುಬಿಟ್ಟು. ಜಾತಿ ಸಂಘಗಳು ಕೇವಲ ಧಾರ್ಮಿಕ ಕೆಲಸಕ್ಕಲ್ಲ, ಶೈಕ್ಷಣಿಕವಾಗಿ ಮಾಡಬೇಕು, ಸಾಮಾಜಿಕ ಕೆಲಸ ಮಾಡಬೇಕು, ರಾಜಕೀಯವಾಗಿ ಮೇಲೆತ್ತುವ ಕೆಲಸ ಮಾಡಬೇಕು. ಹಾಗಾಗಿ ವೀರನಾಡ ದೇವಸ್ಥಾನದ ಜೊತೆಗೆ ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವ ಕೆಲಸ ಆಗಬೇಕು. ಅಲ್ಲಿಯ ಪಕ್ಕದಲ್ಲಿ ಸರ್ಕಾರಿ ಜಾಗವನ್ನು ಗುರುತಿಸಿ ಸರ್ಕಾರದಿಂದ ನಾವು ಅಪೀಲ್ ಮಾಡಿ. ಆದರೆ ಜಿಲ್ಲಾ ಸಂಘದಲ್ಲಿ ಅದಕ್ಕೆ ಸರಿಯಾದ ಸ್ಪಂದನೆ ಸಿಗದೇ ಇರೋದ್ರಿಂದ ಅದು ಹಾಳಾಗಿದೆ. ಅಲ್ಲಿ ದೇವಸ್ಥಾನದ ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆ ಬೆಳೆಯುವುದು ಕಿತ್ತೂರಿದೆ, ಟ್ರಸ್ಟ್ ಆಗಿದೆ, ರಿಜಿಸ್ಟರ್ ಆಗಿದೆ, ಅದ್ರ ಮೇಲೆ ಬೇರೆ ಬೇರೆ ಟ್ರಸ್ಟ್ಗಳಾಯ್ತು ಅಲ್ಲಿ. ಆದರೆ ಮಧ್ಯದ ಟ್ರಸ್ಟ್ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಇದು ಹಿರಿಯರು ಬೇಕು ಎನ್ನುವುದಕ್ಕೆ, ಸಂಘಟನೆಗೆ ಹಿರಿಯರು ಬೇಕು, ಹಳೆ ಬೇರು ಹೊಸ ಚಿಗುರು ಬೇಕು ಅನ್ನೋದಕ್ಕೆ ಕೆಲವರಿಗೆ ಗೊತ್ತೇ ಇಲ್ಲ. ಈಗ ಕಾದರ್ ಹೇಳಿದಾಗ ನನಗೆ ನೆನಪಾಯಿತು. ಹಾಗಾಗಿ ಇಲ್ಲಿ ಹಿರಿಯರ ಒಂದು ದೊಡ್ಡ ತಂಡ ಇದೆ. ಹಿರಿಯರು ನಮ್ಮ ಬೆನ್ನಿಂದ ನಿಂತಿದ್ದಾರೆ. ನಿಮ್ಮ ರಣಕ್ಕೆ ನಾವು ಆಭಾರಿಯಾಗಿದ್ದೇವೆ. ನನ್ನಂತ ಒಬ್ಬ ಯುವಕ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಈ ಸಮುದಾಯವನ್ನು ಪ್ರತಿನಿಧಿಸಬೇಕಾದ್ರೆ ನಿಮ್ಮೆಲ್ಲರ ಕೊಡುಗೆ ನಡೆದಿದೆ. ನಮಗೆ ಸಾಕಷ್ಟು ಜನ, ಈಗ ನನ್ನ ಪ್ರವೀಣ್ ಬಸ್ತಿ ಇಲ್ಲ ಜಿಲ್ಲಾ ಸಂಘದ ಸಂಘದ ಅಧ್ಯಕ್ಷ ಆಗಿದ್ದವರು ನಮ್ಮ ಸಂಘಗಳಿಗೆ ಇದ್ದಾರೆ, ಇವರೆಲ್ಲ ಹುಡುಗರಿದ್ದಾರೆ. ಇವರೆಲ್ಲ ನಮ್ಮ ನೇತೃತ್ವದಲ್ಲಿ ಹೋರಾಟದಲ್ಲಿ ಬಂದು ಆವಾಗ ಕಾದರಿಂದ 10 ಲಕ್ಷ ಬಂತು, 20 ಲಕ್ಷ ಬಂತು ಅಂದಾಗ ನಮ್ಮ ಗಣೇಶ್ ಕಾಪಿಗಾಡು, ಪ್ರವೀಣ್ ಬಸ್ತಿ ನಂಗೆ ಮೆಸೇಜ್ ಆಗ್ತಿದ್ರು, ಸರ್ ಇವತ್ತು 10 ಲಕ್ಷ ಬಂತು, ಇವರಿಗೆ 15 ಲಕ್ಷ ಬಂತು ಅಂತ. ಕಾದರ ಮನೆಗೆ ನಾವು 15 ದಿನಕ್ಕೊಮ್ಮೆ ಹೋಗ್ತಿದ್ವಿ. ಇದೇ ಕೊಲ್ಯ ಸಂಘದ ಇದ್ರ ಪರವಾಗಿ ನಾನು, ಗಣೇಶ್ ಕಾಪಿಗಾಡು, ಪ್ರವೀಣ್ ಬಸ್ತಿ 15 ದಿನಕ್ಕೆ ಹೋಗಿ ಕುಳ್ಕೊಳ್ತಿದ್ವಿ ಕಾದರ್ ಮನೆ ಕಾದ ಅಂತ ಹೇಳ್ತಿದ್ವಿ. ಈ ರೀತಿಯ ಹೋರಾಟ ಬೇಕು. ಎಲ್ಲ ಒಬ್ಬರು ಮಿನಿಸ್ಟರ್ ಮಾತಾಗಿ ಕೊಟ್ಟು ಮುಗಿಯುವುದಿಲ್ಲ, ಫಾಲೋ ಅಪ್ ಮಾಡಬೇಕು. ನಮ್ಮ ಬಂಟ್ವಾಳ ಸಂಘ ಇದು ಮಂಗಳದೇವಿ ಕುಲಾಲ ಭವನಕ್ಕೆ ಫಾಲೋ ಅಪ್ ಎಷ್ಟು ಮಾಡಿದೆ ಅಂದರೆ ಕೋಟ ಶ್ರೀನಂತರಿಗೆ ಸಾಕಾಗಿದೆ. 8 ಸರಿ ಫೋನ್ ಮಾಡ್ತೀವಿ ಡಾಕ್ಟರ್ ಅಂತೇಳಿ, ಅಷ್ಟು ಫಾಲೋ ಅಪ್ ಮಾಡಬೇಕು. ಆಗ ಸರ್ಕಾರ ನಮ್ಮ ಗಮನಕ್ಕೆ ಬರುತ್ತೆ. ನಾವು ಸುಮ್ಮನೆ ಒಂದು ಅರ್ಜಿ ಕೊಟ್ಟು ನಾವು ಮಾಡಿದ್ದೇವೆ ಕೊಡಿ ಸರ್ ಅಂತ ಹೇಳಿದ್ರು ಕೊಡುವುದಿಲ್ಲ. ಹಾಗಾಗಿ ಈಗ ಮಯೂರ್ ಉಳ್ಳಾಲ್ ಇಲ್ಲಿದ್ದಾರೆ, ಅನಿಲ್ ದಾಸ್ ಇದ್ದಾರೆ, ಜಯಂತ್ ಸಂಕೋಳಿ ಇದ್ದಾರೆ, ಪ್ರವೀಣ್ ಬಸ್ತಿ ಇದ್ದಾರೆ, ಇಲ್ಲೆಲ್ಲ ಘಟಾನುಘಟಿ ನಾಯಕರುಗಳಿದ್ದಾರೆ. ನೀವೆಲ್ಲ ಹಿರಿಯರ ನೇತೃತ್ವದಲ್ಲಿ ಹೋದರೆ ಸೀತಾರಾಮ್ ಪಾಂಡ್ಯರನ್ನ ತೋರಿಸಿ ಬಿಟ್ಟು ಸಾಕು. ಅವರು ಟ್ರಂಪ್ ಕಾರ್ಡ್ ಅವರನ್ನು ತೋರಿಸಿದ್ರೆ ಸಾಕು, ಇಲ್ಲಿಗೆ ಬೇಕಾದ ಎಲ್ಲ ಹಣ ಬರ್ತಾರೆ. ಈಗ ಕೋಟ ಶ್ರೀನಿವಾಸ ಪೂಜಾರಿ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಅವ್ರು ಬೆಳಿಗ್ಗೆ 7 ಹೇಳಿದ್ರು, ಸತೀಶ್ ಕುಂಬಲ ಇಲ್ಲಿದ್ದಾರೆ ಅಂದ್ರೆ ನಾನು ಬರ್ತಾರೆ ಡಾಕ್ಟರ್ ಹೆದರಬೇಡಿ ಅಂತ ಹೇಳಿ, ನಾನು ಬರ್ತಾರೆ ಡಾಕ್ಟರ್ ನೀವು ಹೆದರಬೇಡಿ. ಅವ್ರು ಕೇಳ್ಬಿಟ್ರು ಸತೀಶ್ ಕುಂಬಲ ಕೊಡೋಲ್ಲ, ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ PA-ಗಳಿಗೆ ಕೋಟ ಅವರಿಗೆ ಗೊತ್ತುಂಟು, ಅವರ PA-ಗಳಿಗೆ ಗೊತ್ತಿಲ್ಲ. ಸರ್ ಸತೀಶ್ ಕುಂಬಲ್ ಕೊಡೋಲ್ಲ ಯಾಕೆ ಹೇಳಿ, ಅವರು TP-ಯಲ್ಲಿ ಹಾಕಬೇಕಂತ ಒತ್ತಡ ಹಾಕ್ಬೇಕಾರೆ ಸರ್ ಇದೆ. ಇಲ್ಲ, ಅವ್ರು ನಮ್ಮವರೇ, ನೀವು ಹಾಕಿ ಕೋಟದ ಕಡೆಯವರಿಗೆ ಗೊತ್ತಿಲ್ಲ ಅವ್ರು ಯಾವ ಸಮುದಾಯದವರು. ಹಾಗಾಗಿ ಸತೀಶ್ ಕುಂಬಲ ಇಲ್ಲಿ ಸಾಕಷ್ಟು ಒತ್ತಡಗಳನ್ನು ಹಾಕಿದ್ದಾರೆ. ಒಬ್ಬರು ಮಿನಿಸ್ಟ್ರು ಅವ್ರು ಮಧ್ಯಾಹ್ನ ಕುಂಟದಲ್ಲಿರಬೇಕು. ಕೋಟ ಶ್ರೀನಿವಾಸ ಪೂಜಾರರು 5 ಗಂಟೆಗೆ ಕುಂಟದಲ್ಲಿರಬೇಕು. ಕುಲಾಲ ಸಮುದಾಯದ ಬಗ್ಗೆ ಪ್ರೀತಿಯಿಂದ ಅವರು ಬಂದಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರರು ನಾನೀಗ ಹೇಳ್ತಾ ಇದ್ದೆ, ಅವ್ರು 5 ಗಂಟೆ ಕೋಟದಲ್ಲಿರಬೇಕು, ಕುಮಟದಲ್ಲಿರಬೇಕು. ಮಧ್ಯೆ ಇಲ್ಲಿಗೆ ಬಂದು ಹೋಗ್ತಿದ್ದಾರೆ ಅಂದರೆ ಅದು ಸಮುದಾಯದ ಮೇಲೆ ಇಟ್ಟ ಒಂದು ದೊಡ್ಡ ಗೌರವ. ನಮ್ಮ ಸತೀಶ್ ಕುಂಬಲ ಅವರು ಹಠ ಹಿಡಿದು ಕರ್ಕೊಂಡೇ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ಸಮುದಾಯದ ಪರವಾಗಿ ಕೋಟ ಶ್ರೀನಿವಾಸ ಪೂಜಾರರು ನಮ್ಮ ಮಂಗಳದೇವಿಯ ಕುಲಾಲ ಭವನಕ್ಕೆ 1 ಕೋಟಿ ಸ್ಯಾಂಕ್ಷನ್ ಮಾಡಿದಲ್ಲದೆ 25 ಲಕ್ಷ ರೂಪಾಯಿಯನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಇದು ಅವರ ಏಕಮುಖವಾದ, ನಳಿನ್ ಕುಮಾರ್ ಕಟೀಲ್ ಅವರು ಸಹ ಹೇಳಿ ಹೋದರು, ಕೋಟ ಶ್ರೀನಿವಾಸ ಪೂಜಾರು ಮಾಡಿಕೊಟ್ಟರು, ಅಣ್ಣಯ್ಯ ಕುಲಾಲ್ ಫಾಲೋ ಅಪ್ ಮಾಡಿದರು ಅಂತ. ನಾನು ಮಾಡಿದಲ್ಲ, ಕೋಟ ಶ್ರೀನಿವಾಸ ಅವರ ಪೂಜಾರವರ ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ. ಅವರು ಅಲ್ಲಿದ್ರೆ ಒಬ್ಬ ಕುಂಬಾರ ಸಮುದಾಯದ ಒಬ್ಬ ವೈದ್ಯ 170 ವರ್ಷ ಇತಿಹಾಸದ ಮೆಟ್ರಾಫಿಗೆ PR ಆಗ್ತಿರ್ಲಿಲ್ಲ. ಕೋಟ ಶ್ರೀನಿವಾಸ ಪೂಜಾರು ಮತ್ತೆ ನಳಿನ್ ಕುಮಾರ್ ಕಟೀಲ್ ಇಲ್ಲದೆ ಇದ್ರೆ, ಅಥವಾ ಶಾಸಕರುಗಳು ಇಲ್ಲದೆ ಇದ್ರೆ ನಾನೊಬ್ಬ PR ಆಗ್ತಿರಲಿಲ್ಲ. ಬೆಳಗಾವಿ ದೊಡ್ಡ ಹಾಸ್ಪಿಟಲ್ಗೆ ನಾನು ಒಬ್ಬರೇ ವೈದ್ಯ ಕುಲಾಲ್ ಸಮುದಾಯದಲ್ಲಿ. ಅದೆಲ್ಲ ಕ್ರೆಡಿಟ್ ಕೋಟ ಶ್ರೀನಿವಾಸ ಪೂಜಾರಿಗೆ ಸಲ್ಲುತ್ತೆ. ಸರ್, ನಾವು ನಿಮಗೆ ಆಭಾರಿಯಾಗಿದ್ದೇವೆ. ಈ ಸಮುದಾಯದ ಈ ಬಿಲ್ಡಿಂಗು ರಾಜ್ಯ ರಸ್ತೆಗೆ ನಾವು ಶ್ರೀನಿವಾಸ ರಾಜ್ಯ ರಸ್ತೆಗೆ ನಾವು ಬಿಟ್ಕೊಟ್ಟಿವಿ ಸರ್ ಜಾಗವನ್ನು. ಈ ಬಿಲ್ಡಿಂಗ್ ಹೋಗಿ ಸರ್, ಸಾವಿರಾರು ಜನ ಬಡವರಿಗೆ ಮದುವೆ ಮಾಡುವ ಒಂದು ಸ್ಥಳ ಇದು. ಹಾಗಾಗಿ ನೀವು ಇದಕ್ಕೆ ಏನಾದರೂ ನಿಮ್ಮಿಂದ ಆಗುವ ಸಹಾಯ ಕೊಟ್ಟಿದ್ದೀರಿ. ಸತೀಶ್ ಅಣ್ಣ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಸಮುದಾಯದ ಬಗ್ಗೆ ಇನ್ನಷ್ಟು ಗಮನ ಕೊಡಬೇಕು. ನಮ್ಮ ಮೇಲೆ ಪ್ರೀತಿಯಿಂದ ನೀವು ದೂರದಿಂದ ಬಂದು ಮಕ್ಕಳವರಿಗೆ ಹೋಗ್ತಾ ಇದ್ದೀರಿ. ನಿಮಗೆ ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸತೀಶ್ ಕುಂಬಲ್ ಇದ್ರೆ ಕೋಟ ಶ್ರೀನಿವಾಸ ಪೂಜಾರಿ ಬರ್ತಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿತ್ತು.
ಹಾಗಾಗಿ ನಿಮ್ಗೆಲ್ಲರಿಗೂ ವಂದಿಸ್ತಾ ನಾನು ಮಾತ್ರ ಮುಗಿಸ್ತೇನೆ. ವಂದನೆಗಳು. ಅನಿಲ್ ದಾಸರು ಅವರಿಗೆ ಶಾಲೆ ಮಾಡದೆ ನಿಂಪುದ ಕಾಣಿಕೆ ಕೊಡದು ಎದ್ದುಕೊಂಡು ವಿನಂತಿ ಮತ್ತೊಂದಲ್ಲೇ ಅಂಚನೆ ನಮ್ಮೊಟ್ಟಿಗೆ ಹಿಂದೂ ಸಮಾಜದ ಪುಗರ್ತದ ನಾಯಕರು ಶಾಲ್ ಪಾಡದು ಎದ್ದುಕೊಳ್ಳೋದು ವಿನಂತಿ. ಗೋಪಾಲ್ ಪುತ್ತರಿಗೆ ಪ್ರಕಾಶ್ ಪಿಲಿಕೋರು ಶಾಲ್ ಪಾಡದು ಎದ್ದುಕೊಳ್ಳೋದು ವಿನಂತಿ ಮತ್ತೊಂದಲ್ಲೇ ನಮ್ಮ ಅನೇಕರಿಗೆ ವೃತ್ತಿಯ ಆಧಾರದಲ್ಲಿ ಜಾತಿಯನ್ನು ಗುರುತಿಸಲಾಯಿತು ಅಥವಾ ಜಾತಿಯನ್ನು ಗುರುತಿಸಿದ ನಂತರ ವೃತ್ತಿಯನ್ನು ನೀಡಲಾಯಿತು ಅನ್ನೋದು ಇನ್ನೂ ಜಿಜ್ಞಾಸೆ ಇದೆ ನಮಗೆ. ಕುಲಾಲರು ಮಡಿಕೆ ಮಾಡೋದನ್ನು ತಮ್ಮ ಕುಲಕಸುವಾಗಿ ಮಾಡ್ಕೊಂಡು ಬಂದರು. ಮಡಿವಾಡರು ಮಡಿ ಮಾಡುವುದನ್ನು ತಮ್ಮ ಕುಲಕಸುವಾಗಿ ಮಾಡ್ಕೊಂಡು ಬಂದರು. ವಿಶ್ವಕರ್ಮರು ಮರಗೆಲಸ ಚಿನ್ನದ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಾವು ವಲಸಿಗರು ಅಂತ ಕರಿತೇವೆ, ಬೆಳೆಗಾರರು, ಅವರಿಗೆ ಬಳೆ ವ್ಯಾಪಾರ ಮಾಡಲಿಕ್ಕೆ ಅರ್ಥ ಇತ್ತು. ಮೀನುಗಾರರು ಮೀನು ಹಿಡಿಯುವಂಥ ವೃತ್ತಿಯನ್ನು ಉಪಯೋಗಿಸಿಕೊಂಡು ಮಗುವೀರರು ಅಂತ ನಮ್ಮನ್ನು ಕರೆದೆವು. ನಾನು ಈಡಿಗೆ ಸಮಾಜದಿಂದ ಬಿಲ್ಲವ ಸಮಾಜದಿಂದ ಬಂದವರು. ನನ್ನ ವೃತ್ತಿಯನ್ನು ಕೇಳಿದರೆ ಕುಲಕಸುಬು ಸೆಂದಿ ತೆಗೆಯುವುದು ಅಂತ ಇದೆ, ರೂಢಿದೆ. ಕಾಲ ಕಾಲಕ್ಕೆ ನಮ್ಮ ಕುಲಕಸುಬುಗಳು ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಬಂದವು. ಒಂದು ಕಾಲದಲ್ಲಿ ನನ್ನೂರಿನ ಸಂತೆ ಅಂದರೆ ಸಂತೆಯಲ್ಲಿ ಅರ್ಧ ಪ್ರದೇಶವನ್ನು ಕುಂಬಾರಿಗೋಸ್ಕರವೇ ಮೀಸಲಿಡಬೇಕು, ಯಾಕಂದರೆ ಅಷ್ಟು ಅಗಾಧ ಪ್ರಮಾಣದಲ್ಲಿ ಮಡಿಕೆ ಬರ್ತಾ ಇತ್ತು. ನನ್ನ ಜನಾಂಗದಲ್ಲಿ ನೂರಾರು ಜನ ದಿನನಿತ್ಯ ಶೇಂದಿ ತೆಗೆದು ಬದುಕುವಂಥ ಜನ ಇದ್ದರು. ಕಾಲ ಬದಲಾದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕುಲಕಸುಬುಗಳು ತಮ್ಮ ಹಿಂದಿನ ಶಕ್ತಿಯನ್ನು ಕಳ್ಕೊಂಡಿವೆ. ಹಾಗಾಗಿ ಮುಂದೇನು ಅನ್ನುವಂಥ ಸಹಜವಾದಂಥ ಜಿಜ್ಞಾಸೆಗಳು ಎಲ್ಲ ಜನಾಂಗದಲ್ಲೂ ಬಂದ್ಬಿಟ್ಟಿದೆ. ಸ್ವಲ್ಪ ಮಟ್ಟಿಗೆ ಆಶಾಕಿರಣ ಏನಂದರೆ, ಮುಂದಿನ ದೇವರಾಜ ಅರಸರ ಜನ್ಮದಿನಾಚರಣೆ ದಿವಸ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಜಾತಿಯವರು ತಮ್ಮ ಕುಲಕಸುಬನ್ನು ಮಾಡ್ತಾರೋ ಅದನ್ನು ಒಂದು ಸಂತೆಯಾಗಿ ನಾವು ಮಾರ್ಪಾಡು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದರು. ಎಲ್ಲ ಜನಾಂಗದ ಕುಲಕಸುಬನ್ನು ಪಟ್ಟಿ ತೆಗೆದು ನೋಡಿದರೆ ಉಳ್ಕೊಂಡಿದ್ರು ಕೂಡ ಇನ್ನು ಮೂಲ ಸ್ವರೂಪದಲ್ಲಿ ಅದಿಲ್ಲ. ನೀವು ವಿಶ್ವಕರ್ಮರು ನಮ್ಮ ಊರಲ್ಲಿ ಸಣ್ಣದೊಂದು ಅಂಗಡಿಯಲ್ಲಿ ಒಂದು ಅವರದ್ದೇ ಆದಂಥ ಚಿನ್ನ ಮಾಡುವಂಥ ಕೆಲಸ ಮಾಡ್ಕೊಂಡಿದ್ರು. ಇವತ್ತು ಅದು ಬದಲಾಗಿ ಭಾಳ ದೊಡ್ಡ ಗಾತ್ರದ ಚಿನ್ನದ ಮಳಿಗೆಗಳು ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರು ತಮ್ಮ ಕುಲಕಸುಬಿಗೋಸ್ಕರ ಬಡಿದಾಡುವಂಥ ಸ್ಥಿತಿ ಇದೆ. ಕುಲಾಲರು ಮಡಿಕೆ ಮಾಡಿರುವಂಥ ಕುಲಾಲರಿಗೆ ಈಗ ಮಡಿಕೆಗಳೇ ಹೋಗೋದಿಲ್ಲ. ಆದರೆ ಒಂದು ಸಣ್ಣ ಆಶೆ ಏನಂತ ಹೇಳಿದರೆ, ತುಂಬ ಕಡೆ ಇಡೀ ರಾಜ್ಯದಲ್ಲಿರುವಂಥ ಕುಲಾಲ ಸಮಾಜದವರು ಮಡಿಕೆ ಮಾರಾಟ ಆಗೋದಿಲ್ಲ ಅಂತ ಗೊತ್ತಾದ ಕೂಡಲೇ ಆ ಮಡಿಕೆಯಲ್ಲಿ ನಾವೀನ್ಯತೆಯ ಹೊಸ ಸೊಬಗಿನ ಅಲಂಕಾರಿಕ ಮಡಿಕೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಪರಿಣಾಮ ಏನಾಯಿತು ಅಂದರೆ, ನಾಡಿದ್ದು ನಾವೇನಾದರೂ ಆ ಕುಲಕಸುಬಿನ ಸಂತೆಯನ್ನು ಮಾಡಿದರೆ ಅದರಲ್ಲಿ ಅತ್ಯಂತ ಪ್ರಾಧಾನ್ಯತೆ ಬರುವುದು ಕುಲಾಲರು ಮಾಡುವಂಥ ಕುಲಕಸುಬಿನ ನಾವೀನ್ಯತೆಯ ಮೇರೆಗಿನ ಅಲಂಕಾರಿಕ ಮಡಿಕೆಗಳು ಬಂದುಬಿಡ್ತವೆ. ಹಾಗಾಗಿ ನಮ್ಮ ಕಾಲಘಟ್ಟಗಳು ಸರಿದು ಹೋದಂತೆ ಹೊಸ ವ್ಯವಸ್ಥೆಗಳಿಗೆ ಹೊಂದಿಕೊಳ್ಬೇಕಾದಂಥ ಜವಾಬ್ದಾರಿಗಳ ಮಧ್ಯೆ ನಾವಿವತ್ತು ಸಮಾಜವನ್ನು ಕಟ್ಟಿಕೊಂಡು ಬದುಕುವಂಥ ಸ್ಥಿತಿ ಇದೆ. ಅನೇಕರು ಜಾತಿ ಸಂಘದ ಬಗ್ಗೆ ಪರ ಇರುವವರು ಇದ್ದಾರೆ, ವಿರೋಧ ಇರುವವರು ಇದ್ದಾರೆ. ಆದರೆ ನನ್ನ ವೈಯಕ್ತಿಕ ಅನುಭವ ಏನಂದರೆ, ಒಂದು ಸಮಾಜವನ್ನು ಕಟ್ಟುವಂಥ ಒಂದು ಸಂಘಟನೆಯಲ್ಲಿರುವಂಥ ಪ್ರಮುಖರು ಆ ಸಮಾಜದಲ್ಲಿರುವಂಥ ಬಡವರಿಗೆ ಸಹಾಯಗಳನ್ನು ಮಾಡಿದರೆ ಆ ಸಮಾಜಕ್ಕೂ ಅನುಕೂಲ ಆಗುತ್ತೆ, ಇಡೀ ವ್ಯವಸ್ಥೆಗೂ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡದ್ದು. ತುಂಬ ಜನ ಒಂದು ಕಾಲ ಇತ್ತು, ಒಂದು ಕಾಲ ಏನಾಗಿತ್ತು ಅಂದರೆ, ಬಡವರು ಬಡವರಾಗಿ ಉಳಿತಾ ಇದ್ರು. ಶ್ರೀಮಂತರ ಮಕ್ಕಳಿಗೆ ಮಾತ್ರ ಶಿಕ್ಷಣ ಸಿಗ್ತಾ ಇತ್ತು, ಶ್ರೀಮಂತರ ಮಕ್ಕಳಿಗೆ ಮಾತ್ರ ಎಲ್ಲ ಅನುಕೂಲ ಆಗ್ತಾ ಇತ್ತು. ನೀವೇನಾದರೂ ಯೋಚನೆ ಮಾಡಿ ನೋಡಿ, ಭಾಳ ಹಿಂದೆ ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾಯಿದ್ರು, ಇಂಜಿನಿಯರ್ ಮಕ್ಕಳು ಮಾತ್ರ ಇಂಜಿನಿಯರ್ ಆಗ್ತಾಯಿದ್ರು, ಕೂಲಿ ಮಾಡೋರ ಮಗ ಕೂಲಿಯೇ ಮಾಡ್ತಾ ಇದ್ದ, ಮಡಿಕೆ ಮಾಡೋರ ಮಗ ಮಡಿಕೆ ಮಾಡ್ತಾ ಇದ್ದ, ಶೇಂದಿ ತೆಗೆಯೋರ ಮಗ ಶೇಂದಿಯೇ ತೆಗಿತಾ ಇದ್ದ, ರಿಕ್ಷಾ ಚಾಲಕನ ಮಗ ರಿಕ್ಷಾ ಚಾಲಕನಾಗಿ ಉಳಿತಾ ಇದ್ದ. ಆದರೆ ಇವತ್ತು ಕಾಲಗಳು ಬದಲಾಗಿದೆ, ಮಾತ್ರವಾದಂಥ ಬದಲಾವಣೆಗಳು ಸಮಾಜದಲ್ಲಿ ಆಗಿಬಿಟ್ಟಿವೆ. CET ಬಂದುಬಿಟ್ಟಿದೆ, ನೀಟ್ ಬಂದಿದೆ. ಇದರ ಪರಿಣಾಮ ಏನಾಗಿದೆ ಅಂದರೆ, ಕೂಲಿ ಮಾಡುವವನ ಮಗಳು ಮೆರಿಟ್ನಲ್ಲಿ ಮೆಡಿಕಲ್ ಸೀಟ್ ತಗೊಂಡು ಡಾಕ್ಟರ್ ಆಗಿ ನಮ್ಮ ಕಣ್ಣೆದುರು ಬರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಸಮಾಜದ ಮಕ್ಕಳು ಏನಾಗಬೇಕು ಅಂತೇಳಿ ನಿಮ್ಮ ಕುಲಾಲ ಸಂಘದವರು ಯೋಚನೆ ಮಾಡಬೇಕು. ನಮ್ಮ ಸಮಾಜದ ಮಕ್ಕಳು ಏನಾಗಬೇಕು? ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಮಡಿಕೆ ಮಾಡಬೇಕಾ, ಕೂಲಿ ಮಾಡಬೇಕಾ, ರಿಕ್ಷಾ ಚಾಲಕರಾಗಬೇಕಾ, MBA ಮಾಡಬೇಕಾ ಅನ್ನೋದನ್ನು ಯೋಚನೆ ಮಾಡಬೇಕು. ಯಾಕಂದರೆ ಇವತ್ತು ಬಡವರು ಶ್ರೀಮಂತರು ಅಂತಿಲ್ಲ,
ಮೆರಿಟ್ನಲ್ಲಿ ಯಾರು ಜಾಸ್ತಿ ಮಾರ್ಕನ್ನು ಪಡೀತಾರೋ ಅವರಿಗೆ ಮೆಡಿಕಲ್ ಸೀಟ್ ಉಚಿತವಾಗಿ ಸಿಗುವಂಥ ಅವಕಾಶಗಳು ನಮ್ಮಲ್ಲಿ ಬಂದುಬಿಟ್ಟಿದೆ. ನೀವೇನಾದರೂ ಯೋಚನೆ ಮಾಡಿ, ಇನ್ನೊಂದು 5 ವರ್ಷದಲ್ಲಿ, ಇನ್ನೊಂದು 10 ವರ್ಷದಲ್ಲಿ ಅಣ್ಣಯ್ಯ ಕುಲಾಲರಂಥ ಡಾಕ್ಟರ್ ನಮ್ಮ ಸಮಾಜದಲ್ಲಿ ಹೆಚ್ಚಾಗಬೇಕು ಅಂತ ಯೋಚನೆ ಮಾಡಿದರೆ ವರ್ಷಕ್ಕೆ ಒಂದು 5 ಜನ ಮಕ್ಕಳನ್ನು ಸಮಾಜದ ಸಂಘಟನೆಗಳ ಮೂಲಕ ಮೆರಿಟ್ನಲ್ಲಿರುವಂಥ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ಇನ್ನು 5 ವರ್ಷದಲ್ಲಿ ನಿಮ್ಮ ಕುಲಾಲ ಸಂಘದಲ್ಲಿ 5 ಜನ MBBS ಡಾಕ್ಟರ್ ಬಂದು ಹೂ ತೆಗೆದುಕೊಳ್ಳುವಂಥ ಅವಕಾಶಗಳು ಬರುತ್ತೆ ಅಂತ ನನಗನ್ನಿಸುತ್ತೆ. ಅದನ್ನು ಪ್ರಯತ್ನ ಮಾಡಲಿಕ್ಕೆ ನಿಮ್ಮ ಸಂಘಕ್ಕೆ ಶಕ್ತಿ ಬೇಕು. ಆ ಪ್ರಯತ್ನಕ್ಕೆ ನಿಮ್ಮ ಸಂಘಕ್ಕೆ ಶಕ್ತಿ ಬೇಕು. ನಾವೆಲ್ಲ ರಾಜಕಾರಣ ಕ್ಷೇತ್ರದಲ್ಲಿರೋರು ಕೆಲಸ ಮಾಡೋದಕ್ಕಿಂತ ಹೆಚ್ಚು ಪ್ರಚಾರ ಪಡಿತೇವೆ ಅನ್ನುವಂಥ ಅಪವಾದವೂ ನಮಗಿದೆ, ಅದರ ಸತ್ಯವೂ ಇದೆ. ಆದರೆ ನಿಮ್ಮ ಕುಲಾಲ ಸಂಘದವರಿಗೆ ಯಾವುದೇ ಪ್ರಚಾರ ಬೇಕಾಗಿಲ್ಲ. ನಿಮ್ಮ ಸಮಾಜಕ್ಕೆ ಬಲಗೈಯಲ್ಲಿ ಮಾಡಿರುವಂಥ ಸಹಾಯಗಳು ಎಡಗೈಗೂ ಗೊತ್ತಾಗದಿರುವಂತೆ ಸಮಾಜ ಕಟ್ಟುವಂಥ ಕೆಲಸ ಹೇಗೆ ಅಂತ ಯೋಚನೆ ಮಾಡಲಿಕ್ಕೆ ತಿಂಗಳಿಗೆ ಒಂದು ಸರ್ತಿಯಲ್ಲಿ ಮೀಟಿಂಗ್ ಮಾಡಿ ಮೊಬೈಲ್ ಸ್ವಿಚ್ಚೆಲ್ಲ ಆಫ್ ಮಾಡಿಕೊಂಡು ಈ ಪ್ರದೇಶದಲ್ಲಿರುವಂಥ ನಮ್ಮ ಸಮಾಜದಲ್ಲಿರುವಂಥ ಯಾರು ಆರ್ಥಿಕವಾಗಿ ಸಂಘರ್ಷದಲ್ಲಿದ್ದಾರೆ, ಯಾರು ಶೈಕ್ಷಣಿಕವಾದಂಥ ಸಂಘರ್ಷದಲ್ಲಿದ್ದಾರೆ, ಯಾರಿಗೆ ಯಾರು ನೆರವು ನೀಡಬಹುದು ಅಂತ ಯೋಚನೆ ಮಾಡಿದರೆ ಸಮಾಜ ಕಟ್ಟಲಿಕ್ಕೆ ಅದರಿಂದ ಹೆಚ್ಚು ಶಕ್ತಿ ಬರುತ್ತೆ, ಒಟ್ಟಾರೆ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ ಅಂತ ನಮ್ಮದವ್ರು ನಾವು. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಹೇಗಿರಬೇಕು ಅಂತ ಯೋಚನೆ ಮಾಡುವಂಥ ಒಂದು ಸಂಘವಾಗಿ ನಿಮ್ಮ ಕುಲಾಲರ ಸಂಘ ಮಾರ್ಪಡಲಿ ಅನ್ನುವಂಥ ವಿನಂತಿ ಮಾಡಿ, ಕುಲಾಲರು ಸೇರಿದಂತೆ ನನಗೆ ಕರ್ನಾಟಕ ರಾಜ್ಯದಲ್ಲಿ ನಾನು ಹಿಂದುಳಿದ ವರ್ಗ ಮತ್ತು ಸಮಾಜ ಕಲ್ಯಾಣ ಎರಡೂ ವ್ಯವಸ್ಥೆಗೆ ನಾನು ಮಂತ್ರಿ ಆಗಿದ್ದೆ. ಹಿಂದುಳಿದ ವರ್ಗದಲ್ಲಿ 51% ಜನ ಬರ್ತಾರೆ. ಕರ್ನಾಟಕ ರಾಜ್ಯದಲ್ಲಿರುವಂಥ 51% ಜನ ನನ್ನ ಹಿಂದುಳಿದ ವರ್ಗದ ವ್ಯಾಪ್ತಿಯಲ್ಲಿ ಬರ್ತಾರೆ. 200ಕ್ಕೂ ಹೆಚ್ಚು ಮುಖ್ಯ ಜಾತಿಗಳು, 800ಕ್ಕೂ ಹೆಚ್ಚು ಉಪಜಾತಿಗಳು ನಮ್ಮಲ್ಲಿ ಬರುತ್ತೆ. ಅದರಲ್ಲಿ ಸಣ್ಣ ಸಣ್ಣ ಜಾತಿಯವರನ್ನು ಮೊದಲು ಗುರುತಿಸಿ ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕಾದಂಥ ಜವಾಬ್ದಾರಿ ಇದೆ. ಒಟ್ಟಾರೆ ಯೋಚನೆ ಮಾಡಿದಾಗ ಕುಲಾಲರು, ಮಡಿವಾಳರು, ಸೋಮಕ್ಷತ್ರಿಯರು, ರಾಮಕ್ಷತ್ರಿಯರು ಇವರೆಲ್ಲ ಸಣ್ಣ ಸಣ್ಣ ಜಾತಿಯಲ್ಲಿದ್ದು ಬದುಕನ್ನು ಕಟ್ಟಿಕೊಳ್ಬೇಕಾದಂಥ ಶಕ್ತಿಗೋಸ್ಕರ ಒಂದಷ್ಟು ಶ್ರಮವನ್ನು ಆಗ್ತಾ ಇರೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, ನಿಮ್ಮ ಸಮಾಜಕ್ಕೆ ಏನೇನು ಬೇಕು ಅದನ್ನೆಲ್ಲವನ್ನು ಮಾಡುವಂಥ ಶಕ್ತಿ ಮತ್ತು ಸಹಾಯವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರದ ಮಂತ್ರಿಯಾಗಿ ನನಗೆ ಅವಕಾಶಗಳಿದೆ. ಅದನ್ನು ಬಳಸಿಕೊಂಡು ನೀವು ಏನೇನು ಅವಕಾಶಗಳನ್ನು ಕೇಳ್ತೀರೋ, ಸರ್ಕಾರದ ಮಿತಿಯೊಳಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ. ನಿಮ್ಮ ಪರವಾಗಿ ಸರ್ಕಾರ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ನೀವು ಕೇಳಿರುವಂಥ, ನಾನೀಗ ಬರುವಾಗ ಅಣ್ಣಯ್ಯ ಕುಲಾಲರು ಕೆಲವು ದೇವಸ್ಥಾನಗಳ ಬಗ್ಗೆ ಹೇಳಿದರು, ವೀರನಾರಾಯಣ ದೇವಸ್ಥಾನದ ಬಗ್ಗೆ ಹೇಳಿದರು. ಎಲ್ಲವೂ ಕೂಡ ಕುಲಾಲ ಸಮಾಜಕ್ಕೆ ಅನುಕೂಲ ಆಗುವಂಥ ನಿರ್ಧಾರಗಳನ್ನು ಸರ್ಕಾರ ತಗೊಳ್ಳುತ್ತೆ ಅನ್ನುವಂಥ ಮಾತು ಹೇಳಿ, ನಾವು ತುಂಬ ಕಠಿಣವಾದಂಥ ಮಾರ್ಗವನ್ನು ಸಮಾಜ ಇವತ್ತು ಅನುಸರಿಸಬೇಕಾಗಿದೆ. ಯಾವುದೇ ಸಮಾಜ ಇದ್ದರೆ ಈ ಹಿಂದುಳಿದ ವರ್ಗದವರು ಕಠಿಣವಾದಂಥ ಸವಾಲುಗಳನ್ನು ಎದುರಿಸಿ ಬದುಕನ್ನು ಕಟ್ಟಿಕೊಳ್ಬೇಕಾದಂಥ ಜವಾಬ್ದಾರಿ ಇತ್ತು. ದೇವರಾಜ ಹೆಸರು ಭೂ ಸುಧಾರಣೆ ಕಾಯ್ದೆಯನ್ನು ತರುವವರೆಗೆ ಅನೇಕರು ಒಂದು ತುಂಡು ಭೂಮಿ ಕೂಡ ಅವರ ಹೆಸರಿಗಿರಲಿಲ್ಲ. ಅನೇಕರು ತುಂಡು ಭೂಮಿ ಅವರ ಹೆಸರಿಗಿರಲಿಲ್ಲ. ಕೆಳವರ್ಗದವರಿಗೆಲ್ಲ ಅವಕಾಶಗಳಾಗಿ ಆ ಸಂದರ್ಭದಲ್ಲಿ ಉಳುವನೆ ಹೊರದೊಡೆ ಅನ್ನುವಂಥ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ಬಂದದ್ದನ್ನು ನಾವು ನೋಡಿರ್ತೇವೆ. ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ತಮ್ಮ ಸಮಾಜವನ್ನು ಕಟ್ಟಬೇಕು, ಅದರ ಜೊತೆಯಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದನ್ನು ನೆನಪು ಮಾಡಿ, ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 200 ಕೋಟಿ ರೂಪಾಯಿನ ಹಿಂದುಳಿದ ವರ್ಗದವರಿಗೆ ಮೊನ್ನೆ ವಿಶೇಷವಾಗಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಬೊಮ್ಮಾಯಿಯವರು ಏನು ಹೇಳಿದೆ, ಯಾವ ಉದ್ದೇಶಕ್ಕೋಸ್ಕರ ಚರ್ಚೆ ಮಾಡಬೇಕು ಅಂತ ಕೇಳಿದಾಗ ಅವ್ರು ಏನು ಹೇಳಿದರು ಅಂತ ಹೇಳಿದರೆ, ಹಿಂದೆ ನಾವು ಯಾವ ರೀತಿ ಸಭಾಭವನ ಕಟ್ಟಿ ಹಣ ಬಿಡುಗಡೆ ಆಗದಿತ್ತು ಆ ಎಲ್ಲದಕ್ಕೂ ಹಣ ಬಿಡುಗಡೆ ಮಾಡಲಿಕ್ಕೆ ಹೇಳಿದ್ರು. ನಾನು ಇಡೀ ರಾಜ್ಯದಲ್ಲಿ ಲೆಕ್ಕ ತೆಗೆದಾಗ 820 ಇಂಥ ಸಮುದಾಯ ಭವನಗಳಿಗೆ ಹಣ ಬಿಡುಗಡೆ ಆಗದೆ ಕಾಯ್ತಾ ಇದ್ವು. ಯಾರಿಗೂ ಚೆಕ್ ಕೊಟ್ಟಿಲ್ಲ, ಯಾರಿಗೂ ಆದೇಶ ಪತ್ರ ಕೊಟ್ಟಿಲ್ಲ, ಯಾವ ಪತ್ರಿಕೆ ಹೇಳಿಕೆಯನ್ನು ಕೊಡದೆ 820 ಸಮುದಾಯ ಭವನಗಳಿಗೆ 122 ಕೋಟಿ ರೂಪಾಯಿಯನ್ನು ಮೊನ್ನೆ ಬಿಡುಗಡೆ ಮಾಡುವಂಥ ಕೆಲಸಗಳನ್ನು ನಾನು ಮಾಡಿದ್ದೆ. ರಾತ್ರಿ ಬೆಳಗಾಗೋದ್ರೊಳಗೆ ಅವರಿಗೆಲ್ಲ ಅವ್ರ ಖಾತೆಯಲ್ಲಿ, ಯಾವ ಖಾತೆಯಲ್ಲಿ, ಅವ್ರ ಖಾತೆಯಲ್ಲಿ 12 ಲಕ್ಷ 15 ಲಕ್ಷ ನೋಡಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಖಾತೆಗೆ ಹಣ ಬಂತಲ್ಲ, ಯಾರು ಹಾಕಿದ್ದು ಅಂತೇಳಿ. ಯಾವ ಅಧಿಕಾರಿ ಕೂಡ ತಿರುಗಾಟ ಮಾಡ್ತಿದ್ದಂತೆ, ಯಾವ ವ್ಯವಸ್ಥೆಗೂ ಕೂಡ ಹೆಚ್ಚು ಕಡಿಮೆ ಆಗ್ತಂತೆ, 1 ರೂಪಾಯಿ ಪಾರದರ್ಶಕ ತೊಂದರೆ ಆಗಿರುವಂತೆ ಎಲ್ಲರಿಗೂ ಕೂಡ ಖಾತೆಗೆ ಹಣ ಹಾಕುವಂಥ ಕೆಲಸಗಳನ್ನು ಮಾಡಲಾಗಿತ್ತು. ಅದೇ ಪಾರದರ್ಶಕತೆ ನಮ್ಮ ಇಲಾಖೆಯಲ್ಲಿ ಮುಂದುವರಿದಿದೆ. ಇನ್ನೆಲ್ಲ ನಾಳೆ ನಾವೆಲ್ಲ ಯೋಚನೆ ಮಾಡಬೇಕೇನೆಂದರೆ, ಒಬ್ಬ ಕವಿ ಒಂದು ಮಾತಾಡ್ತಾನೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದೆಲ್ಲ ನಾಳೆ ಫಲ ಕೊಡ್ತದೆ ಅಂತೇಳಿ. ನಾವಿವತ್ತು ಈ ಸಂಸ್ಥೆಯನ್ನು ಕಟ್ಟುವವರು ತುಂಬ ಕಷ್ಟ ಆಗಿರ್ಬೋದು, ಸಾಲ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಸವಾಲಾಗಿರ್ಬೋದು, ಅಭಿಪ್ರಾಯ ಭೇದಗಳು ಬಂದಿರ್ಬೋದು.
ಆದರೆ ಈ ಸಂಸ್ಥೆಯನ್ನು ನೀವು ಕುಲಾಲ ಸಭಾಭವನವನ್ನು ಕಟ್ಟಿದ್ರಲ್ಲ, ಇನ್ನು 10 ವರ್ಷಗಳ ನಂತರ, 20 ವರ್ಷಗಳ ನಂತರ, 50 ವರ್ಷಗಳ ನಂತರ ಮುಂದೆ ಬರುವಂಥ ಪೀಳಿಗೆಗೆ ಈ ಸಂಸ್ಥೆ ಫಲ ಕೊಡುತ್ತೆ, ಈ ಸಂಸ್ಥೆ ವಿಶ್ವಾಸ ಕೊಡುತ್ತೆ, ಈ ಸಂಸ್ಥೆ ನಂಬಿಕೆ ಕೊಡುತ್ತೆ, ಈ ಸಂಸ್ಥೆಯ ಮೂಲಕ ಸಮಾಜ ಕಟ್ಟುವಂಥ ಕೆಲಸಗಳಾಗುತ್ತೆ ಅನ್ನುವಂಥ ವಿಶ್ವಾಸದ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಬರುವುದು ನನಗೆ ತಡ ಆಗಿದೆ. ವೇದಿಕೆಯಲ್ಲಿರುವ ಯಾರ ಹೆಸರನ್ನು ಕೂಡ ನಾನು ಹೇಳಿಲ್ಲ. ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಿ, ಕುಲಾಲ ಸಮಾಜ ಆ ಕುಲಕಸುಬಿದ್ದಲ್ಲ ಅದನ್ನು ಮಡಿಕೆ ಮಾಡೋದು, ಇದಕ್ಕೂ ನನಗೊಂದು ಭಾವನಾತ್ಮಕವಾದ ಉಂಟು. ನಾವು ಶೇಂದಿ ತೆಗೆಯುವವರಿಗೆ ಯಾವ ಪಾತ್ರೆಯೂ ಆಗೋದಿಲ್ಲ, ಆಗೋದಿದ್ದರೆ ಮಡಿಕೆ ಮಾತ್ರ ಆಗೋದು, ಇಲ್ಲದೆ ನಮಗೆ ಶೇಂದಿ ಇಲ್ಲ. ಹಾಗಾಗಿ ನಮ್ಮ ಜನಾಂಗದವ್ರು ಏನಾದರೂ ಶೇಂದಿ ತೆಗಿಬೇಕು ಅಂತ ಮರ ಹತ್ತಿದ್ರೆ ಅದಕ್ಕೆ ಅಲೆಮನಿಯೂ ಆಗೋದಿಲ್ಲ, ಸ್ಟೀಲು ಆಗೋದಿಲ್ಲ, ಕಂಚು ಆಗೋದಿಲ್ಲ, ಹಿತ್ತಾಳಿಯೂ ಆಗೋದಿಲ್ಲ, ಮಡಿಕೆ ಒಂದೇ ನಮಗೆ ಪರಿಹಾರ. ಹಾಗಾಗಿ ನೀವು ಎಲ್ಲಿವರೆಗೆ ಉಳಿತೀರೋ ಅಲ್ಲಿವರೆಗೆ ನಾವು ಉಳಿತೇವೆ ಅನ್ನುವಂಥ ನಂಬಿಕೆಗಳು ನಮಗಿದೆ. ಆ ಕಾರಣಕ್ಕೆ ನಿಮಗೆಲ್ಲ ಸಹಕಾರಗಳನ್ನು ಕೊಟ್ಟು ನಿಮ್ಮ ಸಂಸ್ಥೆಗೆ ಎಲ್ಲ ಸಹಾಯವನ್ನು ಮಾಡ್ತೇವೆ ಅನ್ನುವಂಥ ಪ್ರೀತಿ ಮಾತು ಹೇಳಿ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಇದು ಸ್ವಲ್ಪ ಬಾಕಿ ಉಂಟು ಅಂತೇಳಿ ನೀವು ಎಷ್ಟು ಬಾಕಿ ಉಂಟು ಅಂತ ಪಟ್ಟಿ ಕೊಡಿ, ಅಷ್ಟೊಂದು ಮಂಜೂರು ಮಾಡಿ. ಸಹಕಾರ ಕೊರಕನ ಭರವಸೆಯಲ್ಲಿ ವಿರಮಿಸೈನ ಕೋಟ ಶ್ರೀನಿವಾಸ ಪೂಜಾರಿಗೆ ಸೊಲ್ಮೇಲೆ ಸಂದಾಯ ಬಂದಲ್ಲ ನಿಗಳ ಉಪಸ್ಥಿತಿಯಲ್ಲಿ ನಿಗಳ ಗೌರವಿಸೋದಿಲ್ಲ. ಸೊಲ್ಮೇಲು ಚಿಕ್ಕಮಗಳೂರು ಫೇಸ್ಬುಕ್ದ ಪೋಸ್ಟ್ ಸುಟ್ಟು ನಿಗಳು ಈ ಕಾರ್ಯಕ್ರಮವು ಬಯಲಾರ ಮಾಡೋಣ ವಿಚಾರ ತೆಗೆದು ಕುಲಾಲ ಸಮುದಾಯ ಒಕ್ಕಟ್ಟಾವರನ್ನ ನಿಖಲಂಚಿನ ಮನಸ್ಸು ಬೋರ್ಡ್ ಪಾತ್ರವು ಕುಡೋರ ದಾಟಿಕೊಳ್ಳುವುದು ಚಪ್ಪಲ ಕೊಡುವುದು ನಿಖಲಿಗೆ ಸೊಲ್ಮೇಲಿಸುವುದಾಗಿ ಬಂದದಲ್ಲ. ಆಶೀರ್ವಾದ ಮಾತುಕಟ್ಟಿವೆ. ಮಾತಾ ಕುಲಾಲ ಬಾಂಧವರೇ, ಈ ಭವ್ಯ ಮಂದಿರ ಇನ್ನೇ ಉದ್ಘಾಟನೆ ಅಂತಾರೆ ಇದಕ್ಕೆ ಮಾತ್ರ ನಿಖಲಿನ ಸಹಾಯನು ಈ ಒಂದು ಭವ್ಯ ಕುಲಾಲ ಮಂದಿರ ಓಪನ್ ಆಯ್ನ ಈ ಸಂದರ್ಭಗಳು ಮಾತೆಲ್ಲ ನಿಖಲು ಪ್ರತಿ ವರಿಲ್ಲ ಇಕಡೆ ಬೇರೆ 5 ರೂಪಾಯಿ ಲೆಕ್ಕ 5 ರೂಪಾಯಿ 100 ರೂಪಾಯಿ 1,000 ರೂಪಾಯಿ ಕೊಟ್ಟು ಈ ಭವ್ಯವಾದ ಮಂದಿರವನ್ನು ಕಟ್ಟಡ ಸಹಕಾರ ಕೊಡ್ತಾರೆ. ನನ್ನ ತುಂಬುಗಳ ಈ ಮಂದಿರ ಆಪಿನ ಪ್ರತಿ ಒಂದು ಕಾರ್ಯಕ್ರಮಗಳ ನಿಗಳು ಮಾತೆಲ್ಲ ಬೆರಿಸಾಯಬಹುದು ಬಟ್ ಈ ಮಂದಿರ ಕಟ್ಟಿರೋಕ ಗತ್ತ ನನ್ನ ಖರ್ಚು ವೆಚ್ಚಗಳು ಭಾರಿ ಬೋಡಾಪಡು ಐದು ಬೋಡದ ಮಾತೆಲ್ಲ ನಿಕ್ಲೆ ನಮ್ಮ ಮದುವೆ ಆವಡು ನಿಕ್ಲೆನ ಬಾಯಕ್ಕೆ ತಮ್ಮನ ಬರ್ತಡೇ ಇದು ಪೂರ ಈ ಸಂಗೋಡು ನಿಖುಲಾದ ಭಕ್ತದ ಈ ಸಂಗೋಡೆ ಮನ್ಪೋಡು ಬಂದು ಹೇಳ್ತೇನದಿಲ್ಲ ಅಚ್ಚಾದ ಮಾತಾಡಿಲ್ಲ. ಈ ಒಂದು ಸುಸಂದರ್ಭವೈದ ನಮ್ಮ ಜನಗಳು ಈ ಕುಲಾಲ ಬಾಂಧವರ ಕುಲಾಲ ಮಂದಿರ ಕೊಲ್ಲೆಡವರ ಲೆಕ್ಕ ಶ್ರಮಪಟ್ಟಿನ ಮಾತಾಡಿಲ್ಲ ಯಾನ ಕೈ ಮುಗಿದ ಅಟ್ಲಿಗೆ ಒಂದು ಧನ್ಯವಾದ ಬಂದ ಪಾತ್ರ ಮುಗಿತದೆ. ಕೊಲ್ಯ ಕುಲಾಲ ಸಂಘ ಸುಮಾರು 80 ವರ್ಷಕ್ಕಿಂತ ಇಂಚಿನಲ್ಲಿ ಅಭೂತಪೂರ್ವ ನಿರೀಕ್ಷೆಯ ಕನಸನ್ನು ಕಂಡೊಂದಿರ್ತೇವೆ. ಅವು ಇನಿ ಐಕೊಂಜಿ ಮೂರ್ತ ಕೊಡೋದು ಬರ್ತದೆ. ಈ ಸಭಾಂಗಣ ಉದ್ಘಾಟನೆ ಆಗ್ತದೆ. ಇದು ನನಗೆ ಪೂರೈಕೆಲ್ಲ ಭಾರಿ ಖುಷಿದ ವಿಷಯ. ಈ ಸಭಾಂಗಣಡು ನನ್ನ ಇಂಚಿನ 2 ಮದುವೆ ಬಯಕೆ ಅವರು ಬಕ್ಕೊಂಜಿ ಕೊಡಂಜಿ ಅವರು ಐತ ಒಟ್ಟಿಗೆ ನಮ್ಮ ಸಮಾಜದ ವಿದ್ಯಾಭ್ಯಾಸ ಪಡು ಬಡವರಿಗೆ ಮದುವೆ ಪಡು ನಿಂಚಿನ ಒಂಜಿ ಶಕ್ತಿ ಕೇಂದ್ರ ಅವಡು ಪಂಡು ಯಾನ ಪಂಡೊಂದಿಲ್ಲ. ನಮ್ಮ ಸಮಾಜಕ್ಕೂ ಗೋಡಾಯಿನ ಈ ಕಲ್ಯಾಣ ಏರು ಬಡವರಿಗೆ ಅಕ್ಲೆಗೊಂಜಿ ಸಾಮೂಹಿಕ ವರ್ಷಕ್ಕೊಂಜಿ ಸಾಮೂಹಿಕ ವಿವಾಹ ಮಲ್ಪನಂಚಿನ ನೇನು ಒಟ್ಟು ಕೊರಡು ಪಂಡದ ಯಾನ ಈ ಕೊಲ್ಯ ಸುಲಾಲ ಸಂಘದ ಅಧ್ಯಕ್ಷರೇನ ಭಾಸ್ಕರ್ ಕೊಟ್ಟಾರುಲ್ಲೆ ಅರಡಲ್ಲ ಅಂಚನೆ ಮೂಲು ಎಕಡೆ ನಮ್ಮ ಮೂಜಿ ವಿಶೇಷ ಹಿರಿಯ ಅಕ್ಕಲಿಗೆ ಸನ್ಮಾನ ಮಾಡ್ತಿದ್ದೇವೆ. ಅಕ್ಕಲ್ಲ ಏಬಲ ಇತಿಹಾಸ ಇಂಚಿನ ಬಂದ್ಪಂಡ ಇತಿಹಾಸದ ಈ ನಮ್ಮ ಹಿರಿಯ ಅಕ್ಕಲಿಗೆ ಸನ್ಮಾನ ಮಾಡ್ತಿದ್ದೀನಿ ಒಂದು ಇತಿಹಾಸನೇ. ಈ ಕೊಲ್ಯ ಸಂಘದ ಇತಿಹಾಸದ ಹುಟ್ಟೊಟ್ಟು ಇದು ಇನ್ನೊಂದು ವಿಶೇಷ ದಿನ. ಈ ಇತಿಹಾಸದ ಈ ಕರೆಕ್ಷನ್ ನಮ್ಮ ಗುಂಬುದ ಪೀಳಿಗೆಯಿಂದ ನಮ್ಮ ನೆಕ್ ಒಟ್ಟು ಮಲ್ತೊಂದು ಈ ಸಮಾಜದ ಏಳಿಗೆಗೆ ಊರೆಲ್ಲ ಬಂದಲು ಸೇರೊಡ್ಡು ನೇನು
ನಮ್ಮ ಏತು ಕಷ್ಟೊಡಿತ ಐನ ಆ ಗೌರವದ ದಿನಕುಲೇನ ನೆನಪು ಮಲ್ತೊಂದು ನನಾತ್ ಜನಕುಲು ನಮ್ಮ ಬಂಧುಲು ಸಮಾಜದ ಕುಲವಡು ಬೇದ ಕುಲವಡು ಊರೆಲ್ಲ ಸೇರೊಂದು ಈ ಎಡ್ಡೆ ಕೆಲಸ ಮಲ್ತೊಂದು ಕೊಡು ಯಾನ ಈ ಸಂದರ್ಭಗಳು ನಮ್ಮ ವೀರನಾರಾಯಣ ದೇವಸ್ಥಾನದ ಬಗ್ಗೆ ಒಂದು 2 ಮಾತುಗಳನ್ನು ಕೊಂಡಾಡು ಸುಮಾರು 2017 ಪ್ರಾರಂಭ ಆಯ್ನ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಇತ್ತ ಭಾರತದಿಂದ ಸಾಗೋದುಂಟು ಗರ್ಭಗುಡಿದ ಕೆಲಸ ಆಗ್ತದೆ ಅಂಚನೆ ಇತ್ತೆ ಪೌಳಿದ ಕೆಲಸ ಕೂಡ ಆಗುತ್ತುಂಟು ನೆಕ್ಸ್ಟ್ ಬರ್ಬಿನ 2023 ಫೆಬ್ರವರಿ ಬ್ರಹ್ಮಕಲಸದ ಟೈಮ್ಡು ಪೂರ್ಣ ಮಟ್ಟದ ಸಮಗ್ರ ಜೀರ್ಣೋದ್ಧಾರ ಕಾರ್ಯ ಮುಗಿದು ಬ್ರಹ್ಮಕಲಸ ಹಾಕಿನ ನಮ್ಮಡ ಒಂಜಿ ನಿರೀಕ್ಷೆ ಉಂಟು ಅವು ಖಂಡಿತ ದೇವರು ಪಂಡದ ನಮ್ಮ ಸಮಾಜದ ಒಂದೊಳ್ಳೆಯ ನೆಕ್ಕ ಬೊಡಾಪಿನ ತನು ಮನ ಧನ ಸಹಾಯ ನಮಗೆ ನಿರೀಕ್ಷೆ ಮೀರಿದು ಕೊಡ್ದು ಒಂದೇ ಸ್ಪಿರಿಟೆಡ್ ಈ ಕೆಲಸ ಆಪಿನಂಚಿನ ವ್ಯವಸ್ಥೆ ಆವುಡು ಬಂದು ಈಗ ಮಾತಾಡಲ್ಲ ನಂಗೆ ಜನಬಲ ಜಾತಿ ಬಲ ಅಂಜನೆ ಹಣ ಬಲ ಇಂಥದ ಸಾಮಾಜಿಕ ವ್ಯವಸ್ಥೆ ತಗೊಂಡ ಜಾತಿ ಬಲ ಇದ್ದಿದ್ದ ಕೆಲಸ ಈ ಜಾತಿ ಬಲದ ಒಟ್ಟಿಗೆ ಈ ಧನಬಲ ಹೊರಡಾಂಡ ನಮ್ಮ ಪೂರ ಒಟ್ಟು ಸೇರಿದು ಪೂರೆಲ್ಲ ಒಂಜಿ ಆಧ್ಯಾತ್ಮಿಕ ಆವಡು ಧಾರ್ಮಿಕ ಚಿಂತನೆ ನಮ್ಮ ಮೈಗೂಡ್ದು ಬರೋಡು ಪಡೆದು ನಿಗಂಡ ಪೂರ್ವಲ್ಲ ಏನು ಪಡೋದಿಲ್ಲ ಇಂಥ ಬಗ್ಗೆ ನಮ್ಮ ಮೊಲ್ಲ ಬಿಸಿನೆಲ್ಲ ಪಡ್ತೇವೆ ಎಂಕ್ಲೇಟ್ ಹೆಂಚಿನ ಆವಡು ಈ ಸಮುದಾಯಕ್ಕೆ ಹೆಂಚಿನ ಆವಡು ಐನೆಂಕಲು ಕೊರ್ರೆ ತಯಾರಿಲ್ಲ ಪಂಡದ ಬಣ್ಣ ಆಶ್ವಾಸನೆ ಕೊಡ್ತೇವೆ ಎಂಥ ಪಿರವಡು ಈ ಕೊಲ್ಯ ಕುಲಾಲ ಸಂಘದ ಪದಾಧಿಕಾರಿಗಳು ಬೆಳೀತಾಗದೆ ನೆಕ್ಕ ಬೊಡಾಬಿನ ಇಂಚಿನ ಧನದ ವಿನಿಯೋಗ ಬೊಡಾಬಿನ ಇಂಚಿನ ವ್ಯವಸ್ಥೆ ಉಂಟು ಐನ ಸರ್ಕಾರಗಳು ಇತ್ತೆ ನಂಗೆ ಈ ಕರಿನ ಕೆಲವು ವರ್ಷದ್ದು ಹಿಂದುತ್ವ ಬಂದಿನ ಒಂದು ಶಕ್ತಿ ಗಟ್ಟಿಯ ಒಂದುಂಟು ಈ ಗಟ್ಟಿದೊಟ್ಟಿಗೆ ನಮ್ಮ ಈ ಇಲ್ಲ ಹಿಂದುಳಿದ ವರ್ಗ ಸಮಾಜ ದುಂಬು ಬರೋಡು ನೆಕ್ಕ ಇಂಚಿನ ಸರ್ಕಾರದ ವ್ಯವಸ್ಥೆ ತಿಕ್ಕೊಂಡು ಐದು ಪೂರ ನಮ್ಮ ಪಡೆಯನ್ನ ವ್ಯವಸ್ಥೆ ಆವಡು ಬಂದು ಕಂಡೊಂದು ಒಕ್ಕ ಈ ಕೊಲ್ಯಾಸಗಳು ಈ ನೂತನವಾದ ಬೈಯುವ ಕಟ್ಟಡಗಳು ಪೂರೆಲ್ಲ ಏರಿ ಆಯ್ತಾ ಇರೋಡು ಮಸ್ತ್ ಬೆಂತೇವೆ ಅಟ್ಲಿಗೆ ಪೂರ ಅಭಿನಂದನೆ ಪಡೋದು ಊರಿರಿಲ್ಲ ಶುಭ ಹಾರೈಸೋದು ಅಭಿನಂದನೆ ಮುತ್ತೊಂದಿ ಮಾಡೋದು ಪೂರಿಗೆ ಈಗ ಪೂರ್ಣಂಜನ ಅವಕಾಶ ಉಪಯೋಗ 2 ಪಾತಿರೋದು ವಿರಾಮ ಪಡೋದು ಸುಲ್ಮೇಲೆ ಪಡೋದು 2 ಪಾತಿರೋದು ವಿರಾಮ ಪಡೋದು ಕೊಲ್ಯ ಕುಲಾಲ ಸಂಘ ರೂಪುಗರ್ತದ ಪಾತ್ರ ಕೆ ಪುರುಷೋತ್ತಮ ಕುಲಾಲ ಸೌಂದರ್ಯ ಸದಾಯ ಬಂದು ಈಗ ಭಾಷೆನೇ ಬರ್ತೀವಿ ಅಂತ ಪಾತ್ರೆನೇ ಭಾರಿ ಬಂದ ಅಂಡ ಇಂకొన్ని ಬರ್ತಾರೆ ಈಗ ಇದು ಕಟ್ಟಡವನ್ನು ಕಲ್ಪಿನ ಭಾರಿ ಪೂರ್ಣ ಆಗ್ತದೆ ಭಾರಿ ಆಗ್ತದೆ ಸಮಯದ ಆಗಲಿ ಅಂದ ಗಂಡ ಎಲ್ಲ ಪಲ್ಲಿ ಅಲ್ಲ ಸಂಸಾರ ಪಲ್ಲಿ ಕೈಕಲ್ಲಿ ನಿಂತಿರುತ್ತೆ ವರ್ಷಗೊಂದು 2 ಸಾರಿ 15 ಬರ್ತೀನಪ್ಪ ನೀನು ತೋಂದು ಭಾರಿ ಪೂರ್ಣ ಆಗ್ತದೆ ಭಾರಿ ಆಗ್ತದೆ ನಮ್ಮ ಎಡ್ಡು ಕೊಟ್ಟು ಸಹಿ ಕೊಟ್ಟು ಕೆಲವು ಸರ್ತಿ ಕೊಟ್ಟು ಬರೋದ್ರೆ ಅವು ಆಗ್ತದೆ ಅಂತ ಸಹಿ ಎಡ್ಡೆ ಕೊಟ್ಟು ಬೈತು ಮಾತ್ರ ಅಂತ ಕಾರ್ಯನ ಪಾತ್ರ ಉದಿಪಣದಲ್ಲಿ ಗುರುಕರ್ಣದ ಪಾತ್ರ ಭಾಸ್ಕರ್ ಗುತ್ತಾರ್ ಅಂಚನೆ ಹರೀಶ್ ಅಮ್ಮರ ಮಗರು ಕೋಶಾಧಿಕಾರಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇನ್ನು ಉಪಸ್ಥಿತಿಗಳ ಗೌರವಿಸುವುದಿಲ್ಲ ಸೊಲ್ಮೇಲು ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣಗಳು ನಮ್ಮ ಜಾಗ ಪೋನಾಗ ನಮ್ಮ ಜಾಗ ಬರೆದುಕೊಳ್ಳಲು ನನಗೆ ಒರಿನ ಜಾಗದ ಎಂಚೆ ಕಟ್ಟಣೆ ಬಂಡದ ತೀರ್ಮಾನ ಆನಾಗ ಆ ಸಮಯದ ಕುಲಾಲವಿದೆ ಯುವ ವೇದಿಕೆ ಬಂಡದ ಬಂದ ಒಂದು ಸಮಾರಂಭಗಳು ಆ ಯುವ ವೇದಿಕೆದ ಜವನೀರು ಒಂದು ಹುಮ್ಮಸಡು ಆಣಿದ ಪೊರ್ತುಡು ವೆಂಕಪ್ಪ ಕಣ್ಣೀರು ತೋಟದ ಅಧ್ಯಕ್ಷ ಸ್ಥಾನಗಳು ಭಾರಿ ವಿಜೃಂಭಣೆ ಒಂದು ಶಂಕುಸ್ಥಾಪನೆ ಆದ ಇನ್ನೇ ಆಯ್ದ ಬಕ್ಕ ನಮ್ಮ ಹಿರಿಯರಾಯ ಶ್ರೀಮಾನ್ ದೇವಪ್ಪ ಅಂಬಿಕ ರೋಡ್ ಸಾಧಾರಣ ನಮ್ಮ ಸಂಘದ 4 ವರ್ಷ ಅಧ್ಯಕ್ಷರಾಯರು ಈ ಸಮಯದಲ್ಲಿ ನಂಗೆ ಅಗಲೀಕರಣದ ರಾಷ್ಟ್ರೀಯ ಹೆದ್ದಾರಿ ಕಾಸು ಸಂಘದ ಕಾಸು ಅಂಚನೆ ಊರ ಪರ ಊರದ ದಾನಿನಾಯಕನ ಸಹಾಯಗಳು
ನಮ್ಮ ಒಂದು ಹಂತಗೂ ಆಯ್ನಾದ ದೇವಪೇರ್ನ ಒಂದು ಟರ್ಮಡೆ ಮನ್ಬೋಡು ಬಂದು ಹಠ ಎತ್ತಿನಾಗ ಕೆಲವು ಒಂದು ಕಾಸ್ತ ನೆಟ್ಟು ಎಂಗ್ಲಿಗೆ ಅಡಚಣೆಯಾಗ ಎಂಗು ಆನಿದ ಆಡಳಿತ ಮಂಡಳಿ ಒಂದು ಸಾಲ ರೂಪಾಡು ನಮ್ಮ ಖಾತೆಗೆ ಏನಿಗ ಒಂದು 25 ಲಕ್ಷ ಆಡ ಆವರು ಪಡೆದು ಆಡ ಆ 25 ಲಕ್ಷ ಸಾಲದ ರೂಪ ಕೊಡ್ತಿನ ಮಹಾಮಾನ್ಯರನ್ನು ದಾರಿ ನಕಲಿಗೆ ಈ ಸಂದರ್ಭದ ಈ ಕಟ್ಟಣದ ಪ್ರತಿಯೊಂದು ಕಂಡಿ ದಾರಂದ ಗೋಡೆ ತೂಣಗ ಖಂಡಿತವಾದ ಈ ಸಂಘವು ನೆನಪು ಹೊಂದುವ ಬಂದರೆ ಈ ಸಂದರ್ಭ ಇಚ್ಛೆ ಪಡೋದು ಅವೇ ಲೆಕ್ಕನೆ ಆನಿದ ಸಂದರ್ಭಗಳು ಏಕನೇನ ಈ ಕಟ್ಟಡದ ನಮ್ಮ ಈ ಕಟ್ಟಡದ ಉದ್ಘಾಟನೆ ಗುತ್ತಿಗೆದಾರನ ಸತೀಶ್ ಬಂಗೇರು ಅಂಚನೆ ಗುತ್ತಿಗೆದಾರನ ನಮ್ಮ ಸತೀಶ್ ಬಂಗೇರು ಬೊಕ್ಕ ಕಾಂಟ್ರಾಕ್ಟರ್ ಬೊಕ್ಕ ನಮ್ಮ ಈ ಸಿವಿಲ್ ಇಂಜಿನಿಯರ್ನ ಸುರೇಶ್ ಅಂತ ಒಂದು ವಿನ್ಯಾಸಗಳು ಬೇರೆ ಬೇರೆ ರೀತಿಯ ಕಾಮಗಾರಿಗೆ ಮನ್ಪುನಾಗ ಉದ್ಘಾಟನೆ ಮನ್ಪುನಾಗ ನಮ್ಮ ಆಡಳಿತ ಮಂಡಳಿದವರು ಒಂದು ಈ ರೀತಿಯ ನಿಖಿಲ ಎದುರು ಕೂಡ ತೋರಿಸಬೇಕು ಈ ಬಿಲ್ಡಿಂಗ್ ಹೆಚ್ಚ ಬೈದಿನಿ ಒಂದು ಆಡಿದ ಇಂಜಿನಿಯರ್ ಬಂದರೆ ನಿಖಲು ಒಂದು ವೇಳೆ ಬುಳ್ಳದನ್ನ ನಾವು ಖಾಲಿ ಜಾಗಕ್ಕೆ ತಕ್ಕೊಂಡು ರೆಡ್ಡಿಮೇಡ ಗುಡ್ಡ ನಿಖಲಿಗೆ ಒಂದು ವೇಸ್ಟ್ ಹಾಕೊಂಡು ಎಕ್ಸ್ಟ್ರಾವಾದ ಒಂದು ರೂಮ್ ಅಂತಂದಾಗ ಅವರು ಆಡಳಿತ ಕಚೇರಿ ಹಾಕೋದು ಒಂದು ಕಮರ್ಷಿಯಲ್ ಹಾಕೋದು ಅವೇ ಲೆಕ್ಕನೆ ಬಾಲ್ಕನಿ ಮಂತ್ರದ ಈ ಸಂಘಕ್ಕೆ ಒಂದು ಲುಕ್ ಬರ್ಬೋದು ಬಂದ ವಿಷಯಗಳಿಗೆ ಸಂದರ್ಭ ದಿನಗ ಆನಿದ ದಿನಗಳು ದೇವಪ್ಪರ ನೇತ್ರಡು ಸಂಪೂರ್ಣವಾದ ಸಹಕಾರ ಮಂತ್ರಿಗಳಿಗೆ ಕೈಬಾಡ್ಯ ಆಡಲ ಆ ಕೈಬಾಡಿನ ವಿಷಯ ಸಾಧಾರಣ ಒಂದು 35 ಲಕ್ಷ ಹೆಚ್ಚ ಖರ್ಚಾಗ ಇದನ್ನಾಡ ಒಂದು ವೇಳೆ ಏಕರೋಜಿ ಕೈಪಾಡಿನಾಡ ಖಂಡಿತವಾದ ಆ ಸಮಯದ ಉದ್ಘಾಟನೆ ಮಾಡ್ಕೊಂಡು ಒಂದು ಆಲೋಚನೆ ಇರ್ತದೆ ಅವೇ ಲೆಕ್ಕನೆ ಬೇರೆ ಬೇರೆ ಒಂದೊಂದು ಮತ್ತೊಂದು ಪೋಯ ಈ ಎನ್ಮ ವರ್ಷ ಅವಳ ನಮ್ಮ ಪಾಟ್ನ ಯೋಜನೆಗಳ ಮಿತ್ತಾಡು ಆಡಲ ಇದುವೇ ವೇದಿಕೆ ಪ್ರಿತಮೇತ್ ಕುಲ್ದಿನ ಹಿರಿಯರಾಗ ಭಾರತದ ಪೂವಪಣ್ಣಿ ಒಂದು ದಿನ ಬಂದು ಪಂಡರು ಅದೇ ನಿಖಿಲಿಗೆ ಈದಿದ್ದು ಮಲ್ಲ ಪಿಲ್ಲರ್ ಬೋರ್ಡ ಒಂದು ಎಂದೇ ಪಿಲ್ಲರ್ ಅದು ಒಂದು ಓಪನ್ ಬಂದರೆ ನಿಮಗೆ ಬಲ್ಲಿ ಎತ್ತಿನ ಈದ್ ಮಲ್ಲ ಪಿಲ್ಲರ್ ಬೋರ್ಡ್ ಇತ್ತಿನ ಆಂಡ ಆ ಪಿಲ್ಲರ್ ದಾಯಪಾಡ ಮಣ್ಣ ಕುಲಾಲ ಸಂಘ ಯಾನು ಸದಾರ ಈ ಸಂಘಕ್ಕೆ ಬಂದು 30 ವರ್ಷ ಆಗಿ ಕುಲಾಲ ಸಂಘ ಈ ದುಮ್ಮದ ಬಿಲ್ಡಿಂಗಿನ ಮಂದಿನಿ ಒಂದು ನುರಿತ ಕಾಂಟ್ರಾಕ್ಟರ್ನ ಅವೇ ಲೆಕ್ಕನೆ ಈ ಬಿಲ್ಡಿಂಗ್ಗಳ ಮಂದಿನ ಒಂದು ನುರಿತ ಕಾಂಟ್ರಾಕ್ಟರ್ ನಿಮಗೆ ಮಾತ್ರ ಗೊತ್ತು ಭಾರತ್ ಬೇಡಿದ ಇಡೀ ಬಿಲ್ಡಿಂಗ್ ಮಂದಿನಂಚಿನ ಕಾಂಟ್ರಾಕ್ಟರ್ ಆರು ಕುಡ್ಡಡೆ ಒಂದು ಫೇಮಸ್ ಆಗಿದ್ದಾರೆ ಅರಣ್ಯ ಮಂತ್ರಿ ಬಂದ ನಿರ್ಧಾರ ಮಂತ್ರಿ ಆರು ಈ ಸಂದರ್ಭಗಳು ಎಂಗೆ ಬೇರೆ ಬೇರೆ ಐಡಿಯಾ ಮಂತ್ರಿಗಳೇನು ಮಲಮಲ್ಲ ಮಾತ್ರ ಒಂದು ರೀತಿಯ ವ್ಯತ್ಯಾಸ ಒಂದು ಕೊಂಡದವ ಈತ ಮಲ್ಲ ಒಂದು ಇತ್ತನಿಗೆ ತೋಜರೆ ಅವಕಾಶ ಇಂಜಿನಿಯರ್ ಆ ಕಾಂಟ್ರಾಕ್ಟರ್ ಬಂದು ಈ ಸಂದರ್ಭಗಳು ನಮ್ಮ ಈತ ಮಾತ್ರ ಬೆಳವಣಿಗಾನಗ ಸಮಾಜ ಬಾಂಧವರೇ ಎಂಕ ಈ ಕಮಿಟೆಡ್ ಸಾಧಾರಣ 8 ವರ್ಷಗಳು ಎನ್ನೋಟಿಗಿಂತಿನ ಮಾತಾ ಕಮಿಟಿ ಸದಸ್ಯರಲ್ಲಿ ಎಂಗಳು ಕೆಲವು ಜನ ಎಂಗಳನ್ನು ಕಳೆಯೋಣ ಆ ಉದಾಹರಣೆಗಾದ ಮಾಧವ ಉಳ್ಳಲ್ಬೈ ಮಾಜಿ ಅಧ್ಯಕ್ಷರು ಅಂಚನೆ ಜಯರಾಮ ಕಚ್ಚಡಿ ಬಂಡನಾರು ಕೋಶಾಧಿಕಾರಿ ಆಗಿದ್ದಾರೆ ಈ ಬಿಲ್ಡಿಂಗ್ ಅನಗ ನಮ್ಮ ಲೆಕ್ಕಪತ್ರ ಭಾರಿ ಅಚ್ಚುಕಟ್ಟಾದ ತೂತಿನಾರು ಅವೇ ಲೆಕ್ಕನೆ ವಿಶ್ವನಾಥ್ ಮಾಡೂರು ಅರಣ್ಯ ಕಳೆಯೊಂಡ ಅವೇ ಲೆಕ್ಕನೆ ಸುರೇಶ್ ಕುಲಾಲ್ ಪ್ರಿಂಟರ್ ಎಂಗಳು ಕಳೆಯೊಂಡ ಬಂಡ ಅಕ್ಕ ಹೋಗಿ ಆಸೆ ಇರ್ತದೆ ಅವೇ ಲೆಕ್ಕನೆ ಈ ಬಿಲ್ಡಿಂಗ್ ಆನಗ ಒಂದೇ ನಿನ್ನ ಮಾತ ಗೊತ್ತಪ್ಪು ಕುಂಪಲದ ತಿಮ್ಮಪ್ಪಣ್ಣಿ KT ಸ್ಟಾಲಿನ್ ಪಂಪುನಾರು ಭಾರಿ ಒಂದು ಆಸೆ ಇರ್ತದೆ ಯಾನು ಒಂದು ಕಣ್ಣು ಮುಚ್ಚಿನ ತುಂಬು ಈ ಬಿಲ್ಡಿಂಗ್ನ ತೂಡು ಪಟ್ಟದು ನಿಜವಾದ ಎನ್ನ ಪ್ರಕಾರ ಇನ್ನು ವೈಯಕ್ತಿಕವಾದ ಅನ್ನ ಒಂದು ಸ್ಟ್ಯಾಚ್ಯೂ ಮೂಲ ದೇವಡಾಪುರು ಆಗ ಈ ಸಂಘದ ಬೆಂಚಿನಾಥ ಏಕ ಬೆಂಚಿಜೇರಿ ಪಂಡದ ಈ ಸಂದರ್ಭ ಯಾನು ಪಣ್ಯರೆ ಇಷ್ಟಪಟ್ಟೆ ಅಂಚನೆ ಎಕಡೆ ಪಂಡಕನೆ
ಎಂಗ್ಳಿಗೆ ಸಾಲದ ರೂಪ ಕೊಡ್ತಿನಕ್ಕಳು ಈ ತೇಡ ಎಂಗುಲು 1 ವರ್ಷಕ್ಕೂ 2 ವರ್ಷಕ್ಕೂ ಸಾಲ ಕೇಂದಿನಿ ಆಂಡ ಎಂಗ್ಳಿಗೆ ಇನಿಮುಟ್ಟ ಆಗ್ಲಿಕ್ಕೆ ಸಾಲ ಕೊಡಿ ರಾತ್ರಿಜಿ ಅಂಚ ಬಕ್ಕೊಂಜಿ ತರ್ತದೆ ಎಂಗ್ಳೊಟ್ಟಿಗೆ ಇತ್ತಿನ ಈ ಎಕಡೆ ಬಂದ ಕಮಿಟಿದಾರಗಳು ಕಳೆ ಉಂಟೆ ಬಂದು ಕೇಶವ ಸಂಕೋಲಿಗೆ ಆ ಕೇಶವ ಸಂಕೋಲಿಗೆ ಅದೇನು ಕೂಡ ಈ ಸಂಘ ಖಂಡಿತ ಮರೆಪರಿಚಿ ಕೇಶವ ಸಂಕೋಲಿಗೆ ಅನಾರೋಗ್ಯ ಎಂಗಳೊಟ್ಟಿಗೆ ಬ್ಯಾಂಗ್ಳೂರಿಗೂ ಸರ್ಕಾರದ ಅನುದಾನಕ್ಕೂ ಒಂದು 2-3 ಸರ್ತಿ ಬರ್ತದೆ ಭಾರಿ ಒಂದು ಹೆಲ್ಪ್ ಮಾಡ್ತಿದ್ದಾರೆ ಅಂಚನಟ್ಟು ಆ ಒಂಥ ಜನ ಕಳವಣಿಟ್ಟು ಇಜ್ಜನ್ನೆಟ್ಟು ಇನ್ನೆಕ್ಕಲ ಅನುಪಸ್ಥಿತಿದೆ ಇನ್ನು ಎಂಗಳು ಇನ್ನು ಈತುಂಬಲ ವಿಜೃಂಭಣ ಸಭಾಕರಣವನ್ನು ಎಂಗಳು ಲೋಕಾರ್ಪಣೆ ಮನ್ಪಡೆ ಬಂದ ನೆನಪು ಮನ್ಪಣೆ ಎಂಗಳ ಕರ್ತವ್ಯ ಪಡೆದ ಈ ಸಂದರ್ಭಗಳು ಇಚ್ಛೆ ಪಡೆದರು ಈ ಸಂಘ ಆವಡೇ ಬಂದ ಸಾಲದ ರೂಪ ತೆತ್ತಂದಗಳ 1 ವರ್ಷಕ್ಕೂ 2 ವರ್ಷಕ್ಕೂ ಎಂಗಳು ಸಾಲ ತೆತ್ತಂದಿನಿ ಆಂಡ ಇನ್ನು ಏಳೆಮ್ಮ 5 ವರ್ಷ ಅಕ್ಲಿಗೆ ಪಿರಗೊರನ ಸಿಟ್ಟಿದ ಮೈಕ್ಕ ಒಂದೇ ವಿಷಯ ಬಂದ ಸಾಲದ ಕಲೆಕ್ಷನ್ ಕಮ್ಮಿ ಆಗಿ ಸರ್ಕಾರದ ಕಾಸು ಬಂದಾಗ ಸರ್ಕಾರದ ಕಾಸು ಹೆಂಚ ಕೊಡ್ಕೊಂಡು ದಾದಾಣದ ಅಭಿವೃದ್ಧಿ ಕಾಸು ದೀಕ ಪಡೆದಾಗ ಮನವೊಲಿಸಿದೆ ಅಕ್ಕಳಿಗೆ ಮನವೊಲಿಸಿದೆ ಈತೇಡ ಉಂತ್ಯ ಪಂಡದು ಅಕ್ಲ ಈತೇಡ ಉಂತ್ಯ ಪಂಡದು ಅಕ್ಲ ಮನಸ್ಸೆಲ್ಲ ಆಪಡು ಅಕ್ಲ ಗೀತೆ ಅಕ್ಲ ಎಲ್ಲೆಡೆ ಮಾತ್ರ ಪೋಯನಮ್ಮ ಅಕ್ಲಿಗೆ ಗುಣ ಈ ಸಭಾಂಗಣ ಉದ್ಘಾಟನೆ ಮಂತ್ರಿ ಬಕ್ಕ ನಮ್ಮ ಕಾಸು ಒಂದೇ ಕೊರಪ ಒಂದೇ ಪಂತ ಅಕ್ಕಲೆಲ್ಲ ಈ ಸಂಘ ಖಂಡಿತವಾದ ಮರೆಪರೇಚಿ ಈ ಸಂದರ್ಭಗಳು ಬಂದು ಯಾನು ಪಂತ ಬೊಕ್ಕ ಈ ಸಂಘ ಫಸ್ಟ್ಗೆ ಪಿಲ್ಲರ್ ಪಾಡ್ದು ತಗೊಂಡು ಫೌಂಡೇಶನ್ ಪಾಡ್ನಾಗ ಇಡೀ ಮಾತಾ ಸೇವಾದಳದ ಜವಳಿಯರು ಒಂದು ಇಡೀ ದಿನ ಕಾಂಟ್ರಾಕ್ಟರ್ ಕೇಳ ಈ ತಲಕಲ್ಪನೆ ಏತು ಸಾವಿರ ಹಾಕೊಂಡು ಅಪ್ಪ ಕಾಂಟ್ರಾಕ್ಟರ್ ಬಂದರೆ 1 ಲಕ್ಷ ಹಾಕೊಂಡು ಅಪ್ಪಗ ಆ ತಲಕಲ್ಪನಾಗ ಸೇವಾದಳದ ಜವಳಿಯರು ಕೊಡ್ಚಿ ನಮ್ಮ ಒಂದು ಕಾಂಡ ಸುರ್ಮಂಪುಗ ತಲಕಲ್ಪುಗ ಬಂಡದು ಆಣಿದ ಸೇವಾದಳದ ಒಂದು ಜವಳಿಯನ್ನು ಖಂಡಿತವಾದ ಈ ಸಂಘ ಮರೆಪರಿಚಿ ಅವೇ ಪ್ರಕಾರ ಇಲ್ಲಿ ಪ್ರತಿ ಒಂದು ಸೇವಾದಳದ ಜವಳಿಯರು ಮಹಿಳಾ ಮಂಡಳದಕ್ಕೂ ಸಂಘ ಮಣ್ಣು ಸಿಮೆಂಟ್ ಹೊರಗಿಡಲ್ಲ ಕುಳಾಲ ಮಹಿಳಾ ಘಟಕದಕ್ಕೂ ನಿರಂತರ ಸೇವೆ ಮಂದಿರ ಈ ಒಂದು ಜಾಗ ಅವೆಲ್ಲ ಈ ಸಂಘ ಮರೆಪರಿಚಿ ಮಣ್ಣುಡ್ಡ ಕಲ್ಲಡ್ಡ ಒಂದು ಕಾರ್ಯ ಮಾಡ್ತೇವೆ ಆಟದ ಒಂದು ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಸ್ವಸಹಾಯದ ಗುಂಪುಗಳು ಮಂತದೆ ಒಂದು ಅಕ್ಕಳ ಒಂದು ಒಗ್ಗಟ್ಟಿನ ಪ್ರದರ್ಶನ ಆ ಸಮ್ಮೇಳನ ಸಮೇತ ಎತ್ತ ಮುಟ್ಟಲ ಮಹಿಳಾ ಮಂಡಲಕ್ಕೂ ಇನ್ನು ನಡೆದೊಂದು ಬರ್ತೇನೆ ಅವೇ ಕಡೆ ಮಹಿಳಾ ಘಟಕದಕ್ಕೂ ಈ ಸಂಘ ಕೊಡ್ತಿನ ಕೊಡುಗೆ ಅಪಾರ ಯಾಕಂದ ಅಕ್ಕಳು ಒಂಜೊಂಜಿ ತಿಂಗಳಿಗೆ ದೀತಿನ ಕಾಸು ಓಡ್ತಿನ ಕಾಸು ಸಂಘ ಕಷ್ಟ ಉಪ್ಪಳಾಗ ಒಂಜಿ ಸತಿ ಸಂಘ ನೀರಿದ ಬೋರ್ವೆಲ್ ಹಾಳಾದಾಗ ಕಾಸಿದ್ದಂಡೆ ಅವಾಗ ಆ ಮಹಿಳಾ ಮಂಡಲದ ಘಟಕದಕ್ಕೂ ಸಂಘಗೂ ಬೋರ್ವೆಲ್ ಕಾಸರ ಸಮೇತ ಕೊಡ್ತಾರೆ ಅಮೌಂಟ್ ಪಡೆದ ಹೋಗಿ ಸಾಧಾರಣ ನೆನಪಿಸಿ ಅಕ್ಕನ ಸಹಕಾರ ಖಂಡಿತ ಇರ್ತದೆ ಅವೇ ಕಡೆ ಸಹಕಾರ ಇರ್ತದೆ ಅವೇ ಲೆಕ್ಕನೆ ಮಹಿಳಾ ಮಂಡಲದಕ್ಕೂ ಸೇವಾದಳದಕ್ಕೂ ನಿರಂತರವಾದ ಕೆಲಸ ಮಾಡಿದ್ದಾರೆ ಸೇವಾದಳದಕ್ಕೂ ಕೊರೋನಾ ಸಮಯಗಳು ಬೇರೆ ಬೇರೆ ರೀತಿಯ ಬಡವರಿಗೆ ಕಿಟ್ ವಿತರಣೆ ವಿದ್ಯಾರ್ಥಿ ವೇತನೆ ಹುಷಾರಿ ಜನಗಳಿಗೆ ಆ ಕಷ್ಟದ ಸಮಯದ ಕಲೆಕ್ಟ್ ಮಂದಿದೆ ಅಕ್ಲೆ ಕೊಡ್ತಾರೆ ಅಂಚಿನ ಸೇವಾದಳದಕ್ಕೂ ನಮ್ಮ ಕುಲಾಲ ಮಂದಿರ ಒಂದು ಸಮಾಜ ಖಂಡಿತವಾದ ಮನಪಂದು ಇನ್ನು ಹೆಂಗೂ ಏತುಮಲ್ಲ ವೇದಿಕೆ ಇತ್ತನಲ್ಲ ಆನಿದ ದಿನಟು ಕಣ್ಣಿಗೆ ತೋಜದುಂಟು ಸಮಾಜ ಬಾಂಧವರೇ ಅವೇ ಪ್ರಕಾರ ನಮ್ಮ ನಿಮಗೆ ಮಾತ್ರ ಗೊತ್ತಪ್ಪು ಪ್ರವೀಣ್ ಬಸ್ತಿಯನ್ನ ಕಾಲ ಆರ್ನ ಅಧ್ಯಕ್ಷ ಸ್ಥಾನರೂಪನಾಗ 2 ವರ್ಷ ನಿರಂತರ ಕೊರೋನಾದ ಒಂದು ಮಹಾಮಾರಿ ಪಂಪನ ಇಟ್ಟಿನಟ್ಟು ಸಂಘಕ್ಕೆ ಎಷ್ಟು ಕಷ್ಟ ಅವು ಬಂದು ನಿಂತಿದ್ದಾರೆ ಆ ಕೊರೋನಾ ಟೈಮ್ಲ ಪ್ರವೀಣ್ ಬಸ್ತಿಯ ನೇತೃತ್ವಗಳು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಬಂದಿದ್ದ ಸಂಘವನ್ನು ದುಂಬು ಬರೆಯರೆ ಪ್ರಯತ್ನ ಪಟ್ಟಿದ್ದೇವೆ ಅವೇ ಪ್ರಕಾರ ಈ ವರ್ಷದ ಆಡಳಿತ ಮಂಡಳಿಗಳು ಮೊನ್ನೆ ಡಿಸೆಂಬರ್ ಹೊಸತು ಬಂದಾಗ ಆಡಳಿತ ಮಂಡಳಿದಾಗ ಜವನಿಯಲ್ಲಿ ಆಡಳಿತ ಮಂಡಳಿದಾಗ
ಒಂದು ನಿರ್ಧಾರ ಬತ್ತ ಸೇವಾದಳದ ಜವನಿಯರನ್ನು ಕೊಡಲೆಂದು ಬರ್ತದೆ. ಈ ಸೇವಾದಳದ ಇಡೀ ಸಾಧಾರಣ ಕೊರೋನಾ ಬಂದ ಮಹಾಮಾರಿ ಈ ಸಂಘದ ಸುತ್ತಮುತ್ತಲ ಕಾಡುದಲ್ಲ ಕೈತನ ಅವೇ ಲೆಕ್ಕನೆ ಮಣ್ಣು ಸಿಮೆಂಟ್ ಪೂರ ಇತ್ತೇನೆ ಉಚ್ಚಿಲ ಘಟಕ ಬಕ್ಕ ತಲಪಾಡಿ ಘಟಕ ದೇವರಿಪುರ ಘಟಕದ ಈ ಘಟಕದ ಸೇವಾದಳದ ಜವನಿಯರನ್ನು ಈ ಆಡಳಿತ ಮಂಡಳಿ ಈ ಸಮಾಜ ಖಂಡಿತ ಮರೆಪರೆಜ್ಜಿ ಅಭಗದ ಕಾಸು ಕೊರತೆ ಇರ್ತದೆ. ಒಲಿಯ ದಿನ ಚಾತ ಕಾಸು ಕೊಡದು ಆ ಸೇವಾದಳದ ಜವನಿಯರಿಗೆ ಸಮಾಧಾನ ಮಂತಂತೇಳಿ ಒಂಜಿ ಕಾಂಡ 7 ಗಂಟೆ ಬತ್ತಿನ 15 ಗಂಟೆ ಮುಟ್ಟ ಕೆಲಸ ಮಂತದೆ ಇಡೀ ಸಂಘದ ಕ್ಲೀನ್ ಮಂತಿದ್ದೇವೆ. ಅಪಗ ಮಾತಾಡ ಬಂದಿರು ಓ ಸಂಘ ಉದ್ಘಾಟನೆ ಆಪುಣ ಒಂದು ಖಂಡಿತ ಉದ್ಘಾಟನೆ ಇಜ್ಜಾಂಡಿ ಕಾಸಿಲ ಇಜ್ಜಾಂಡಿ ನಮ್ಮ ಕಾಲು ಇಜ್ಜಾಂಡಿ ಕರೆಂಟ್ ಕಟ್ಟರೆ ಕಾಸು ಇಜ್ಜಾಂಡಿ ಮಾತಾ ಇಜ್ಜಾಂಡಿ ಆತು ಕೊಟ್ಟು ಸರ್ಕಾರದ 80 ಲಕ್ಷ ಬತ್ತಿನೆಟ್ಟು ಅನುದಾನ ಬತ್ತಿನೆಟ್ಟು 12.5 ಲಕ್ಷ ಬಾಕಿ ಇರ್ತದೆ. ಎಂಕುಳು ಈ ಆಡಳಿತ ಮಂಡಳಿಗಳು ಭಾರತದ ದೈವ ಒಂದು ದಿನ ಯಾನ ಅಧ್ಯಕ್ಷ ಆದ ಸೀತಾರಾಮ್ ಬಂಗೇರ್ನ ಇಲ್ಲಡಬಹುದು ಅದನ್ನ ಆಶೀರ್ವಾದ ಪಡೆಯನಗ ಆರು ಪಂಡರೆ ಭಾಸ್ಕರ ಓಲೋದ ಈರೋಜಿ ಕೇಳ್ತೂಲ ದಾಯ ಒರ್ಮ ವರ್ಷ ಮುಖ ಓಪನ್ ಆಗಿ ಬಂದಿದೆ ಅದನ್ನ ಸರಿಯಾಗಿ ಕೇಂದ್ರ ಆಡಲ ಕೇಂದ್ರ ಯಾನು ಎನ್ನ ಕಮಿಟಿ ಸದಸ್ಯರ ಪಂಡದು ಭಾರತದ ಚಾವಡಿ ಬೋದು ನಮಬೋದು ಕೈ ಮುಗಿಗ ಎಂಗ್ಲ ಈ ವರ್ಷ ಎಂಚಾಳ ಮಂತದ ಮಾರ್ಚದವಲ ಎಂಗ್ಳು ಓಪನ್ ಮನ್ಪೊಡೆಯ ಪನ್ಪುಡ ವಿಷಯಗಳು ಭಾರತದ ಚಾವಡಿ ಬೋದು ಮಲ್ರಾಳ ಪ್ರಾರ್ಥನೆ ಮಂತ್ರ ಬತ್ತ ಅವೇ ಲೆಕ್ಕನೆ ಮಾರ್ತ ಪ್ರಾರ್ಥನೆ ಬತ್ತ ಬಂದಾಗ ಸಂಘದೊಳೆ ಬಂದಾಗ ಮತ್ತು ಒಂದು ವಾರದೊಳ ಈ ಸರ್ಕಾರದ ಅನುದಾನ 12 ಲಕ್ಷ ನಿಮಗೆ ಬೈದಿನ ಬಂದು ನಿಮಗೆ ಫೋನ್ ಬರ್ತದೆ ಎಂಗೆ ಮಾತಾ ಖುಷಿಯಾದ ಸಮಾಜ ಬಾಂಧವೇ ಎಂಚಾಳ ಮಂತದೆ ಈ 12 ಲಕ್ಷ ದಾನ ಮನ್ಪುಟಿ ಪಂಡದೆ ಆಲೋಚನೆ ಮನ್ಪುಡಾಗ ನನ್ನ ಎಂಗುಳು ಇಂಚ ದಾನಿ ನಕ್ಲ ಕೈತಲ್ ಬೋರ್ಡ್ ದಾನಿ ನಕಲು ಬೋರ್ಡಿನಾಥ ಎಂಗ್ಲೇ ಕೊಡ್ತೇವೆ ಸಭಾಂಗಣದ ಇಡೀ 10 ಲಕ್ಷದ ಇಡೀ ಟೈಲ್ಸ್ ಅವೇ ಬೇತೆ ಬೇತೆ ರೀತಿಯ ದಾನಿ ನಕ್ಲದ ಕೂಡ ಪೋಯಿನ ಕೇಂದ್ರ ಮುಜುಗಡೆ ಹಾಕೊಂಡು ಬಂದಿದೆ ಎಂಗುಳು ಆಡಳಿತ ಮಂಡಳಿದ ಒಂದು ಪ್ರಸ್ತಾಪನೆ ಈ ಆಡಳಿತ ಮಂಡಳಿಗೆ ಪ್ರಧಾನವನ್ನ ಆರ್ಥಿಕ ನೆರವು ಏರಾಳದ ಒಂದು ಮನ್ಪೋಡು ಬಂದಿದೆ ಅವಾಗ ಒಂದು 2 ವರ್ಷ ತುಂಬು ಕುಂಬಾರ ಗುಡಿಗಾರಿಕೆದ ಅಧ್ಯಕ್ಷರಾದ ಮೈರೋಳಲ್ಲಿ ಬಂದಿದೆ ಎಂಕುಳು ಸಹಾಯ ಕೊಡ್ಬೋದು ಒಂದು ಅರ್ಜಿ ಕೊಡಲಿ ಅಂದು ಆಂಡ ಅವೇನು ಈ ಆಡಳಿತ ಮಂಡಳಿ ಅವೇನು ವಿಷಯ ದಿನಾಗ ಈ ಆಡಳಿತ ಮಂಡಳಿ ಐಕೆ ಬೆಂಬಲ ಕೊಡ್ದು ಸರ್ವಾನುಮತದ ಮಧ್ಯದ ಎಂಚಾಣ ಮಧ್ಯದ ಒಂದು 25 ಲಕ್ಷ 20 ಲಕ್ಷ ₹1,000 ದೆಪ್ಪೋಡು ಬಂದು ಈ ಆಡಳಿತ ಮಂಡಳಿ ನಿರ್ಧಾರ ಮಂತ್ರಿ ಕುಂಬಾರ ಗುಡಿಗೈಗಾರಿಕೆ ನಮ್ಮ ಬೋಯ ಗುಡಿಗೈಗಾರಿಕೆಗಳು ಸಮಾಜಕ್ಕೂ ಸಹಾಯ ಮಂತ್ರಿನ ದಾಯ ಬಂದ ವಿಷಯಗಳು ಆ ಕುಂಬಾರ ಗೈಗಾರಿಕದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಆಡಳಿತ ಡೈರೆಕ್ಟರ್ಗಳಿಗೆ ಎಂಗಳು ಅಭಾರಿ ಆದಿಲ್ಲ ಅಕುವಂತ ಕಾಸು ಕೊಡಿಯರು ಅವೇ ಪ್ರಕಾರ ಎಂಗಳಿಗೆ ಒಂಜಿ ಅವರೊಂದು 10 ಲಕ್ಷ ತಿಕ್ಕನಾಗ ಕೂಡಲೇ ಕಟ್ಟಡದ ಅನಿಲ್ ದಾಟ್ ಬಂದಿರು ಭಾಸ್ಕರನ್ನ ಈರು ದಾರ ಕೋಡೊಡ್ಸಿ ನಮ್ಮ ಜಪ್ಪುಗ ಒಂಜಿ ಮಾದರಿ ಒಂಜಿ ಸಮಾಗಮ ಮನ್ಪುಗ ಬಂದದು ಎಂಟು ನಿಗಳು ಮಾತ್ರ ಬೆರಿತಾಯ ಕೊಡಲೇ ಬಂದ ಅಂಚನೆ ನಮ್ಮ ಈ ಆಡಳಿತ ಮಂಡಲದ ಜವನಿಯರು ದೇವಪುರ ನಮ್ಮ ಸೇವಾದಳದ ಜವನಿಯರು ಅನ್ನೊಟ್ಟಿಗೆ ಇರ್ತದೆ ಇತ್ತ ಮುತ್ತಲ ಒಂದು ಈ ರೀತಿಯ ವ್ಯವಸ್ಥೆ ಬರೆಯದ ಕಾರಣ ಅನಿಲ್ ದಾತನ ಪ್ರೋತ್ಸಾಹ ನಿಖಲ ಮತ್ತು ಪ್ರೋತ್ಸಾಹ ದಾನಿ ನಕಲ ಪ್ರೋತ್ಸಾಹ ಪಂಡದು ಪಂಡ್ಯರು ಇಷ್ಟಪಡುವುದಿಲ್ಲ ಅದೇ ಪ್ರಕಾರ ಈ ಸೇವಾದಳದ ಜವನಿಯರು ಇನ್ನೇ ಈ ಸಂಘ ಈ ಸಭಾಂಗಣನ ಒಂದು ರೀತಿಯ ವ್ಯವಸ್ಥೆ ಮಾಡಿಕೊಂಡ ಈ ಸೇವಾದ ಜವನಿಯರು ಈ ಸಂಘದ ಒಂದು ಬೆನ್ನೆಲುಬಾದ ಉಲ್ಲೇಖ ಪಂಡು ಇಷ್ಟಪಡ್ತದೆ ಅಂಚನೆ ಮಹಿಳಾ ಮಂಡಲದ ಕೂಡ ನನಾಥ ಮಹಿಳಾ ಮಂಡಲದಗಳು ಮಹಿಳಾ ಘಟಕದಗಳು ಈ ಸಂಘವು ಒಟ್ಟಿಗೆ ರಡ್ಡೆ ಕೈತಲಕ್ಕೆ ಇರ್ತದೆ ಈ ಆಡಳಿತ ಮಂಡಳಿ ಒಟ್ಟಿಗೆ ಇರ್ತನಾಡ ಖಂಡಿತ ಈ ಆಡಳಿತ ಮಂಡಳಿಗೆ ಈ ಸಮಾಜ 14 ಗ್ರಾಮದ ಸಮಾಜಕ್ಕೆ ಒಂದು ಮಾದರಿ ಸಂಘ ಬರುವ ಪಟ್ಟದ ಒಂದು ನೆನಪು ಮಾಡ್ತಾರೆ ಅವೇ ಪ್ರಕಾರ ಯಾನಗಳಿಗೆ ಮರದ ಬಡಿಯ ಎಂಕ್ಲೆಗೆ 5 KV ಕರೆಂಟ್ ಮಾತ್ರ ಇರ್ತದೆ 14 KV ಕರೆಂಟ್ ಬೋರ್ಡ್ ಇರ್ತದೆ 14 KV ಕರೆಂಟ್ ಬೋರ್ಡಾಗ 10 ಎಡಿಷನಲ್ ಲೋಡ್ ಕರೆಂಟ್ ಬೋರ್ಡ್ ಇರ್ತದೆ ಆ ಎಡಿಷನಲ್ ಲೋಡ್ಗೂ ದಾದ ಮನ್ಪಿನ ಕೆಳಗ ಎಂಗಳ ಕೆಲವು ನಮ್ಮ
ತಾಂತ್ರಿಕ ದೋಷ ಇತ್ತಿನ ಒಂಜಿ ಎಂಗಳು ಟೀಮ್ ಅಂತ ಪಿಲುಕುಳದ ಮಾಸ್ಟರ್ ಬಕ್ಕ ನಮ್ಮ BN ಟೈಲರ್ ಬಕ್ಕ ನಮ್ಮ ಕುಂಬಾರ ಗುಳಿಗಾಯಿಕಾರರ ಅಧ್ಯಕ್ಷ ಉಳ್ಳ ಅಂಚನೆ ಸಂಜೀವ ಶಿವಪೇರ್ ಒಂದ ಜನ ಟೀಮ್ ಬೋದು ನಮ್ಮ KVದ ಮಂಜಪ್ಪರ ಒಂಜಿ ಎಂಗಳ ಪ್ರಸ್ತಾಪನ ದಿನಗ ಮಂಜಪ್ಪರ ಐಕ್ ಕೂಡ್ಲ ಐಕ್ ಶಾಂಕ್ಷನ್ ಲೆಟರ್ ಕೊಟ್ಟಿಟ್ಟು ಎಂಗ್ಲಿಗೆ ಒಂಜಿ ಅರ್ಧ ಕೆಲಸ ಎಲ್ಲ ಕಣ ಅವೇ ಲೆಕ್ಕನೆ ನಿಮಗೆ ಮಾತ್ರ ಗೊತ್ತಪ್ಪು ಒಂಜಿ ರಡ್ಡದ ಕೋಟಿದ ಒಂಜಿ ಕಟ್ಟಡ ಕಟ್ಟಿನಾಗ ಆ ಮೇತ ನೆಲಕೆರೆದಕ್ಕಳು ಈ ಮೇತ ನೆಲಕೆರೆದಕ್ಕಳ ಒಂಜಿ ವ್ಯತ್ಯಾಸ ಆಗ್ಬೋದು ಆಂಡ ಇಲ್ಲಿ ಆ ಮೇತ ನೆಲಕೆರೆದಕ್ಕಳ ಈ ಮೇತ ನೆಲಕೆರೆ ವ್ಯತ್ಯಾಸ ಇದ್ದೇನೆ ಕೆಲವುದಾದ ಒಂಜಿ ತಾಂತ್ರಿಕ ದೋಷಗಳು ಇಂಕು ನನಗೆ ತಪ್ಪಾತಂದು ಅಂಚೆ ಒಂಜಿ ಕಾಂಪ್ಲಿಕೇಶನ್ ಎತ್ತಿನಟ್ಟು ಐಕೊಂಜಿ ತಂಡ ರಚನೆ ಮಂತ ಆ ತಂಡ ಗೋಪಾಲ್ ಪುತ್ತರ್ನ ತಂಡ ಆರಣಬಹುದು ನೆಲಕರ್ನಾಟಕದ ಪಾತ್ರ್ಯ ಅವಿನ ಯಶಸ್ವಿಯಾದ ನೆರವೇರಿಸಿ ಕೊರಿಯರು ಅಂಚಾದ ಉಪಯೋಗ ಅವೇ ಲೆಕ್ಕನೆ ಎಂಗ್ಲೆ ಪಾರ್ಕಿಂಗ್ ವ್ಯವಸ್ಥೆ ಮಂದಿನ ಆಮೇಲೆ ಗಾಣಿಗೆ ಸಮಾಜದ ಒಂಜಿ ಕುಟುಂಬದಕ್ಕೂ ಎಂಗಳು ಕೇಳಿ ಪಟ್ಟಿಗೆ ಒಪ್ಪಿಯರು ಇನ್ನಿತ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮನ್ಪುಳೆ ಬಂದು ಭರವಸೆ ಕೊಡ್ತೇವೆ ಅವೇ ಲೆಕ್ಕನೆ ಎಂಗ್ಲಿಗೆ ಈ ಅಲೆಮನಿಂದ ವಿನ್ಯಾಸ ಮಂತ್ರಿನಿಂದ ಎಂಗ್ಲೆ ಬೊಕ್ಕಲ ಧೈರ್ಯ ಕೊಡ್ತೀನಿ ಅದು ಬಂದ ಬೊಕ್ಕ ಒಂಜಿ ಸತೀಶ್ ಬಂಗೇರಿ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಬೊಕ್ಕೊಂಜಿ ಅಲ್ಯೂಮಿನಿಯಂ ರೋಹಿತ್ ಅವೇ ಲೆಕ್ಕನೆ ಎಂಗ್ಲೆ ಮಾತ್ರ ಬಲ್ಪ್ ಕೊಡ್ಲ ಮೋಹನ್ ದಾಸ್ ಆಕಲಲ್ಲಿ ಗೀಗೈ ಅನಿಲ್ ಎಂಗ್ಲ ಕಟ್ಟಡ ಸಮಿತಿದ ಅಧ್ಯಕ್ಷರು ಕಮಿಟಿದ ಬಕ್ಕ ಕಮಿಟಿ ಸದಸ್ಯರು ದುಂಬದಿದೆ ಅಕ್ಲೆಗೆ ಒಂಜಿ ಅಲ್ಲಿ ಮನವಿ ಮಂತ ಎಂಗ್ಲಿಗೆ ಈತ ಕಾಸು ಕೊಡ್ಪ ಮೋಹನ್ ದಾಸರೇ ರೋಹಿತರೇ ಬಕ್ಕ ಎಂಗ್ಲು ಕಾಸು ಕೊಡ್ಪ ಅಕ್ಲು ಒಂಜಿ ಮನ್ಪುಲೆ ಎಂಗ್ಲು ಉಲ್ಲಾ ಪಂಡದ ಒಂಜಿ ಭರವಸೆ ಕೊಡ್ತೀನಿ ಇನ್ನು ಮಾತ ಈ ಎಂಗ್ಲಿಗೆ ಈತ ಮಾತ ಆಗ ಕೋಡಿ ಎತ್ತಾಗ ಆಂಡು ಪಂಡದ ಈ ಸಂದರ್ಭಗಳು ಪನ್ಯಾರೆ ಇಷ್ಟಪಡುವೆ ಪ್ರತಿಯೊಂದು ಈ ಕಾರ್ಯಕ್ರಮಕ್ಕೆ ಎಂಗ್ಲಿಗೆ ಬೊಕ್ಕೊಂಜಿ ವಿಷಯ ಮಂಡ ಎಂಗ್ಲ ಈ ಸರಿದ ಆಡಳಿತ ಮಂಡಳಿದ ಸದಸ್ಯರು ಬೇತೆ ಅನುಭವಿ ಸದಸ್ಯರಿದ್ದಾರೆ ಒಕ್ಕ ವಿಶೇಷ ಹೆಚ್ಚಿನ ಬಂಡ ಒಂಜಿ ಸೇವಾದಳದ నేను యాన్ ఏపల మరపరెజ్జి యాన్ ಈ ಸಂಘ ಅಧ್ಯಕ್ಷ ಆಗಿ ಪಕ್ಕ ಈ ಆಡಳಿತ ಮಂಡಳಿ ಪಕ್ಕ ಸೇವಾದಳದ ಪಕ್ಕ ಮಹಿಳಾ ಘಟಕದ ಇತ್ತಿನಕ್ಕೆ ಹಿಂಗೆ ಹೆಚ್ಚು ಟೆನ್ಷನ್ ಕೊಡ್ತಿದ್ದೀರಿ ಅವೇನ ಈ ಸೇವಾದಳದ ಒಂದು ಉಚ್ಚಿಲ ಘಟಕ ದೇವಪುರ ಘಟಕ ಪಕ್ಕ ತಲಪಾಡಿ ಘಟಕದಕ್ಕಳು ಪಕ್ಕ ಗುತ್ತಾರ ಘಟಕದಕ್ಕಳ ಕೊಂಚ ಬೈದ ಅಕ್ಕನ ಜನ್ಮಾಂತರಗಳ ಮರಪಡೆ ಸಾಧ್ಯ ಅವೇ ಲೆಕ್ಕನೆ ಪ್ರತಿಯೊಂದು ಇಷ್ಟೇ ಮುಟ್ಟಲ ಮಹಿಳಾ ಮಂಡಲದ ಕಾರ್ಯಕ್ರಮ ಕೊಡ್ಪುಣ ಮಹಿಳಾ ಮಂಡಲದ ಸ್ವಸಹಾಯ ಮಂಡಲ ನಿರಂತರವಾದ ಮಂತೊಂದು ಅಕುಲ ಸಹಕಾರ ಮಂಡಲ ಮರಪರಿಚಿ ಅಂಚೆನೆ ಮುಖ್ಯವಾಯಿನ ನನಗೆ ಮಾಜಿ ಅಧ್ಯಕ್ಷರು ಒಂಜಿ ಕಣ್ಣು ತುಂಬ ತಿಳಿಯರಂಚಿನ ಅವಕಾಶ ಸಿಕ್ಕಿದೆ ಅక్కడ ಪಾಡಿನ ಆ ಮೈಲು ಕಲ್ಲು ಇನ್ನು ಇಂಕಲಿಗೆ ಬೆಳಕಾದು ಬಂದು ಅಕ್ಕಲೆಲ್ಲ ಮರಪರಿಚಿ ಎಂಕುಳು ಈ ಆಡಳಿತ ಮಂಡಳಿದ ಖಂಡಿತ ಸಾಧನ ಮಂದಿಜ 90% ಆತನು 10% ಎಂಕುಳು ಮಂದಿ ಆತಂದ್ರೆ ಎಂಕುಳು ಮಂದಿನತ್ತು ಭಾರತದ ದೈವದ ಆಶೀರ್ವಾದ ಗುರಿಯರಿನ ಆಶೀರ್ವಾದ ಬೇರೆಲ್ಲ ಮಂದಿರ ಎಂಕುಳು ಮಂದಿನತ್ತು ಆ ದೈವದ ಅಪ್ಪನ ಆಯ್ನಟ್ಟು ಈತ ಪೂರ್ವ ಆತನು ಪಂಡದು ಯಾನು ಈತ ಪಂಡದು ಎನ್ನ ಅಧ್ಯಕ್ಷ ಭಾಷಣ 2 ಪಾತ್ರ ಮುಗಿಪುಡು ಸಂಘದ ಸಮುದಾಯ ಭವನದ ಬಳಿಚರಿಗೆ ಸರ್ವ ಸಹಕಾರ ಕೊಡ್ತಿನ ಬಂಧುಗಳಲ್ಲಿ ಕುರಿತೊಂದು ಗುರ್ಕರ್ಣದ ಪಾತ್ರನ ಕುಲಾಲ ಸಂಘ ರಿಜಿಸ್ಟರ್ ಕೊಳ್ಳದ ಅಧ್ಯಕ್ಷರು ಈ ಸಭಾಲಿಸಿದ ಗುರ್ಕರ್ರಾಯನ ಶ್ರೀ ಭಾಸ್ಕರ್ ಕುತ್ತಾರಿ ಇವರಿಗೆ ಸೋಮವಾರ ಸಂದಾಯ ಹೊಂದೋದಿಲ್ಲ ಸುರುಕಾದ ಈ ಒಂಜಿ ಹೊಲ್ಲದ ಕಾರ್ಯಕ್ರಮಕ್ಕೆ ನಮಗೆ ಮಾತ ಎಡ್ಡೆ ರೀತಿಯ ಒಂದು ನಿರೂಪಣೆ ಮಂತಿನ ನವೀನ್ ಪುತ್ತೂರು ಮೇಲ್ಪತ್ತದ ಸುರುಕಾದ ಈ ಕಾರ್ಯಕ್ರಮ ಬಾರಿ ಕೊರಲು ನಿರೂಪಣೆ ಮಂತಿನ ನವೀನ್ ಪುತ್ತೂರು ಮೇಲೆಗೆ ಪೂರಕ ಮೋಹನ್ದಾಸ್ ಸ್ವಾಮೀಜಿ ಪರಮಹಂಸ ಶ್ರೀಧಾಮ ಮಾನಿಲ ಎಲ್ಲರಿಗೆ ಸಂಘದ ಪರ್ವತ ಅಂಜನೆ ಮಾಕೇರ್ನ ಪರ್ವತ ತುಂಬಿರುವುದಾದ ಧನ್ಯವಾದ ಕೊರಲು ಅಂಚನೆ ಇಂಥ ಅಧ್ಯಕ್ಷ ಸ್ಥಾನ ವಹಿಸಿದ್ದು ಬಹಳ ಪ್ರಾಸ್ತಾವಿಕವಾದ ಅಂಚನೆ ಅಧ್ಯಕ್ಷೀಯ ಭಾಷಣ ಅಂಚಿನ ನಮ್ಮ ಭಾಸ್ಕರ್ ಕೊಡ್ತಾರೆ ಬೇರೆಗಳ ಹೃತ್ಪೂರ್ವಕ ಧನ್ಯವಾದ ಕೊರಲು ಅಂಜನೆ ಸಭಾಂಗಣ ಉದ್ಘಾಟನೆ ಮಂದಿನ ನಮ್ಮ ಶ್ರೀ ಯುಟಿ ಖಾದರ್ ಮಾಜಿ ಶಾಸಕರು ಸಚಿವರು ವಿರೋಧ ಪಕ್ಷ ಉಪನಾಯಕರು ಕರ್ನಾಟಕ ಸರ್ಕಾರ ಬೇರೆಗಳ ಹೃತ್ಪೂರ್ವಕ ವಂದನೆ ಸಲ್ಲಿಸುವುದಿಲ್ಲ ಅಂಜನೆ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಮಂದಿನ ನಳಿನ್ ಕುಮಾರ್ ಕಟೀಲು ಮಾನ್ಯ ಸಂಸದರು ಹಾಗೂ ರಾಜ್ಯಾಧ್ಯಕ್ಷರು ಬಿಜೆಪಿ ಕರ್ನಾಟಕ ಬೇರೆಗಳ ಹೃತ್ಪೂರ್ವಕ ಧನ್ಯವಾದಗಳು